ಗೌರಭಕ್ತವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಪರಿತ್ಯಕ್ತ ಗುಣ ಸಮ್ಯಕ್ ದರ್ಶನೋ ವಿಶದಾಶಯಃ ಶಾಂತಿಂ ಮೇ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಂ ಅಶ್ನುತೆ. ಬ್ರಹ್ಮ ಕೈವಲ್ಯಂ ಅಶ್ನುತೆ. ಎಲ್ಲ ಬಗೆಯ ಭೌತಿಕ ಕಶ್ಮಲಗಳು ತೊಳೆದು ಹೋಗಿ ಹೃದಯವು ಶುದ್ಧವಾದಾಗ ಭಕ್ತನ ಮನಸ್ಸು ವಿಸ್ತಾರವೂ ಪಾರದರ್ಶಕವೂ ಆಗುತ್ತದೆ. ಅವನು ಎಲ್ಲ ವಸ್ತುಗಳನ್ನು ಸಮತೆಯಿಂದ ನೋಡಬಲ್ಲವನಾಗುತ್ತಾನೆ. ಬದುಕಿನ ಈ ಹಂತದಲ್ಲಿ ಶಾಂತಿಯು ತುಂಬಿರುತ್ತದೆ. ಅವನು ಸಚ್ಚಿದಾನಂದ ವಿಗ್ರಹನಾದ ನನ್ನೊಂದಿಗೆ ಸಮಾನ ನೆಲೆಯಲ್ಲಿರುತ್ತಾನೆ. ಶಾಂತಿ ಮೇ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಂ ಅಶ್ನುತೆ. ಸೊ ಇಲ್ಲಿ ಕೈವಲ್ಯ ಈ ಪದಕ್ಕೆ ಆಚೆ ಪ್ರಭುಪಾದರು ಸರಿಯಾದ ಇದು ನಮಗೆ ಮನವರಿಕೆ ಕೊಡ್ತಾ ಇದ್ದಾರೆ. ಕೈವಲ್ಯ ಕೇಳಿದ್ದೇವೆ, ಕೈವಲ್ಯ ಅಂತ ಇದು ಸರ್ವಸಾಮಾನ್ಯ ಶಬ್ದನೇ ಇದು. ಸೊ ಎಲ್ಲರೂ ಕೂಡ ಕೇಳಿರ್ತೇವೆ, ಇದ್ರ ಬಗ್ಗೆ ಓದ್ತಾ ಇರ್ತೇವೆ. ಆದರೆ ಇದರ ಬಗ್ಗೆ ಸ್ವಲ್ಪ ವ್ಯತ್ಯಾಸ ಇದೆ. ಒಬ್ಬೊಬ್ಬರು ಆಧ್ಯಾತ್ಮಿಕವಾದಿಗಳು ಹೇಳೋದು ವ್ಯತ್ಯಾಸ ಇದೆ. ಸೊ ಹಾಗೆ ಶ್ರೀಲ ಪ್ರಭುಪಾದರ ಭಾವಾರ್ಥದಲ್ಲಿ ವಿಶೇಷವಾಗಿ ಆಧ್ಯಾತ್ಮಿಕವಾದಿಗಳು ಅಂದ್ರೆ ಎರಡು ರೀತಿಯ ಅದ್ವೈತವಾದಿಗಳು ಮತ್ತೆ ಭಕ್ತರು. ಸೊ ಎಲ್ಲವೂ ಬ್ರಹ್ಮನ್, ಎಲ್ಲವೂ ನಿರಾಕಾರ ಸ್ವರೂಪವೇ. ಸೊ ಆ ರೀತಿ ಪರಿಗಣಿಸುವ ಅದ್ವೈತಿಗಳು, ಮಾಯಾವಾದಿಗಳು, ಆ ಚಿಂತಕರು, ಸೊ ಅವರು ಕೂಡ ಈ ಪದವನ್ನು ಉಪಯೋಗಿಸ್ತಾರೆ, ಕೈವಲ್ಯ. ಸೊ ಅದೇ ರೀತಿಯಲ್ಲಿ ಭಕ್ತರು ಕೂಡ ಕೈವಲ್ಯ ಪದವನ್ನು ಉಪಯೋಗಿಸ್ತಾರೆ. ಸೊ ಭಗವಂತನಿಗೆ ಕೈವಲ್ಯ ಪತಿ ಅಂತ ಹೇಳ್ತಾರೆ ಕೃಷ್ಣನಿಗೆ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತೈ ಆತ್ಮಾರಾಮಾಯ ಶಾಂತಾಯ ಕೈವಲ್ಯ ಪತಯೇ ನಮಃ. ಸೊ ಇದು ನಾವು ಆಗ್ಲೇ ಓದಿದ್ದೇವೆ ಭಾಗವತ ಪ್ರಥಮ ಸ್ಕಂದದಲ್ಲಿ. ಕುಂತಿದೇವಿಯವರು ಕೃಷ್ಣನಿಗೆ ಪ್ರಾರ್ಥನೆಗಳಲ್ಲಿ ಇದೊಂದು ಪ್ರಾರ್ಥನೆ, ನಮೋ ಅಕಿಂಚನ ವಿತ್ತಾಯ. ನೀನು ಯಾರ ಇದು ಅಂದ್ರೆ ಯಾರಿಗೆ ಏನೂ ಇಲ್ಲ ಭೌತಿಕವಾಗಿ ವಿತ್ತ ಅಂದ್ರೆ ಹಣ, ಸಂಪತ್ತು. ಆದ್ರೆ ನೀನು ಅಕಿಂಚನ ವಿತ್ತ, ಯಾರಿಗೆ ಇದು ಯಾವುದು ಕೂಡ ಇಲ್ಲ, ಭೌತಿಕವಾಗಿ ಯಾವುದು ಇಲ್ಲ ಅವರಿಗೆ, ಅವರ ನೀನು ವಿತ್ತ ಅವರ ಪ್ರಾಪರ್ಟಿ, ಅವರ ನೀನು ಧನ. ಆತರ ಭೌತಿಕವಾಗಿ ಏನು ಇಲ್ಲದೆ ಇರೋರು ಆ ವ್ಯಕ್ತಿಗಳಿಗೆ ನೀನು ಅವರ ಧನವಾಗಿರ್ತಿ, ನೀನು ಅವ್ರಿಗೆ ಅವರ ಆಸ್ತಿ ಆಗಿರ್ತಿ. ನಮೋ ಅಕಿಂಚನ ವಿತ್ತಾಯ ನಿವೃತ್ತ ಗುಣವೃತ್ತ. ಸೊ ಆತ್ಮಾರಾಮಾಯ ಶಾಂತಾಯ ಸೊ ಭಗವಂತನು ಆತ್ಮಾರಾಮ, ಅವನು ಯಾವಾಗ್ಲೂ ಸ್ವತೃಪ್ತಿಯಲ್ಲಿರ್ತಾನೆ. ಅವನು ಬೇರೆ ಏನು ಹೊರಗೆ ಅವನಿಗೆ ಬೇಡ ಅವನಿಗೆ. ಮತ್ತೆ ಕೈವಲ್ಯ ಪತಯೇ ನಮಃ, ಕೈವಲ್ಯ ಪತಿ ಅಂತ ಅಲ್ಲಿ ಭಗವಂತನಿಗೆ ಕೃಷ್ಣನಿಗೆ ಅವರು ಹೇಳೋದು ಕೈವಲ್ಯ ಪತಿ. ಸೊ ನಾವು ಕೈವಲ್ಯ ಪತಿ ಅಲ್ಲ, ನಾವು ಜೀವಾತ್ಮ. ಈಗ ನಾವು ಭೌತಿಕ ಸ್ಥಿತಿಯಲ್ಲಿ ನಾವು ಭೌತಿಕ ಕಲ್ಮಶಗಳಲ್ಲಿ ಇದ್ದೇವೆ. ಆದರೆ ಕೃಷ್ಣನು ಯಾವಾಗಲೂ ಸದಾ ಕೈವಲ್ಯ ಪತಿ. ಅವನು ಭೌತಿಕ ಕಲ್ಮಶದಲ್ಲಿ ಬರಕ್ಕೆ ಸಾಧ್ಯ ಇಲ್ಲ, ಎಂದೂ ಇಲ್ಲ, ಈಗಲೂ ಇಲ್ಲ, ಮುಂದೂ ಇಲ್ಲ. ಅವನು ಯಾವಾಗ್ಲೂ ಆ ಕೈವಲ್ಯ ಸ್ಥಿತಿಗೆ ಪತಿ, ಅವನು ಅಧಿಪತಿ, ಎಲ್ಲದರ ಲೋಕಪತಿ, ಲಕ್ಷ್ಮೀಪತಿ. ಹಾಗೆ ಭಗವಂತನು ಕೈವಲ್ಯಪತಿ ಕೂಡ. ಸೊ ಕೈವಲ್ಯಪತಿ. ಸೊ ಈ ಕೈವಲ್ಯ ಅಂದ್ರೆ ಅಲ್ಲಿ ಆ ಕೈವಲ್ಯ ಸ್ಥಿತಿಯಲ್ಲಿ ಆ ಭಕ್ತರು ಇರೋ ಮುಕ್ತ ಸ್ಥಿತಿ ಕೈವಲ್ಯ ಸ್ಥಿತಿ. ಮುಕ್ತಿ ಅಂದ್ರೂ ಕೂಡ ನಿರಾಕಾರವಾದಿಗಳು ಅನ್ಕೊಡೋ ಮುಕ್ತಿ ಅದು ಬೇರೆ ಅರ್ಥ, ಭಕ್ತರು ಅನ್ಕೊಳ್ಳೋ ಇದು ಬೇರೆ ಅರ್ಥ. ಆಮೇಲೆ ಅದೇ ರೀತಿ ಕೈವಲ್ಯ ಕೂಡ ಅವ್ರೇನ್ ಅನ್ಕೊಳ್ತಾ ಇದಾರೆ ಅದು ಬೇರೆ. ಅವ್ರು ಅನ್ಕೊಳ್ಳೋದ್ರಲ್ಲಿ ಮುಕ್ತಿಯೇ ಕೈವಲ್ಯ ಅವ್ರು ಅನ್ಕೊಳ್ಳೋದು. ಸೊ ಆ ಕೈವಲ್ಯದಲ್ಲಿ ಏನು ಅಂದ್ರೆ ಅವ್ರು ಅನ್ಕೊಳ್ಳೋದು ಭೌತಿಕ ಕಲ್ಮಶಗಳಿಂದ ಮುಕ್ತರಾಗೋದು. ಅದು ಕರೆಕ್ಟ್. ಭೌತಿಕ ಕಲ್ಮಶಗಳು ಅಂದ್ರೆ ಈ 3 ಗುಣಗಳಿಂದ ಮುಕ್ತರಾಗೋದು. ಈ ರಾಜಸ, ತಾಮಸ, ಸತ್ವಗುಣದಿಂದ ಮುಕ್ತರಾಗೋದು, ಕಾಮ, ಕ್ರೋಧ, ಲೋಭ ಇದರಿಂದ ಮುಕ್ತರಾಗೋದು, ಅದು ಸರಿ. ಅದೇ ಆದ್ಮೇಲೆ ಪಡೆಯೋ ಸ್ಥಿತಿ ಏನು? ಸೊ ಅದು ಕೈವಲ್ಯ ಅಂತ ಹೇಳ್ತಾರೆ. ಆ ಕೈವಲ್ಯ ಸ್ಥಿತಿಯಲ್ಲಿ ಅವ್ರು ಅನ್ಕೊಳ್ಳೋದು ನಿರಾಕಾರ ಬ್ರಹ್ಮ ಭಗವಂತನಿಗೆ
ಒಂದಾಗ್ಬಿಡೋದು ಅಂತ ಅವ್ರು ಅನ್ಕೊಳ್ಳೋದು. ಇಲ್ಲ, ಇದಲ್ಲ. ಇದು ಈ ಅನಿಸಿಕೆಗೆ ಭಕ್ತರು ಅದನ್ನು ನರಕವಂತೆ ಅವ್ರು ಭಾವಿಸ್ತಾರೆ. ಸೊ ನರಕ ಗೊತ್ತು ನಮಗೆ. ನರಕ ಅಂದ್ರೆ ಆ ಅಷ್ಟು ಕ್ಲೇಶಗಳು ಈ ಭೌತಿಕ ಜೀವನದಲ್ಲೇ ಇರ್ಬೋದು. ನರಕ ಸ್ಥಿತಿ, ಆ ರೀತಿ ಕಷ್ಟಗಳನ್ನ ನಾವು ಅನುಭವಿಸಿದಾಗ ಅಯ್ಯೋ ಇದು ನರಕ ಸ್ಥಿತಿ ಇದು ಅನ್ಸುತ್ತೆ. ಇಲ್ಲ ಅಂದ್ರೆ ಇನ್ನೊಂದು ಲೋಕವೇ ಇದೆ, ನರಕ ಲೋಕವೇ ಇದೆ, ಕೆಳಗಿನ ಒಂದು ಲೋಕದಲ್ಲಿ, ಅಲ್ಲಿ ಯಮರಾಜರ ನಿರ್ದೇಶನದಲ್ಲಿ, ಅಲ್ಲಿ ನಾವು ಮಾಡಿದ ಪಾಪಕರ್ಮಗಳಿಗೆ ನಮಗೆ ಶಿಕ್ಷೆ ಆಗತ್ತೆ. ಅದು ನರಕ ಲೋಕ. ಸೊ ಆ ರೀತಿ ಅದು ನರಕವೇ. ಈಗ ಒಂದೊಂದ್ಸಲ ಈ ಭೌತಿಕ ಜೀವನದಲ್ಲಿ ನಾವು ಅನುಭವಿಸುವ ದುಃಖಗಳು ಕೂಡ ನರಕ. ಸೊ ಹೇಳ್ತಾರೆ ಆ ನರಕ, ಇದು ನರಕ. ಸೊ ಭಕ್ತರು ಯಾರು ಈ ಆಧ್ಯಾತ್ಮಿಕ ಈ ಕೈವಲ್ಯವನ್ನು ಅವರು ಆಲೋಚಿಸ್ತಾ ಇದ್ದಾರೆ, ಆ ತರ ನಿರಾಕಾರ ಸ್ವಲ್ಪ ಒಂದಾಗ್ಬಿಡೋದು ಅಂತ, ಅದನ್ನು ನರಕ ಅಂತ ಭಾವಿಸ್ತಾರೆ. ಕೈವಲ್ಯಂ ನರಕಾಯತೆ. ಸೊ ಆದ್ರೆ ಈ ಕೈವಲ್ಯ ಎಲ್ಲ ಭಕ್ತರು ಅದನ್ನ ಹೇಳ್ತಾ ಇರೋದು. ಆ ಯಾವ್ದು ಕೈವಲ್ಯ ಅಂದ್ರೆ, ಯಾರು ನಿರಾಕಾರವಾದಿಗಳು ಹೇಳ್ತಾರೆ ಕೈವಲ್ಯ, ಆ ಸ್ಥಿತಿನ ಭಕ್ತರು ಒಪ್ಪೋದಿಲ್ಲ, ಮತ್ತೆ ಅದು ನರಕವಾಗಿ ಆಗುತ್ತೆ. ಯಾಕಂದ್ರೆ ನಿಜವಾದ ಕೈವಲ್ಯ ಅಂದ್ರೆ ಬೇರೆ. ನಿಜವಾದ ಕೈವಲ್ಯ ಅಂದ್ರೆ ಇಲ್ಲಿ ಹೇಳೋ ರೀತಿಯಲ್ಲಿ ಕೃಷ್ಣ ಹೇಳ್ತಾ ಇರೋದು, ಶಾಂತಿಮೇ ಸಮವಸ್ಥಾನಂ ಬ್ರಹ್ಮ ಕೈವಲ್ಯಂ ಅಶ್ನತೆ. ಸೊ ನಿಜವಾದ ಕೈವಲ್ಯ ಅಂದ್ರೆ ಅವರು ಈ ಮುಕ್ತರಾದ್ಮೇಲೆ ಅವರು ಭಗವಂತನ ಶುದ್ಧ ಭಕ್ತರಾಗಿ ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗುತ್ತಾರೆ. ಭಗವಂತನ ಭಕ್ತಿ ಸೇವೆ ಅಂದ್ರೆ ಹಿಂದಿನ ಭಾರತದಲ್ಲಿ ನೋಡಿದ್ದು, ಅವ್ರು 24 ಗಂಟೆ ತೊಡಗ್ತಾರೆ. ಅವ್ರು ಸತತವಾಗಿ ತೊಡಗ್ತಾರೆ. ಭಕ್ತಿ ಚಟುವಟಿಕೆ ಅಂದ್ರೆ ಇದೇನೋ ಏನು ಚಟುವಟಿಕೆ ಇಲ್ಲದೆ ಇದೇನೋ ಏನೋ ಒಂದು ಮೌನವಾಗಿ ಬಿಡೋದು ಅಲ್ಲ. ಭಕ್ತಿ ಅಂದ್ರೆ ಇರ್ಬೋದು ಒಂದೊಂದ್ಸಲ ಮೌನ ಆಚರಣೆ ಅದರಲ್ಲಿ ಸೇರಿರ್ಬೋದು ಒಂದು ಭಗವಂತನ ಧ್ಯಾನದಲ್ಲಿ. ಆದರೆ ಭಕ್ತನಂದ್ರೆ ಭಗವಂತನ ತೃಪ್ತಿಗೋಸ್ಕರ ಏನು ಮಾಡಕ್ಕೂ ತಯಾರಿದ್ದಾರೆ. ಹೇಗೆ ಸೊ ಕೈವಲ್ಯ ಸ್ಥಿತಿ ಅಂದ್ರೆ ಸಮಾಧಿ ಸ್ಥಿತಿ, ನೆಕ್ಸ್ಟ್ ಶ್ಲೋಕದಲ್ಲೂ ಸಮಾಧಿ ಸ್ಥಿತಿ ಬರುತ್ತೆ. ಸೊ ಕೈವಲ್ಯ ಸ್ಥಿತಿ ಅಂದ್ರೆ ಅಲ್ಲಿ ಭೌತಿಕ ಕಲ್ಮಶ ಇಲ್ಲ, ಮತ್ತೆ ಸಂಪೂರ್ಣವಾಗಿ ಕೃಷ್ಣನ ಸೇವೆಯಲ್ಲಿ ತೊಡಗಿರೋದು, ಕೃಷ್ಣ ತೃಪ್ತಿಗೋಸ್ಕರ ತೊಡಗಿರೋದು. ಸೊ ಈಗ ನಾವು ನೋಡೋದು ಇದನ್ನು ಕೈವಲ್ಯ ಪತಿ ಅಂತ ಹೇಳ್ತಾರೆ ಯಾರು, ಕುಂತಿದೇವಿ. ಸೊ ಕುಂತಿದೇವಿ ಅವರೇನೋ ನಾವು ಆ ರೀತಿ ನೋಡೋದು, ಎಲ್ಲೋ ತಪಸ್ಸೆ ಮಾಡ್ತಾ ಇದ್ರು, ಇನ್ನೊಂದೇನೋ ಧ್ಯಾನ ಮಾಡ್ತಾ ಇದ್ರು, ಇದು ಮಾಡ್ತಾ ಇದ್ರು ಅಂತಲ್ಲ. ಅವರು ಅಲ್ಲಿ ಅವ್ರ ಮಕ್ಕಳನ್ನು ರಕ್ಷಣೆ ಮಾಡ್ತಾ ಇದ್ರು, ಅದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಅವರ ಗಂಡನನ್ನು ಕಳ್ಕೊಂಡಿದ್ದಾರೆ, ಮತ್ತೆ ಅಲ್ಲಿ ದುರ್ಯೋಧನ ಮತ್ತೆ ಧೃತರಾಷ್ಟ್ರ ಎಲ್ಲರೂ ಆ ರೀತಿಯಲ್ಲಿ ಹೊಂಚೆ ಹಾಕಿ ಅವ್ರ ಮಕ್ಕಳನ್ನು ಕೊಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಎಷ್ಟೆಷ್ಟೋ ಇದೆಲ್ಲ ಆಗ್ತಾ ಇದೆ, ನಾಟಕಗಳು, ಇದರಲ್ಲಿ ಪೊಲಿಟಿಕ್ಸ್, ಇದರಲ್ಲಿ ರಾಜಕೀಯದಲ್ಲಿ ನಾಟಕಗಳು ಆಗುತ್ತೆ. ನನ್ನ ಶತ್ರು, ಇವರು ನನ್ನ ಮಿತ್ರ, ಸೊ ಇವರನ್ನು ಕೆಳಗಾಕ್ಬೇಕು. ಸೊ ಈ ರೀತಿ ಪ್ಯಾಲೇಸ್ ಪಾಲಿಟಿಕ್ಸ್ ಇದೆಲ್ಲ, ಇವರು ರಾಜರಾಗಬಾರ್ದು, ನನ್ನ ಮಕ್ಕಳು ರಾಜನಾಗ್ಬೇಕು. ಸೊ ಇದೆಲ್ಲ ನಡೀತಾ ಇದೆ. ಸೊ ನಡೆಯುವಾಗ ಕುಂತಿದೇವಿ ಏನ್ ಮಾಡ್ತಾ ಇದ್ದಾರೆ, ಅವರಿಗೆ ಸಾಧ್ಯ ಆದಷ್ಟು ಅವರ ಮಕ್ಕಳನ್ನು ರಕ್ಷಣೆಗೆ ಕೊಡ್ಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಜೊತೆಗೆ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ, ಸದಾ ನಿರಂತರವಾಗಿ ಕೃಷ್ಣನ ಸ್ಮರಣೆಯಲ್ಲಿ ತೊಡಗಿದ್ದಾರೆ. ಅವರು ಇರೋದು ನಿಜವಾದ ಕೈವಲ್ಯ, ಇರೋದು ನಿಜವಾದ ಸಮಾಧಿ. ಸೊ ಸಮಾಧಿ ಅಂದ್ರೆ ಅವರೆಲ್ಲಿ ಬಿಟ್ಟು ಹೋಗ್ಲಿಲ್ಲ, ಅವರ ಅರಮನೆಯನ್ನ ಬಿಟ್ಟು ಹೋಗ್ಬಿಟ್ಟು ಅವರೆಲ್ಲೋ ಹಿಮಾಲಯದಲ್ಲೋ ಇಲ್ಲಾಂದ್ರೆ ಪರ್ವತದಲ್ಲೋ ಇಲ್ಲ ಇನ್ನೊಂದು ವನದಲ್ಲೋ ಅವ್ರು ಹೋಗ್ಲಿಲ್ಲ ಅವರು. ಸೊ ಅದು ಅಲ್ಲ. ಸೊ ಕೈವಲ್ಯ ಅಂದ್ರೆ ಅವರು ಭೌತಿಕವಾಗಿ ಆ ಸ್ಥಿತಿಗಳಲ್ಲಿ ಇದ್ದಾರೆ, ಆದರೆ ಅವರ ಭೌತಿಕ ಕಲ್ಮಶವಿಲ್ಲದೆ ಸಂಪೂರ್ಣವಾಗಿ ಕೃಷ್ಣ ಪ್ರಜ್ಞೆಯಲ್ಲಿದ್ದಾರೆ, ಸಂಪೂರ್ಣವಾಗಿ ಕೃಷ್ಣನಿಗೆ ಪ್ರಾರ್ಥಿಸ್ತಾ ಇದ್ದಾರೆ. ಎಷ್ಟು ಮಟ್ಟಿಗೆ ಅಂದ್ರೆ ಇವರಿಗೆ ಏನ್ ಕಷ್ಟ ಬಂದ್ರು ಹೇಳ್ತಾರೆ, ಕೃಷ್ಣನು ಸ್ವತಃ ಬಂದು, ಇಲ್ಲಾಂದ್ರೆ ಕೃಷ್ಣನು ಆ ರೀತಿ ವ್ಯವಸ್ಥೆ, ಅವ್ರಿಗೆ ಯಾರೋ ದೇವತೆಗಳು ಬಂದು ಸಹಾಯ ಮಾಡ್ತಾರೆ. ಭೀಮನಿಗೆ ಅವ್ರಿಗೆ ವಿಷ ಕೊಟ್ಟಾಗ ಅಲ್ಲಿ ಕೆಳಗೆ ವರುಣ ಲೋಕಕ್ಕೆ ಕರ್ಕೊಂಡು ಹೋಗ್ತಾರೆ. ಸೊ ಅದು ವರವೇ ಆಗ್ಬಿಡುತ್ತೆ, ಭೀಮನ ದೇಹ ಬಲವಾಗ್ಬಿಡುತ್ತೆ. ಬಲವಾಗಿ ಇವ್ರಿಗೆ ತಿಳಿಯುತ್ತೆ, ಕುರುವಂಶದವ್ರಿಗೆ ಏನ್ ವಿಷನು ಕೆಲಸ ಮಾಡೋದು. ವಿಷ ಎಷ್ಟೆಷ್ಟೋ ವಿಷಯಗಳಿದೆ, ಇವತ್ತು ಕೂಡ ಕೇಳ್ತೇವೆ ನಾವು ಅದನ್ನ. ಸೈನೈಡ್ ಅಂತೆಲ್ಲ ಕೇಳ್ತಾ ಇದೀವಿ. ಹಿಂದೆ LTT ಅವರೆಲ್ಲ ಅವ್ರು ಯಾವಾಗ್ಲೂ ಸೈನೈಡ್ ನ ಇಲ್ಲಿ ನಾವ್ ಹೇಗೆ ಕಂಟಿಮಾಲ್ ಹಾಕೊಳ್ತೇವೆ ಆಗ ಅವರು ಹಾಕೊಂಡು ಇಟ್ಕೊಳ್ತಾ ಇದ್ರು. ಏನಾದ್ರು ಆದ್ರೆ ಅದನ್ನ ಏನಾದ್ರು ಯಾರು ಸಿಕ್ಕಿ ಬಿದ್ರೆ ತಕ್ಷಣ ಸೈನೈಡ್ ಹಾಕೊಂಡು. ಸೊ ಹೇಳ್ತಾರೆ ಈ ತರ ಎಷ್ಟೆಷ್ಟೋ ಇದೆ ವಿಷಯಗಳು, ಆದರೆ ಆ ಏನು ವಿಷಯಗಳು ಕೂಡ ಇವ್ರ ಮೇಲೆ ಭೀಮಸೇನ ಮೇಲೆ ಕೆಲಸ ಮಾಡ ಅದನ್ನ ನೋಡಿದ್ರು, ಯಾರು ನೋಡಿದ್ರು ಇವರು.
ಸೊ ಹಾಗೆ ಭಗವಂತನು ವ್ಯವಸ್ಥೆ ಮಾಡ್ತಾ ಇದ್ದ ಅವ್ರಿಗೆ, ಅವರ ರಕ್ಷಣೆಗೆ. ಒಂದ್ಸಲ ದೇವತೆಗಳು ರಕ್ಷಣೆ ಮಾಡ್ತಾರೆ, ಇನ್ನೊಂದ್ಸಲ ವಿದುರನು ಬಂದು ಆ ಮನೆ ಯಾವ್ದು ಭಸ್ಮ ಆಗ್ಬೇಕು ಆ ಮನೆ ಎಲ್ಲ ಇದ್ರಲ್ಲೂ ಅಂತ, ಅರಗಿನ ಮನೆ. ಸೊ ಅದಕ್ಕೆ ರಕ್ಷಣೆ ಅವ್ರು ಬಂದು ಸಲಹೆ ಕೊಡೋದು. ಸೊ ಇನ್ನೊಂದು ರೀತಿಯಲ್ಲಿ ಭಗವಂತನೇ ಸ್ವತಃ ಬಂದು ಆ ದ್ರೌಪದಿ ಅವ್ರಿಗೆ ಇದಾದಾಗ ಮಾಡೋದು. ಸೊ ಹೀಗೆ ಭಗವಂತನು ಮಾಡ್ತಾ ಇದ್ದ ಅವ್ರ ಸಹಾಯವನ್ನು. ಸೊ ಯಾಕೆಂದ್ರೆ ಅವರು ನಿಜವಾದ ಕೈವಲ್ಯ ಸ್ಥಿತಿಯಲ್ಲಿದ್ದಾರೆ. ಕುಂತಿದೇವಿಯವರು ಆಗ್ಬೋದು, ಪಂಚಪಾಂಡವರಾಗ್ಬೋದು, ಅವ್ರು ನಿಜವಾದ ಕೈವಲ್ಯ ಸ್ಥಿತಿ. ಪ್ರಹ್ಲಾದ್ ಮಹಾರಾಜರಾಗ್ಬೋದು, ನಿಜವಾದ ಕೈವಲ್ಯ ಸ್ಥಿತಿಯಲ್ಲಿದ್ದಾರೆ. ಸೊ ನಿಜವಾದ ಕೈವಲ್ಯ ಸ್ಥಿತಿ ಅಂದ್ರೆ ಅವರು ಭಗವಂತನ ಭಕ್ತಿ ಸೇವೆಯಲ್ಲಿ ತೊಡಗಿದ್ದಾರೆ. ಸೊ ಶಿಲ ಪ್ರಭುಪಾದರು ಹೇಳ್ತಾ ಇರೋದು ಬಹಳ ಚೆನ್ನಾಗಿ, ಇದು ಕೈವಲ್ಯ ಅಂದ್ರೆ ಇನ್ನೇನೋ ಈ ರೀತಿಯ ನಿರಾಕಾರವಾದಿಗಳು ಅನ್ಕೊಳ್ಳೋದು, ನಾವು ಒಂದಾಗ್ಬಿಟ್ವಿ, ನಾವು ಮುಕ್ತರಾಗ್ಬಿಟ್ವಿ ಅಂದ್ರೆ ಭೌತಿಕ ಇದರಿಂದ ಎಲ್ಲ ಸಂಪೂರ್ಣವಾಗಿ ಇದಾಗ್ಬಿಟ್ಟು. ಇಲ್ಲ, ಆತರ ಸ್ಥಿತಿ ಇಲ್ಲ. ಆತರ ಸ್ಥಿತಿ ಅದು ಆ ರೀತಿಯ ಒಂದು ಸ್ಥಿತಿ ಅಂದ್ರೆ ಭಗವಂತನ ಬ್ರಹ್ಮಜ್ಯೋತಿಗೆ ಒಂದಾಗೋದು. ಅದೊಂದು ಸ್ಥಿತಿ, ತಾತ್ಕಾಲಿಕ ಸ್ಥಿತಿ, ಆದ್ರೆ ಅದು ಶಾಶ್ವತ ಸ್ಥಿತಿ ಅಲ್ಲ. ಸೊ ಹೇಗೆ ಸೂರ್ಯ ಕಿರಣ ಸೂರ್ಯದ ಅಂಶವಾಗಿ ಅದು ಇರ್ಬೋದು ಅದು, ಆದರೆ ಸೂರ್ಯಕಿರಣ ಎಲ್ಲೋಗುತ್ತೆ, ಮತ್ತೆ ಆ ಸೂರ್ಯದ ಒಂದು ಚಿಕ್ಕ ಇದು ಎಲ್ಲೂ ಹೋಗುತ್ತೆ ಗೊತ್ತಿಲ್ಲ, ಎಲ್ಲಿ ಬೀಳುತ್ತೆ, ಎಲ್ಲಿ ಅದರ ಶಕ್ತಿ ಕುಂದಿ ಹೋಗುತ್ತೆ ಗೊತ್ತಿಲ್ಲ. ಸೊ ಹಾಗೆ ಬ್ರಹ್ಮಜ್ಯೋತಿ ಅಲ್ಲಿ ಅದರಲ್ಲೊಂದು ಲೀನರಾಗೋದು, ಆ ಕೈವಲ್ಯ ಸ್ಥಿತಿ ಅದು ಶಾಶ್ವತ ಸ್ಥಿತಿ ಅಲ್ಲ. ಅಲ್ಲಿ ಯಾವ ಒಂದು ಚಟುವಟಿಕೆ ಇಲ್ಲ. ಹಾಗೆ ಕೇವಲ ನಾನು ಭೌತಿಕ ವಸ್ತು ಅಲ್ಲ, ನಾನು ಆತ್ಮ, ನಾನು ಈ ಭೌತಿಕ ಮಾಲಿನ್ಯಕ್ಕೆ ನಾನು ತೊಡಗಿರೋದವನಲ್ಲ. ಸೊ ಈ ರೀತಿಯ ಧ್ಯಾನ. ಸೊ ಪ್ರಭುಪಾದರು ಕೊಡೋ ಉದಾಹರಣೆ, ಒಂದು ರೂಮಿನಲ್ಲಿ ಕಟ್ಟಾಕ್ಬಿಟ್ಟು ನಮ್ಗೆ ಯಾರಾದ್ರು, ಸೊ ಇಲ್ಲಿ ಆನಂದವಾಗಿರಿ ನೀವು, ಏಕಾಂತವಾಗಿರಿ ನೀವು, ಸೊ ಬ್ರಹ್ಮ ಐಕ್ಯವಾಗಿ ಬಿಟ್ಟಿದ್ದೇವೆ ಅಥವಾ ಆ ಥರ ಇದು ಆಗೋದಿಲ್ಲ. ಈ ರೀತಿಯ ಇದು ಸ್ಥಿತಿ ಸಹಜ ಸ್ಥಿತಿ ಅಲ್ಲ. ಜೀವಿಗೆ ಸಹಜ ಸ್ಥಿತಿ ಅಂದ್ರೆ ಏನೋ ಒಂದು ಸಂಘ ಬೇಕು. ನಿತ್ಯವಾಗಿ ನಮ್ಮ ಸಂಘ ಕೃಷ್ಣನೊಟ್ಟಿಗೆ, ಕೃಷ್ಣನ ಕೇಂದ್ರೀಕೃತವಾಗಿ ಕೃಷ್ಣನ ಸೇವೆಯಲ್ಲಿ ನಮಗಿದೆ. ಹಾಗೆ ಕೃಷ್ಣ ಒಬ್ಬನೇ ಅಲ್ಲ, ಕೃಷ್ಣ ತನ್ನ ಎಲ್ಲ ಭಕ್ತರೊಟ್ಟಿಗೆ ಇದ್ದಾನೆ, ಅಸಂಖ್ಯಾತ ಭಕ್ತರೊಟ್ಟಿಗೆ ಇದ್ದಾನೆ. ಸೊ ಅವರ ಸಂಘದಲ್ಲಿ ನಮ್ಮ ನಿತ್ಯ ಸ್ಥಿತಿ. ಸೊ ಇದನ್ನು ಬಿಟ್ಟು ನಾವು ಹೆಚ್ಚು ಸಮಯ ನಾವು ಆ ರೀತಿ ಇದು ಕೈವಲ್ಯ ಆತರ ಅನ್ಕೊಂಡು ಆತರ ಅದೊಂದಕ್ಕೆ ಏನದು ಅದೊಂದು ಕಲ್ಪನೆ ಅಷ್ಟೇ, ಅದು ತುಂಬಾ ಸಮಯ ಇರಕ್ಕಾಗೋದಿಲ್ಲ. ಮತ್ತೆ ನಾವು ಅಲ್ಲಿಂದ ಪತನಗೊಂಡು ಈ ಲೌಕಿಕವಾಗಿ ಯಾವ್ದಾದ್ರು ಒಂದು ಚಟುವಟಿಕೆಗಳು ಶುರು ಮಾಡ್ಬೇಕಾಗತ್ತೆ. ಸೊ ಮಾಯಾವಾದಿಗಳು ಅಂತ ಯಾರು ಹೇಳ್ತಾರೆ, ಸಾಮಾನ್ಯವಾಗಿ ಅವರು ಭಕ್ತಿ ಚಟುವಟಿಕೆಗಳು ಅವರು ಸ್ವೀಕರಿಸಿರೋದ್ರಿಂದ ಅವರು ಭೌತಿಕ ಚಟುವಟಿಕೆಗಳೇ ಮಗ್ನರಾಗಬೇಕಾಗುತ್ತೆ. ಸೊ ಅದಕ್ಕೆ ಇಲ್ಲಿ ಕೈವಲ್ಯ ಅಂದ್ರೆ ಏನು ಅಂತ ಶಿಲ ಪ್ರಭುಪಾದರು ಕರೆಕ್ಟ್ ಆಗಿ ಸ್ಪಷ್ಟವಾಗಿ ಹೇಳ್ತಾರೆ. ಭಗವದ್ಗೀತೆಯಲ್ಲೂ ಕೂಡ ಕೃಷ್ಣ ಕೈವಲ್ಯ ಬಗ್ಗೆ ಹೇಳ್ತಾರೆ. ಆ ಕೈವಲ್ಯ ಏನು ಅಂದ್ರೆ ಬ್ರಹ್ಮಭೂತ ಪ್ರಸನ್ನಾತ್ಮ ನ ಶೋಚತಿ ನ ಕಾಂಕ್ಷತಿ ಸಮಾ ಸರ್ವೇಶು ಭೂತೇಶು ಮದ್ಭಕ್ತಿ ಲಭತೆ ಪರ. ಸೊ ಕೃಷ್ಣನು ಅಲ್ಲೂ ಕೂಡ ಹೇಳಿದ್ ನಮ್ಗೆ, ಆ ಬ್ರಹ್ಮಭೂತ ಸ್ಥಿತಿಯಲ್ಲಿ ಎಲ್ಲಿ ಈ ರೀತಿಯ ಭೌತಿಕ ಕಲ್ಮಶಗಳಿಲ್ಲ, ಹಾಗೇನೋ ಒಂದು ಭೌತಿಕ ಆಸೆಗಳಿಲ್ಲ, ಆ ಸ್ಥಿತಿಯಲ್ಲಿ ಒಬ್ಬ ವ್ಯಕ್ತಿ ಎಲ್ಲರನ್ನು ಸಮವಾಗಿ ನೋಡ್ತಾನೆ, ಆತ್ಮ ಅಂತ ನೋಡೋದನ್ನ ಎಲ್ಲವನ್ನು ಸಮರಾಗಿ ನೋಡ್ತಾನೆ. ಮತ್ತೆ ಭಗವಂತನ ಹೇಳ್ತಾನೆ ಮದ್ಭಕ್ತಿ ಲಭತೆ, ಆ ಸ್ಥಿತಿಯಲ್ಲಿ ಆ ವ್ಯಕ್ತಿ ನನ್ನ ಭಕ್ತಿಯನ್ನು ಪಡಿತಾನೆ, ನನ್ನ ಭಕ್ತಿಯ ಚಟುವಟಿಕೆಯಲ್ಲಿ ತೊಡಗುತ್ತಾನೆ, ಅಲ್ಲಿಂದ ಆರಂಭಿಸ್ತಾನೆ. ಸೊ ನಿಜವಾದ ಕೈವಲ್ಯ ಅಂದ್ರೆ ಇದು ಶಿಲ ಪ್ರಭುಪಾದರು ನಮಗೆ ಭಾಗವತದಿಂದ ತಿಳಿಸ್ಕೊಡ್ತಾ ಇರೋದು, ಭಗವಂತನ ಶುದ್ಧ ಭಕ್ತಿಯಲ್ಲಿ ತೊಡಗೋದು ನಿಜವಾದ ಕೈವಲ್ಯ. ಕೈವಲ್ಯ ಪದಗಳು ಎಲ್ಲರೂ ಉಪಯೋಗಿಸ್ಬೋದು, ಕೈವಲ್ಯ, ಮುಕ್ತಿ, ಸಮಾಧಿ ಅಂತನೂ ಅದು ಒಂದು ಪದ. ಆದ್ರೆ ನಿಜವಾದ ಸಮಾಧಿ ಅಂದ್ರೆ, ನಿಜವಾದ ಕೈವಲ್ಯ ಅಂದ್ರೆ ನಾವು ಭಗವಂತನ ಭಕ್ತಿ ಸೇವೆಯಲ್ಲಿ ಸಂಪೂರ್ಣವಾಗಿ ತೊಡಗೋದು. ಈಗ ನಾವು ಅಭ್ಯಾಸ ಮಾಡ್ತಾ ಇದ್ದೇವೆ, ಈಗ ನಾವು ಸ್ಟಾರ್ಟ್ ಮಾಡಿದ್ವಿ. ಹೇಗೆ ನಾವು ಸ್ಕೂಲ್ಗೆ ಹೋಗ್ತೀವಿ, ಕಾಲೇಜಿಗೆ ಹೋದಾಗ ಲಾಯರ್, ಫಸ್ಟ್ ಇಯರ್ ಲಾಯರ್, ಡಾಕ್ಟರ್, ಇಂಜಿನಿಯರ್, ಸೊ ಅವರು ಕೂಡ ಆ ರೀತಿಯ ಒಂದು ಇದು ವಸ್ತ್ರ ಕೂಡ ಕೊಡ್ತಾರೆ, ಬಿಳಿಯ ವಸ್ತ್ರನೋ ಇಲ್ಲಾಂದ್ರೆ ಕಪ್ಪು ವಸ್ತ್ರನೋ ಅವ್ರು ಕೊಡ್ಬೋದು ಅವ್ರಿಗೆ. ಆದ್ರೆ ಅವ್ರು ಆರಂಭಿಸಿದ್ದಾರೆ ಅನ್ನೋದಕ್ಕೆ ಅವ್ರು ಲಾಯರ್ ಆಗ್ಬಿಟ್ರ, ಅವ್ರು ಇಂಜಿನಿಯರ್ ಆಗ್ಬಿಟ್ರ, ಅವ್ರು ಡಾಕ್ಟರ್ ಆಗ್ಬಿಟ್ರ, ಆಗ್ಲಿ. ಅದೇ ರೀತಿ ನಾವು ಕೂಡ ಭಕ್ತರಾಗ ನಮಗೂ ಕೂಡ ಡ್ರೆಸ್ ಈ ರೀತಿಯ ಒಂದು ತಿಲಕ, ಈ ರೀತಿಯ ಒಂದು ಇದು ಎಲ್ಲ ಇದೆ. ಹಾಗೆ ನಾವು ಭಕ್ತರಾಗ್ಬಿಟ್ಟಿದ್ದೇವಾ? ಇಲ್ಲ. ಸೊ ನಿಜವಾದ ಭಕ್ತರು ಅಂದ್ರೆ ಅವ್ರು ಈ ಕೈವಲ್ಯ ಸ್ಥಿತಿಯಲ್ಲಿ ಇದ್ದಾರೆ, ಅವರು ಈ ಬ್ರಹ್ಮಭೂತ ಸ್ಥಿತಿಯಲ್ಲಿ ಇದ್ದಾರೆ, ಅವರು ಈ ಮುಕ್ತ ಸ್ಥಿತಿಯಲ್ಲಿ ಇದ್ದಾರೆ. ಸೊ ಆ ಸ್ಥಿತಿಯ ಲಕ್ಷಣಗಳು ಇಲ್ಲಿ ಭಗವಂತನು ಹೇಳ್ತಾ ಇರೋದು, ಸಂಪೂರ್ಣ ಭೌತಿಕ ಮಾಲಿನ್ಯಗಳಿಂದ ಮುಕ್ತರಾಗಿ ಆ ವ್ಯಕ್ತಿ ಎಲ್ಲರನ್ನು ಒಂದೇ ಸಮದೃಷ್ಟಿಯನ್ನು ಕೂಡ ನೋಡಕ್ ನಮ್ಗೆ ಆಗೋದಿಲ್ಲ. ಅದು ಸ್ವಲ್ಪ ಸಮಯ ನೋಡ್ತೀವಿ, ಸ್ವಲ್ಪ ಸಮಯ ಮತ್ತೆ ನಾವು ಪಕ್ಷಪಾತರಾಗ್ತೀವಿ. ನಮ್ಮ ಕುಟುಂಬದವ್ರಿಗಾಗ್ಬೋದು, ನಮ್ಮ ಸ್ನೇಹಿತರಿಗಾಗ್ಬೋದು, ನನ್ನವರು ನಿಮ್ಮವರು, ನನ್ನವರು ಅಹಂ, ಇದು ನಮ್ದು ಈ ಭೌತಿಕ
ಕಲ್ಮಶ ಆಯ್ತು. ಇದಿದ್ದೇ ಇರುತ್ತೆ ಸಹಜ. ನನ್ನ ದೇಶ, ನನ್ನ ಜಾತಿ, ನನ್ನ ಸಮಾಜ, ನನ್ನ ಧರ್ಮ ಬೇರೆ ಭಿನ್ನವಾದದ್ದು ಅಂತ ನಾವು ನೋಡಬೇಕು. ಸೊ ಈ ಸ್ಥಿತಿಯಲ್ಲಿ ಮಾತ್ರ ಈ ಕೈವಲ್ಯ, ಈ ಸಮದೃಷ್ಟಿ ಸಾಧ್ಯ ಅಂತ ಇಲ್ಲಿ ಇಲ್ಲಿ ನಾವು ಅರ್ಥ ಮಾಡ್ಕೊಳ್ಬೇಕು. ಮತ್ತೆ ನೆಕ್ಸ್ಟ್ ಶ್ಲೋಕ ಕೂಡ ಉದಾಸೀನಂ ಇವಾಧ್ಯಕ್ಷಂ ದ್ರವ್ಯಜ್ಞಾನ ಕ್ರಿಯಾತ್ಮನಾಂ ಕೂಟಸ್ಥಂ ಇಮಂ ಆತ್ಮಾನಂ ಯೋ ವೇದಾಪ್ನೋತಿ ಶೋಭನಂ. ಸೊ ಇಲ್ಲಿ ಕೂಡ ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇವುಗಳಿಂದ ಆಗಿರುವ ಈ ಭೌತ ದೇಹವು ಕೂಟಸ್ಥ ಆತ್ಮನ ಮೇಲ್ವಿಚಾರಣೆಗೆ ಒಳಪಟ್ಟಿದೆ ಎಂದು ಯಾರು ತಿಳಿದುಕೊಂಡಿರುವನೋ ಅವನು ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಲು ಅರ್ಹನಾಗಿದ್ದಾನೆ. ಸೊ ಕೆಲವು ಶ್ಲೋಕಗಳಿಂದ ಕೂಡ ಭಗವಂತನು ಇನ್ನೊಂದು ರೀತಿ ದೇಹವನ್ನು ವಿವರಿಸಿದ್ದು, ಅಲ್ಲಿ ವಿವರಿಸಿದ್ದು ಅವಿದ್ಯಾ ಕಾಮ ಕರ್ಮ ಅಂತ ವಿವರಿಸಿದ್ದು ಭಗವಂತ. ಎಷ್ಟನೇದು? 5ನೇ 6ನೇ ಶ್ಲೋಕದಲ್ಲಿ ನಾವು ನೋಡಿದ್ವಿ. ಐದನೇ ಶ್ಲೋಕ. ಯಾರು ಜೀವನದ ದೇಹಾತ್ಮವಾದವನ್ನು ಕುರಿತು ಪೂರ್ಣವಾಗಿ ತಿಳಿದುಕೊಂಡಿರುವರೋ ಆ ದೇಹವು ಅವಿದ್ಯೆಯಿಂದ ಮಾಯಾಶಕ್ತಿಯ ಫಲವಾದ ಕಾಮನೆ ಮತ್ತು ಕರ್ಮಗಳಿಂದ ರಚಿತವಾಗಿದೆ ಎಂದು ಅರಿತಿರುವರು. ಭಗವಂತನ ಇಲ್ಲಿ ದೇಹವನ್ನು ವಿವರಿಸಿದ್ದು ಇದು ಅವಿದ್ಯೆ, ಇದು ಮಾಯಾಶಕ್ತಿ, ಇದರಿಂದ ತುಂಬಿದೆ, ಇಚ್ಛೆಗಳು ಕರ್ಮಗಳಿಂದ ತುಂಬಿದೆ. ಅದೇ ರೀತಿ ಇಲ್ಲಿ ಇನ್ನೊಂದು ರೀತಿ ವಿವರಣೆ ದೇಹಕ್ಕೆ, ದೇಹದ ಫಿಸಿಕಲ್ ಹೇಗೆ ನಾವು ಕಾಣಿಸೋ ರೀತಿಯಲ್ಲಿ ಈ ದೇಹ ಇದೆ, ಈ ಪಂಚಭೂತ ದೇಹ ಇದು. ಸೊ ಇದರಿಂದ ತುಂಬಿದೆ. ಸೊ ಮತ್ತೆ ಈ ಕರ್ಮ ಇಂದ್ರಿಯ, ಜ್ಞಾನ ಇಂದ್ರಿಯಗಳಿಂದ ತುಂಬಿದೆ ಅಂತ ಭಗವಂತನು ಆತ್ಮ ಮತ್ತೆ ದೇಹವನ್ನು ಭಿನ್ನವಾಗಿ ಇರುವ ಅಸ್ತಿತ್ವವನ್ನು ನಮಗೆ ತಿಳಿಸ್ತಾ ಇದ್ದಾರೆ. ತಿಳಿಸಿ ಹೀಗೆ ಭಗವಂತನ ಹೇಳೋದು, ಯಾರು ಪಂಚಭೂತಗಳು, ಜ್ಞಾನೇಂದ್ರಿಯಗಳು, ಕರ್ಮೇಂದ್ರಿಯಗಳು ಮತ್ತು ಮನಸ್ಸು ಇವುಗಳಿಂದ ಆಗಿರುವ ಭೌತ ದೇಹವು ಕೂಟಸ್ಥಾಪನ ಮೇಲ್ವಿಚಾರಣೆಗೆ ಒಳಪಟ್ಟಿದೆ ಎಂದು ಯಾರು ತಿಳಿದುಕೊಂಡಿರುವರೋ ಅವನು ಭೌತಿಕ ಬಂಧನದಿಂದ ಬಿಡುಗಡೆ ಹೊಂದಲು ಅರ್ಹನಾಗಿದ್ದಾನೆ. ಸೊ ಬೇರೆ ಬೇರೆ ದೃಷ್ಟಿಕೋನಗಳಿಂದ ಭಗವಂತನು ನಮಗೆ ಈ ದೇಹದ ಸ್ಥಿತಿಯನ್ನು ತಿಳಿಸ್ತಾ ಇದ್ದಾರೆ. ಸೊ 7ನೇ ಅಧ್ಯಾಯ ಗೀತೆಯಲ್ಲಿ ಇದು ಬರೋದು ಮಾತು. ಭೂಮಿ ರಾಪೋ ಅನಲೋ ವಾಯು ಕಮ್ಮನೋ ಬುದ್ಧಿರೇವಚ ಅಹಂಕಾರ ಇತ್ಯಮ್ಮೆ ಭಿನ್ನಾ ಪ್ರಕೃತಿ ರಾಷ್ಟ್ರದ ಅಪರೇಯಂ ಇತಸ್ತ್ವನ್ಯಂ ಜೀವಭೂತಂ ಮಹಾಬಾಹು ಯಯೇದಂ ಧಾರ್ಯತೆ ಜಗತ್. ಸೊ ಅಲ್ಲಿ ಕೂಡ ಭಗವಂತನು ನಮಗೆ ಇನ್ನೊಂದು ಇದೇ ದೃಷ್ಟಿಕೋನ ಇಲ್ಲೇನ್ ಹೇಳ್ತಾರೆ ಇದೆ, ಇದರಲ್ಲಿ ಇದರ ದೇಹ ರಚನೆ ಇದು ಭೌತಿಕ ವಸ್ತುಗಳಿಂದ ಆಗಿದೆ. ಸೊ ಈ ಭೌತಿಕ ವಸ್ತು ಇದು ಒಂದು ಸಮಯಕ್ಕೆ ಸೃಷ್ಟಿಯಾಗುತ್ತೆ ಈ ದೇಹದ ಜೊತೆಗೆ, ಮತ್ತೆ ಇದು ಈ ದೇಹದಿಂದ ಹೊರಗೆ ಹೋಗ್ಬಿಡುತ್ತೆ. ಮತ್ತೆ ಇದು ಕ್ಷಣಕ್ಕೆ ಬದಲಾವಣೆ ಆಗ್ತಾ ಇದೆ ಅಂತ ಇಲ್ಲಿ ವಿವರಿಸ್ತಾ ಇರೋದು. ಕ್ಷಣಕ್ಕೆ ದೇಹ ಒಂದೇ ರೀತಿಯಲ್ಲಿ ಇಲ್ಲ. ಚಿಕ್ಕ ಮಗುವಾಗಿರೋ ದೇಹ ಒಂದು ರೀತಿ ಇತ್ತು, ಹಾಗೆಲ್ಲರೂ ಕೂಡ ಆ ದೇಹವನ್ನು ತುಂಬಾ ಪ್ರೀತಿ ಮಾಡ್ತಾರೆ. ಮಗು ಅಂದ್ರೆ ಎಲ್ಲರಿಗೂ ಕೂಡ ಪ್ರೀತಿ, ಯಾವ ಮಗು ಆದ್ರೂ ಅಷ್ಟೇ, ಯಾರು ನೋಡಿದ್ರು ಕೂಡ ಮಗುವನ್ನ ತುಂಬಾ ವಿಶೇಷವಾಗಿ ನೋಡ್ತಾರೆ. ಯಾಕಂದ್ರೆ ಭಗವಂತನ ಪ್ರಕೃತಿ ಆ ಥರ ಮಾಡಿದೆ. ಆದರೆ ಬದಲಾವಣೆ ಆಗುತ್ತೆ. ಮಗು ಬೆಳೀತಾ ಒಂದು ಯೌವನ ಸ್ಥಿತಿ ಬರುತ್ತೆ, ಆಗ್ಲೂ ಕೂಡ ಒಂದು ಸುಂದರವಾಗಿ ಕಾಣ್ಬೋದು, ತುಂಬಾ ಮೈ ಕಾಂತಿ ಇರ್ಬೋದು. ಆದರೆ ಮತ್ತೆ ದೇಹ ಬದಲಾಗಿ ಹಾಗೆ ನಾವು ಕ್ಷೀಣಿ ಹೋಗ್ತಾ ಎಲ್ಲ ದೇಹದ ಮೈ ಕಾಂತಿ, ಇನ್ನೊಂದು ಎಲ್ಲ ಬಲ ಎಲ್ಲವೂ ಕೂಡ ಕಡಿಮೆ ಆಗುತ್ತೆ. ಸೊ ಇದು ದೇಹದ ಸ್ಥಿತಿ. ಆದರೆ ಒಳಗಿರೋ ಆತ್ಮ ಬೇರೆ. ದೇಹಿನೋ ಅಸ್ಮಿನ್ ಯಥಾ ದೇಹೆ ಕೌಮಾರಂ ಯವನಂ ಜರ ತಥಾ ದೇಹಾಂತರ ಪ್ರಾಪ್ತಿ ಧೀರತತ್ರ ನ ಮುಹ್ಯತಿ. ಸೊ ದೇಹ ಬೇರೆ, ದೇಹದೊಳಗಿರೋ ನಾವು ಆತ್ಮ ಬೇರೆ. ಸೊ ನಮಗೆ ನಮ್ಮ ಕರ್ಮಾನುಸಾರವಾಗಿ ಈ ಸ್ಥಿತಿಗಳು ಸಿಗ್ತಾ ಇದೆ. ನಮಗೆ ಈ ದೇಹದ ಬೇರೆ ಬೇರೆ ಸ್ಥಿತಿಗಳು ಸಿಗ್ತಾ ಇದೆ. ಆ ದೇಹದ ಪರಿಣಾಮವಾಗಿ ಬೇರೆ ಬೇರೆ ಸುಖ ದುಃಖ ಸ್ಥಿತಿಗಳು ಸಿಗ್ತಾ ಇದೆ. ಅದ್ರಲ್ಲಿ ಹೇಳ್ತಾ ಇರೋದು, ಇದರಿಂದ ನಾವು ಇದಿದ್ರೂ ಕೂಡ ನಾವು ಇದರಿಂದ ವಿಚಲಿತರಾಗಬಾರ್ದು. ಇದರಿಂದ ನಾವು ಅದನ್ನ ಸಹಿಸ್ಕೊಳ್ಬೇಕು. ನಾವು ಈ ಬದಲಾವಣೆಗಳನ್ನ ಸಹಿಸ್ಕೊಳ್ಬೇಕು. ಈ ಒಂದು ಸತ್ಯದಲ್ಲಿ ನಾವು ಇರಬೇಕು. ಇದೆ ಡೆಫಿನೆಟ್ಲಿ ಒಂದು ಭೌತಿಕವಾಗಿ ಇರೋ ಸ್ಥಿತಿಯಲ್ಲಿ ನಮ್ಗೆ ಸುಖ ಅನ್ಸುತ್ತೆ, ಇನ್ನೊಂದು ರೀತಿ ಭೌತಿಕ ಸ್ಥಿತಿಯಲ್ಲಿ ದುಃಖ ಅನ್ಸುತ್ತೆ. ಆದ್ರೆ ಇದು ಎಷ್ಟಿದ್ರು ಭೌತಿಕ ಸ್ಥಿತಿ ಅಷ್ಟೇ, ಇದು ಭೌತಿಕ ದೇಹದ ಸ್ಥಿತಿ ಅಷ್ಟೇ. ಈ ಭೌತಿಕ ದೇಹದ ಸ್ಥಿತಿ ನಾವು ಬದಲಾವಣೆ ಮಾಡಕ್ಕಾಗಲ್ಲ. ಭೌತಿಕ ದೇಹದ ಸ್ಥಿತಿ ಅದು ಭೌತಿಕ ಜಗತ್ತಿನ ನಿಯಮಗಳ ಪ್ರಕಾರವಾಗಿ ಇದು ನಡೆಯುತ್ತೆ. ಆದ್ರೆ ನಾವು ಆಧ್ಯಾತ್ಮಿಕ ಜೀವಿ ಆದ್ರಿಂದ ನಾವು ಇದು ಅರ್ಥ ಮಾಡ್ಕೊಳ್ಬಹುದು. ನಾವು ಹಾಗೆ ಇದರಿಂದ ನಾವು ನಾಶ ಆಗಿಲ್ಲ, ಇದರಿಂದ ನಮಗೆ ಏನೂ ಆಗ್ಲಿಲ್ಲ, ನಮ್ಮ ಅಸ್ತಿತ್ವ ಹಾಗೇ ಇದೆ. ಸೊ ಹಾಗೆ ನಾವು ಕೃಷ್ಣ ಪ್ರಜ್ಞೆ ಬೆಳೆಸ್ಕೊಂಡ್ಬಿಟ್ರೆ, ಸೊ ಇಲ್ಲಿ ಹೇಳ್ತಾ ಇದ್ದಾರೆ ಇಲ್ಲಿ ಶ್ರೀಲ ಪ್ರಭುಪಾದರು, ಇದರ ಭೌತಿಕ ಸ್ಥಿತಿ ಏನೇ ಆಗಿರ್ಬೋದು ಇದೆ. ನಾವು ಇವಾಗ ಕೇಳ್ತಾ ಇರೋ ಕೈವಲ್ಯ ಸ್ಥಿತಿ, ಈ ಕುಂತಿ ದೇವಿಯವರು ಕೈವಲ್ಯ ಸ್ಥಿತಿ, ಪಾಂಡವರು ಇರೋ ಕೈವಲ್ಯ ಸ್ಥಿತಿ,
ಪ್ರಹ್ಲಾದ ಮಹಾರಾಜರು ಕೈವಲ್ಯ ಸ್ಥಿತಿ. ಸೊ ಅವ್ರಿಗೆ ಭೌತಿಕವಾಗಿ ಎಷ್ಟು ಕಷ್ಟಗಳಿದೆ, ಅವರ ಪ್ರಾಣದ ಹಿಂದೆನೆ ಅವ್ರಿಗೆ ಇದೆ. ಸೊ ಇವಾಗ ಈಗ ಒಂದ್ಸಲ ನಾವು ಕೇಳ್ತೇವೆ, ಎಷ್ಟೋ ಅವರು ಬಂದು ಹೇಳ್ತಾರೆ, ಇಲ್ಲಿ ಸಿಟಿಯಲ್ಲಿ ಇಲ್ಲೆಲ್ಲ ದೊಡ್ಡ ದೊಡ್ಡ ಬಿಲ್ಡರ್ಸ್ ಎಲ್ಲ ಇರ್ತಾರೆ, ತುಂಬಾ ಹಣವಂತರು, ತುಂಬಾ ಶ್ರೀಮಂತರು, ಎಲ್ಲ ಎಷ್ಟೆಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಇದೆಲ್ಲ ಮಾಡಿರ್ತಾರೆ. ಆದ್ರೆ ಒಂದು ದಿವಸ ಅಚಾನಕ್ ಸಡನ್ ಆಗಿ ಯಾರೋ ಒಬ್ರು ಫೋನ್ ಕಾಲ್ ಮಾಡಿ ಅವ್ರು ಹೇಳ್ತಾರೆ, ನೀವು ಇಷ್ಟು ಕೋಟಿ ರೂಪಾಯಿ ಕೊಡ್ಬೇಕು ನೀವು, ಇಲ್ಲ ಅಂದ್ರೆ ನಿಮ್ಮನ್ನ ಗುಂಡಿಟ್ಬಿಡ್ತಾರೆ. ಅಂಡರ್ ವರ್ಲ್ಡ್ ಇದೆಲ್ಲ ಇದೆ, ಇದು ಅಂಡರ್ ವರ್ಲ್ಡ್ ಎಲ್ಲ ಕಡೆ ಇರುತ್ತಿದ್ದು. ಸೊ ಹೇಳ್ತಾರೆ, ವ್ಯಕ್ತಿಗೆ ಇದೆಲ್ಲ ಇಷ್ಟು ಇದೆ, ಇಷ್ಟು ಶ್ರೀಮಂತಿಕೆ ಇದೆ, ಅಷ್ಟು ಜನರ ಒಂದು ಇದಿರ್ಬೋದು, ಬೆಂಬಲ ಇರ್ಬೋದು, ಜನರಿಂದ ಪ್ರಸಿದ್ಧತೆ ಇರ್ಬೋದು, ಆದ್ರೆ ಈ ರೀತಿ ಥ್ರೆಟ್ ಸಿಕ್ಕಿದ ತಕ್ಷಣ ಅಯ್ಯೋ ನನ್ನ ಕೊಂದು ಬಿಡ್ತಾರೆ ನನಗೆ. ಸೊ ಅವ್ರಿಗೆ ನಿದ್ದೆ ಬರೋದಿಲ್ಲ ರಾತ್ರಿ. ಹಣ ಇದೆ, ಇನ್ನೊಂದು ಇದೆ, ಎಲ್ಲ ಇದೆ, ಅವ್ರಿಗೆ ಯಾವಾಗ ಯಾವ ಕ್ಷಣದಲ್ಲಿ ನನ್ನ ಮೇಲೆ ದಾಳಿ ಆಗುತ್ತೆ. ಸೊ ಮತ್ತೆ ಅವ್ರ ಮನವಿ ಮಾಡಬೇಕು, ಪೊಲೀಸ್ ಸೆಕ್ಯೂರಿಟಿ ಪಡಿಬೇಕು, ಇನ್ನೊಂದು ಮಾಡಬೇಕು. ಈ ಭೌತಿಕ ಸ್ಥಿತಿ ಹೀಗೆ. ಭೌತಿಕ ಜಗತ್ತಿನಲ್ಲಿ ಈ ರೀತಿ ಯಾವಾಗ ಯಾರಿಗೆ ನಮಗೆ ಮೊದಲಿಗೆ ಇದಿಲ್ಲ ಅದಿಲ್ಲ, ಇದು ಬೇಕು ಅದು ಬೇಕು, ನಂಗೆ ಸ್ವಲ್ಪ ಹಣ ಸಿಕ್ಬಿಟ್ರೆ, ಇನ್ ಸ್ವಲ್ಪ ನನಗೆ ಒಳ್ಳೆ ಕೆಲಸ ಸಿಕ್ಬಿಟ್ರೆ, ಇನ್ ಸ್ವಲ್ಪ ನನಗೆ ಈ ರೀತಿ ಒಳ್ಳೆ ಒಂದು ಫ್ಯಾಮಿಲಿ ಆಗ್ಬಿಟ್ರೆ ನನಗೆ. ಸೊ ಈ ರೀತಿ ನಮ್ಮ ಚಿಂತನೆಗಳು. ಸೊ ಹೇಳ್ತಾರೆ, ಇದು ನಡೆಯುತ್ತೆ, ಇದು ಹೇಗಿದೆ, ಇದು ಇದ್ರ ಬಗ್ಗೆ ನಾವು ಚಿಂತೆ ಮಾಡ್ತೀವಿ. ಸೊ ಇವರಿಗೆ ಪಾಂಡವರು ಆತರ ಯೋಚನೆ ಮಾಡ್ತಾ ಇದ್ದಾರೆ, ಅಯ್ಯೋ ನಮಗೆ ಒಂದು ಒಳ್ಳೆ ನಮಗೆ ಒಂದು ರಾಜ್ಯ ಸಿಕ್ಬಿಟ್ರೆ, ಅಯ್ಯೋ ಒಳ್ಳೆ ನಮ್ಗೆ ಇದು ಸೆಟ್ಲ್ ಆಗ್ಬಿಟ್ರೆ ಫ್ಯಾಮಿಲಿ. ಅವ್ರಿಗೆ ಇದು ತೊಂದರೆಗಳು, ಅವಾಗ ಎಷ್ಟು ತೊಂದರೆ ಕಷ್ಟಗಳು. ಮತ್ತೇನು ಆ ಯುದ್ಧ ಆದ್ಮೇಲೂ ಕೂಡ ಅವರ ಮಕ್ಕಳನ್ನು ಕೂಡ ಕೊಂದ್ಬಿಡ್ತಾರೆ, ಉಪ ಪಾಂಡವರನ್ನು ಆ ಮೋಸದಿಂದ ಅಶ್ವತ್ಥಾಮ ಕೊಂದ್ಬಿಡ್ತಾರೆ. ಸೊ ಈ ರೀತಿ ಅವ್ರಿಗೆ ಎಲ್ಲ ನಾವ್ ಏನು ಕೇಳ್ತೇವೆ, ಏನ್ ಅನ್ಕೊಳ್ತೇವೆ, ಈ ದುಃಖಗಳು ಬರಬಾರ್ದು ಅಂತ ಎಲ್ಲವೂ ಅವ್ರ ಜೀವನದಲ್ಲಿ ಬರ್ತಾ ಇತ್ತು. ಅನ್ಯಾಯ ಆಗ್ತಾ ಇತ್ತು ಅವ್ರಿಗೆ, ಆ ರೀತಿಯ ಅನ್ಯಾಯ, ಆ ರೀತಿಯ ಕಷ್ಟಗಳು, ಆ ರೀತಿಯ ಜೀವದ ಇದು. ಕುಂತಿದೇವಿ ಕೂಡ ರಾಜಕುಮಾರಿ, ಯದು ವಂಶದ ರಾಜಕುಮಾರಿ. ಸೊ ಮತ್ತೆ ಇಲ್ಲಿ ಮಹಾರಾಜ್ ಪಾಂಡುವಿನ ಮಹಾರಾಣಿ. ಸೊ ಎಷ್ಟು ದೊಡ್ಡ ಸ್ಥಿತಿಯಲ್ಲಿದ್ದಾರೆ, ಎಷ್ಟು ದೊಡ್ಡ ಸ್ಥಾನದಲ್ಲಿದ್ದಾರೆ. ಆದ್ರೆ ಸಡನ್ ಆಗಿ ಅವರ ಗಂಡ ಪಾಂಡು ಮಹಾರಾಜ ತೀರಿಕೊಂಡಿದ ತಕ್ಷಣವೇ ಸಿಚುವೇಶನ್ ರಿವರ್ಸ್ ಆಗಿ ಅವ್ರ ಮಕ್ಕಳನ್ನು ಯಾವಾಗಲೂ ಕೊಲ್ಲೋ ಪ್ರಯತ್ನವೇ ನಡೀತಾ ಇದೆ. ಅವರಿಂದ ಎಲ್ಲ ಆಸ್ತಿಗಳನ್ನು ಕಿತ್ಕೊಳ್ಳೋ ಪ್ರಯತ್ನ ನಡೀತಾ ಇದೆ. ಸೊ ಈ ತರ ಕಷ್ಟ ಇದೆ, ಬಹಳ ಕಷ್ಟ ಇದೆ. ಆದರೆ ಅವರು ಕೈವಲ್ಯ ಸ್ಥಿತಿಯಲ್ಲಿ, ಅವರು ಬ್ರಹ್ಮ ಸ್ಥಿತಿಯಲ್ಲಿ, ಅವರು ಕೃಷ್ಣ ಪ್ರಜ್ಞ ಸ್ಥಿತಿಯಲ್ಲಿರೋದ್ರಿಂದ ಅವರು ಕೊನೆಗೆ ಇನ್ನ ಕೃಷ್ಣನಿಗೆ ಕೇಳ್ತಾರೋ. ಇದೆಲ್ಲ ಆದ್ಮೇಲೆ ಕೃಷ್ಣನ ಅವ್ರಿಗೆ ಮತ್ತೆ ಮಹಾರಾಜರಾಗಿ ಮಾಡ್ತಾನೆ, ತನ್ನ ಮಗನನ್ನು ಚಕ್ರವರ್ತಿಯಾಗಿ ಮಾಡ್ತಾನೆ. ಸೊ ಹಾಗೆ ಅವರು ತುಂಬಾ ಅನ್ಸ್ಬೋದು, ಮಹಾಭಾರತ ಯುದ್ಧ ಆದ್ಮೇಲೆ ಎಲ್ಲ ಫಿನಿಶ್ ಆಗೋಯ್ತು, ಎಲ್ಲ ಶತ್ರುಗಳು ಹೋಗ್ಬಿಟ್ರು, ನಾವು ಆನಂದವಾಗಿದ್ದೇವೆ. ಹೌದು, ಕೃಷ್ಣ ಆ ರೀತಿ ತಂದುಕೊಟ್ಟ ಅವ್ರಿಗೆ ಸ್ಥಿತಿ, ಯುಧಿಷ್ಠಿರ ಮಹಾರಾಜರಿಗೆ. ಆದರೂ ಕೂಡ ಹೇಳ್ತಾರೆ ಕುಂತಿದೇವಿ, ಇಲ್ಲ ಇಲ್ಲ ಇಲ್ಲ, ನಮಗೆ ಈ ಸ್ಥಿತಿ ಬೇಡ. ಯಾಕಂದ್ರೆ ಕೃಷ್ಣ ಹೇಳಿದ್ದು, ಇನ್ನ ನಾನು ಹೋಗ್ಬಿಡ್ತೇನೆ, ಇನ್ನ ನಾನು ಎಲ್ಲ ಆಯ್ತು ನಂದು, ನಿಮ್ಮ ಈ ರಾಜ್ಯದಲ್ಲಿ ನಿಮಗೆ ಒಳ್ಳೆ ರಕ್ಷಣೆಯಲ್ಲಿ ನಿಮಗೇನು ಕಷ್ಟ ಇಲ್ಲದ ರೀತಿ ಮಾಡಿದ್ದೇನೆ, ಇನ್ನು ನಾನು ದ್ವಾರಕೆಗೆ ಹೋಗ್ತೀನಿ. ಸೊ ಕುಂತಿದೇವಿ ಹೇಳ್ತಾರೆ, ಬೇಡ ಬೇಡ ಬೇಡ, ನೀನು ಹೋಗ್ಬೇಡ, ಸೊ ನೀನು ಇರು. ಆಮೇಲೆ ನೀನು ಇರಕ್ಕೆ ಕಾರಣ ನಮಗೆ ಕಷ್ಟಗಳಾಗಿದ್ರೆ ಆ ಕಷ್ಟಗಳು ನಮಗೆ ಇರಲಿ. ಸೊ ಈ ತರ ಕುಂತಿದೇವಿ ಪ್ರಾರ್ಥನೆ. ಯಾಕಂದ್ರೆ ಆ ಕಷ್ಟದಲ್ಲಿದ್ದಾಗ ಕುಂತಿದೇವಿ ಕೃಷ್ಣನಿಗೆ ಅಷ್ಟು ಒಂದು ಮನಸ್ಪೂರ್ವಕವಾಗಿ ಅವರ ಸ್ಮರಿಸ್ತಾ ಇದ್ರು. ಹಾಗೆ ಭಗವಂತನು ಸ್ವತಃ ಬಂದೋ ಇಲ್ಲಾಂದ್ರೆ ಇನ್ನೊಂದು ರೀತಿಯಲ್ಲೂ ಅವರ ರಕ್ಷಣೆ ಕೊಡ್ತಾ ಇದ್ರು. ಹೆಚ್ಚು ಸಮಯ ಕೃಷ್ಣನೇ ಬರ್ತಾ ಇಲ್ಲ ಸ್ವತಃ. ಇದು ಕೂಡ ಅಕ್ಷಯ ಪಾತ್ರ ಸನ್ನಿ ನೋಡಿ ಕೇಳ್ತೇವಲ್ಲ ನಾವು. ಅದೇ ಯಾರು ಅವ್ರ ಕಾಡಿನಲ್ಲಿದ್ದಾಗ ಅವರು ಅಲ್ಲಿ ದುರ್ಯೋಧನ ದುರ್ವಾಸ ಮುನಿಯನ್ನು ಕಳಿಸ್ಬಿಟ್ಟು ಇವ್ರಿಗೆ ಶಾಪ ಆಗ್ಬೇಕು, ಹೇಗೋ ಮಾಡಿ ಇವ್ರನ್ನ ಶಾಪ ಕೊಟ್ಬಿಟ್ರೆ ಇವ್ರಿಗೆ ಮತ್ತೆ ಇವರು ಅವರ ನಾನೇ ರಾಜನಾಗಿ ಆರಾಮಾಗಿರ್ಬೋದು. ಸೊ ಈ ರೀತಿ ಅವನು ದುರ್ವಾಸ ಮುನಿಯನ್ನು ಕಳಿಸಿದ್ರು. ಆದ್ರೆ ಆ ಸನ್ನಿವೇಶದಲ್ಲಿ ಕೂಡ ಸ್ವತಃ ಕೃಷ್ಣನೇ ಬಂದು ಅವರಿಗೆ ರಕ್ಷಣೆ ಕೊಡ. ಸೊ ಹೀಗೆ ಕುಂತಿದೇವಿ ಮತ್ತೆ 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 ನೋಡಿದ್ದು, ನಮಗೆ ಹೆಚ್ಚು ಕಷ್ಟಗಳು ಬಂದಾಗ್ಲೇ ನಮಗೆ ಕೃಷ್ಣ ನಮ್ಮನ್ನು ರಕ್ಷಿಸ್ತಾನೆ. ಸೊ ಅವನನ್ನು ನಾವು ನೋಡ್ತೇವೆ. ಸೊ ಅವನು ನೋಡೋದು ದಿವ್ಯ ಆನಂದ. ಸೊ ಆ ದಿವ್ಯ ಆನಂದ ಸ್ಥಿತಿಯಲ್ಲಿ ನಮ್ಗೆ ಭೌತಿಕ ದುಃಖಗಳು ನಮ್ಗೆ ಅದೇನೋ ಅನ್ಸೋದಿಲ್ಲ. ಸೊ ಭೌತಿಕ ದುಃಖಗಳಿದೆ ತುಂಬಾ, ಅಯ್ಯೋ ನೆನೆಸ್ಕೊಂಡ್ರೆ ಅಯ್ಯೋ ಈ ರೀತಿ ಆಗ್ಬಾರ್ದಾಗಿತ್ತು. ಸೊ ನಾವು ಅನ್ಕೊಳ್ತೇವೆ, ಸಾಯೋದು ಈ ರೀತಿ ಸಾಯಬಾರ್ದು. ನಾನು ಯಾಕಂದ್ರೆ ಕೇಳ್ತೀವಿ ಪೇಪರಲ್ಲಿ, ಈ ರೀತಿ ಯಾರೋ ಬಂದ್ರು ಅಲ್ಲಿ ಇದನ್ನು ಗಂಟಲನ್ನು ಆ ರೀತಿ ಚಾಕುವಲ್ಲಿ ಇದು ಮಾಡ್ಬಿಟ್ರು. ಸೊ ಈ ರೀತಿ ಎಲ್ಲ ಯೋಚನೆ ಮಾಡಿದ್ರೆ, ಈ ರೀತಿ ನನಗೂ ಬಂದ್ರೆ ಅಕಸ್ಮಾತ್, ನನಗೆ ಆ ರೀತಿ ಬೇಡ, ನನಗೆ ಮಲಗಿರೋವಾಗೆ ಪೀಸ್ಫುಲ್ ಆಗಿ ನನಗೆ ದೇಹ ಬಿಟ್ಟು ರಾತ್ರಿ ಮಲಗಿದ್ದೇನೆ, ಬೆಳಿಗ್ಗೆ ನಾನು ಎದ್ದಾಗ ನಾನು ಇರಬಾರ್ದು.
ದೇಹ. ಸೊ ನೋವಿದ್ರೆ ಆ ತರ ಇರ್ಬೇಕು, ಇದರ ಕಷ್ಟಗಳು ಬೇಡ. ಸೊ ಈ ರೀತಿ ಎಲ್ಲ ಅನ್ಸುತ್ತೆ, ಆ ರೀತಿ ನಮಗೆ ಈ ರೀತಿ ಸಾಯ್ಬೇಕು, ಆ ರೀತಿ ಕಷ್ಟ ಬಂದು ಬರ್ಬೇಕು ಅಂತ ಇಲ್ಲ. ಹೇಳೋದು, ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ, ಕೃಷ್ಣನ ಸಮಾಧಿಯಲ್ಲಿದ್ರೆ, ಆ ಕೈವಲ್ಯ ಸ್ಥಿತಿಯಲ್ಲಿ ನಾವು ತಲುಪಕ್ ಪ್ರಯತ್ನ ಪಟ್ರೆ ಯಾವುದಾದ್ರೂ ಕೂಡ ತೊಂದರೆ ಇಲ್ಲ. ಆಕ್ಸಿಡೆಂಟ್ ಇಷ್ಟೆಷ್ಟೋ ಕೇಳ್ತೇವೆ, ಆಕ್ಸಿಡೆಂಟ್ ಆಯ್ತು, ಇನ್ನೊಂದೇನೋ ಆಯ್ತು, ಬೇರೆ ಬೇರೆ ರೀತಿಯಲ್ಲಿ ಕಷ್ಟ ಬರುತ್ತೆ, ಬೇರೆ ಬೇರೆ ರೀತಿಯಲ್ಲಿ ಆಸ್ಪತ್ರೆಯಲ್ಲಿ ಇದು ಕಷ್ಟಗಳು, ಇಲ್ಲಾಂದ್ರೆ ಸಾಯೋ ಕ್ಷಣದಲ್ಲಿ ಕಷ್ಟಗಳು ಏನೋ ಇರ್ಬೋದು ಎಲ್ಲ. ಸೊ ಆದರೆ ಹೇಳ್ತಾರೆ, ನಾವು ಕೈವಲ್ಯ ಸ್ಥಿತಿ ತಲುಪಕ್ಕೆ ನಾವು ಪ್ರಯತ್ನ ಪಟ್ಟು ನಾವು ಅದು ಕೃಷ್ಣ ಕೃಪೆಯಿಂದ ಸ್ವಲ್ಪ ಸ್ವಲ್ಪ ಅಲ್ಲಿ ಹೆಜ್ಜೆಯಲ್ಲಿ ಹೋದ್ರು ಕೂಡ ಅದು ನಮಗೆ ಈ ಭೌತಿಕ ಸ್ಥಿತಿಯಿಂದ ನಿಜವಾದ ಕೈವಲ್ಯ, ನಿಜವಾದ ಸಮಾಧಿ ಅಂತ ಹೇಳ್ತಾ ಇದೆ. ಸೊ ಅದಕ್ಕೆ ಇಲ್ಲಿ ಪ್ರಭುಪಾದ ಇನ್ನೊಂದು ಉದಾಹರಣೆ ಕೊಡ್ತಾ ಇದ್ದಾರೆ ಕೊನೆಗಿಲ್ಲಿ. ಅದರ ಮುಂಚೆ, ಯಾರು ದಿನದ 24 ಗಂಟೆಗಳ ಕಾಲವು ನಿರಂತರವಾಗಿ ಭಕ್ತಿ ಸೇವೆಯಲ್ಲಿ ತೊಡಗಿರುತ್ತಾನೆಯೋ ಅವನು ಮಾತ್ರ ಬಾಹ್ಯ ದೇವದ ಕ್ರಿಯೆ ಪ್ರತಿಕ್ರಿಯೆಗಳ ಕಡೆಗೆ ಉದಾಸೀನಾಗಿರಲು ಸಾಧ್ಯ. ಸೊ ಶಿಲ ಪ್ರಭುಪಾದರೆ ಅವರ ವೈಯಕ್ತಿಕ ಜೀವನ ಹೇಳ್ತಾರೆ, ನನಗೆ ಆಗಿದೆ ಶಿಲ ಪ್ರಭುಪಾದರು 70ಕ್ಕೂ ವಯಸ್ಸು ಹಿರಿಯರಾಗಿ ಅವರು ಈ ಆಂದೋಲನವನ್ನು ಶುರು ಮಾಡುವಾಗ ಸ್ಟಾರ್ಟಿಂಗ್ ಅಲ್ಲೇ, ಇನ್ನ ಅಷ್ಟು ದೊಡ್ಡ ಕೇಂದ್ರಗಳು ಇಲ್ಲ, ಏನೂ ಇಲ್ಲ. ಆದ್ರೆ ಒಂದು ಲೆಕ್ಚರ್ ಪ್ರವಚನ ಶಿಲ ಪ್ರಭುಪಾದ ಹೇಳ್ತಾರೆ, ನನಗೆ ನಾನು ಇಷ್ಟು ವಯಸ್ಸಾಗಿದ್ರು ನಾನು ಇಷ್ಟು ಕೆಲಸ ಮಾಡ್ತೀನಿ ನನಗೆ ಶಿಲ ಪ್ರಭುಪಾದರು ಕೆಲವು ಗಂಟೆ ನಿದ್ದೆ ಮಾಡ್ತಾ ಇದ್ದಾರೆ ಅಷ್ಟೇ. ನಮ್ಮ ರೀತಿ ಅಲ್ಲ, ನಾವು 8 ಗಂಟೆ 10 ಗಂಟೆ ನಿದ್ದೆ ಏನೋ ಮಾಡ್ತೇವೆ. ಆಚಾರ್ಯರು ಕೇವಲ 2-3 ಗಂಟೆ ನಿದ್ದೆ. ಮತ್ತೆ ಅವರು ಸತತವಾಗಿ ಅವರು ಭಗವಂತನ ಪ್ರಚಾರ ಮಾಡೋ ಒಂದು ಇದರಲ್ಲಿ ಚಟುವಟಿಕೆಗಳಲ್ಲಿ ಮತ್ತೆ ಪುಸ್ತಕಗಳು ಬರೀತಾರೆ. ರಾತ್ರಿ ಹೊತ್ತು ಶಿಲ ಪ್ರಭುಪಾದ ಮಧ್ಯರಾತ್ರಿಯಲ್ಲಿದ್ದು ಈ ಪುಸ್ತಕಗಳೆಲ್ಲ ಬರ್ದದ್ದು. ಈಗ ಏನ್ ನಾವು ಭಾಗವತ ಇದೆಲ್ಲ ಓದ್ತಾ ಇದ್ದೇವೆ, ಇದೆಲ್ಲ ಶಿಲ ಪ್ರಭುಪಾದರು ಮಧ್ಯರಾತ್ರಿಯಲ್ಲಿ ಬರ್ದದ್ದು. ಇದು ಅವರು ಹಗಲು ಸಮಯದಲ್ಲಿ, ಬೆಳಿಗ್ಗೆ ಸಮಯದಲ್ಲಿ, ಮಧ್ಯಾಹ್ನ ಸಮಯದಲ್ಲಿ, ಸಂಜೆಯ ಸಮಯದಲ್ಲಿ ಅವ್ರಿಗೆ ಬಿಡುವು ಇಲ್ಲ. ಅವ್ರಿಗೆ 108 ಕೇಂದ್ರಗಳ ಸ್ಥಾಪನೆ ಆಗುತ್ತೆ, ಸಾವಿರಾರು ಶಿಷ್ಯರಿದ್ದಾರೆ, ಅವರಿಂದ ಪತ್ರಗಳು ಬರ್ತಾ ಇದೆ, ಅವರು ಬಂದು ಏನ್ ಮಾಡ್ಬೇಕು, ಹೇಗ್ ಮಾಡ್ಬೇಕು ಅಂತ ಕೇಳ್ತಾ ಇದ್ದಾರೆ. ಸೊ ಹೀಗೆ ಆಚಾರ್ಯರು ಬೆಳಿಗಿನ ಸಂಜೆವರೆಗೂ ಬ್ಯುಸಿ. ಅವ್ರಿಗೆ ಸಮಯ ಅಂದ್ರೆ ಈ ಭಾಗವತದ ಇದು ಬರೀಲಿಕ್ಕೆ ರಾತ್ರಿ ಹೊತ್ತು. ಸೊ ಆಚಾರ್ಯರು ಆ ಸಮಯದಲ್ಲಿ ಬರೀತಾರೆ. ಸೊ ಪ್ರಭುಪಾದ ಹೇಳ್ತಾರೆ, ನನಗೆ ಈ ರೀತಿ ಇಷ್ಟು ಕೆಲಸ ನಾನು ಮಾಡ್ತೀನಿ, ಇಷ್ಟು ಚಟುವಟಿಕೆಗಳು ಮಾಡೋದು, ಇದು ಕೈವಲ್ಯ ಸ್ಥಿತಿ, ಇದು ಬ್ರಹ್ಮಸ್ಥಿತಿ. ಸೊ ಅಲ್ಲಿ ಅದು ನಿಜವಾದ ಭಕ್ತಿ, ನಿಜವಾದ ಸಮಾಧಿ ಅಂದ್ರೆ ನಾವು ಈ ಹೊಣೆಗಾರಿಕೆಗಳು ಬಿಟ್ಟು ನಾವು ಇರೋದು ಸಮಾಧಿ ಅಂತಲ್ಲ. ಈ ಹೊಣೆಗಾರಿಕೆಗಳ ಜವಾಬ್ದಾರಿಗಳು ಇರ್ಬೋದು, ಆದ್ರೆ ಇದರಲ್ಲೂ ನಾವು ಕೃಷ್ಣ ಪ್ರಜ್ಞೆಯಲ್ಲಿದ್ರೆ ಅದು ನಿಜವಾದ ಕೈವಲ್ಯ, ಅದು ನಿಜವಾದ ಸಮಾಧಿ. ನಿಜವಾಗ್ಲು ಆ ಚಟುವಟಿಕೆಯಿಂದ ಕೃಷ್ಣ ತೃಪ್ತಿ ಆಗ್ತಾ ಇದೆ, ಅದು ಸಮಾಧಿ, ಅದು ಕೈವಲ್ಯ. ಸೊ ಕೈವಲ್ಯ ಅಂದ್ರೆ ಕೇವಲ ಭೌತಿಕ ಚಟುವಟಿಕೆಗಳನ್ನು ಬಿಟ್ಬಿಟ್ಟು ಎಲ್ಲೋ ಏನೋ ಇದ್ ಬಿಡೋದು, ಅದು ಕೈವಲ್ಯ ಅಲ್ಲ. ನಿಜವಾದ ಆ ಕೈವಲ್ಯ ಈ ಸ್ವಲ್ಪ ಸಮಯ ನಡೆಯುತ್ತಷ್ಟೇ, ಮತ್ತೆ ಅದು ಅಲ್ಲಿಂದ ಪತನಗೊಳ್ತೇವೆ. ಆ ಕೈವಲ್ಯ, ನಿಜವಾದ ಕೈವಲ್ಯ ಅಂದ್ರೆ ಶಾಶ್ವತವಾದ ಕೈವಲ್ಯ. ಶಾಶ್ವತವಾದ ಮುಕ್ತಿ ಅಂದ್ರೆ ಈ ಭಕ್ತಿ ಸೇವೆ ಎಲ್ಲಿ 24 ಗಂಟೆ ಭಗವಂತನ ಆ ಸೇವೆಯಲ್ಲಿ ಆ ದಿವ್ಯ ಆನಂದನ ಅನುಭವಿಸೋದ್ರಿಂದ ಅವರು ಬೇರೆ ಯಾವುದಕ್ಕೂ ಹೋಗೋದಿಲ್ಲ. ಅದಕ್ಕೆ ಇಲ್ಲಿ ಮತ್ತೆ ಹೇಳೋದಿಲ್ಲಿ, ಒಬ್ಬ ಮನುಷ್ಯನು ಒಂದು ಆಲೋಚನೆಯಲ್ಲಿ ಮುಳುಗಿ ಹೋಗಿದ್ದರೆ ಆಗ ತನ್ನೆದುರಿಗೆ ನಡೆಯುತ್ತಿರುವ ಬಾಹ್ಯ ಚಟುವಟಿಕೆಗಳನ್ನು ಅವನು ಆಲಿಸಲಾರ ಅಥವಾ ನೋಡಲಾರ. ಸೊ ನಮಗೂ ಆಗೋದು, ಈ ತರ ಅನುಭವ ಇರ್ಬೋದು. ಯಾರಾದ್ರೂ ಹೀಗೆ ಮುಂದೆನೆ ಹೋಗಿರ್ಬೋದು. ಸೊ ಮತ್ತೆ ನಮಗೆ ಅವ್ರನ್ನ ಭೇಟಿ ಮಾಡಿದಾಗ ಯಾವಾಗ ಬಂದಿರಿ ನೀವು ಅಂತ ಕೇಳ್ತೇನೆ. ಆಕ್ಚುಲಿ ನಾವು ಮುಂದೆನೆ ಹೋಗಿದ್ದಾರೆ, ಆದ್ರೆ ನಾವು ಯಾವ್ದೋ ಬೇರೆ ಯಾವ್ದೋ ಚಟುವಟಿಕೆಗಳಲ್ಲಿ ಮಗ್ನರಾಗಿರೋದ್ರಿಂದ ನಮ್ಗೆ ಅವ್ರು ಕಾಣಿರೋದಿಲ್ಲ. ಸೊ ಹೀಗೆ ಒಂದ್ಸಲ ಆಗುತ್ತೆ, ನಮ್ಮ ಅನುಭವ ಆಗುತ್ತೆ. ಸೊ ಹೇಳ್ತಾ ಇರೋದು, ಈ ರೀತಿ ನಾವು ಭಗವಂತನ ಭಕ್ತಿ ಸೇವೆ ಸಂಪೂರ್ಣವಾಗಿ ಮಗ್ನರಾಗ್ಬಿಟ್ರೆ ಆ ದಿವ್ಯ ಸ್ಥಿತಿಯಲ್ಲಿ ಭೌತಿಕ ಎಷ್ಟೇ ಒಂದು ಮೇಲೆ ಕೆಳಗೆ ಇದ್ರು ಕೂಡ, ಭೌತಿಕ ಸುಖ ದುಃಖ ಇದ್ರು ಕೂಡ ನಾವು ಅದರಿಂದ ಮುಕ್ತ ಸ್ಥಿತಿಯಲ್ಲಿದ್ದು ನಮಗೆ ಅದು ನಿಜವಾದ ಕೈವಲ್ಯ, ಅದು ನಿಜವಾದ ಸಮಾಧಿ ಅಂತ ಹೇಳ್ತಾರೆ. ಸೊ ಇದು ಯಾವಾಗ ಸಾಧ್ಯ ಅಂದ್ರೆ ಕೃಷ್ಣ ಕೃಪೆಯಿಂದ ನಾವು ಭೌತಿಕ ಇದನ್ನು ಬಿಟ್ಟು ಕೃಷ್ಣನ ಭಕ್ತಿ ಸೇವೆ, ಕೃಷ್ಣನ ಭಕ್ತಿ ಎಲ್ಲವನ್ನೂ ಕೃಷ್ಣ ಕೊಡ್ಬೋದು ಹೇಳ್ತಾರೆ. ಕೃಷ್ಣ ಎಲ್ಲವನ್ನು ಕೊಟ್ಬಿಡ್ತಾನೆ, ಭೌತಿಕವಾಗಿ ಕೂಡ ನಮ್ಗೆ ಏನ್ ಬೇಕು ಕೊಟ್ಬಿಡ್ತಾನೆ. ಆದ್ರೆ ಈ ಭಕ್ತಿಯನ್ನು ಕೃಷ್ಣ ಅಷ್ಟು ಕೊಡೋದು, ಭಕ್ತಿ ಸೇವೆಯನ್ನು ಅಷ್ಟು ಬೇಗ ಕೊಡೋದು, ಆ ಸೇವಾ ಭಾಗ್ಯವನ್ನು ಕೃಷ್ಣನು ಕೊಡೋದಿಲ್ಲ ನಮ್ಗೆ. ಆ ಸೇವೆಯಲ್ಲಿ ನಾವು ಅನುಭವಿಸುವ ಆನಂದವನ್ನು ಕೃಷ್ಣನು ಅಷ್ಟು ಸುಲಭವಾಗಿ ಕೊಡೋದಿಲ್ಲ. ಅದು ಕೊನೆಗೆ ಕೃಷ್ಣ ಕೊಡೋದು, ಕೊನೆಗೆ ಅಷ್ಟು ಸುಲಭವಾಗಿ ಕೊಡೋದು. ಓಕೆ, ಹರೇ ಕೃಷ್ಣ. ನಾನು ನಿಲ್ಲಿಸ್ತೇನೆ. ಸೊ ಯಾರಾದ್ರೂ ಏನಾದ್ರು ಹೇಳ್ತೀರಾ, ಸೇರಿಸ್ತೀರಾ ಅಂದ್ರೆ ಹೇಳ್ಬೋದು. ಹರೇ ಕೃಷ್ಣ ಪ್ರಭುಜಿ, ಹೇಳಿ ಪ್ರಭುಜಿ. ಇನ್ನೊಂದ್ಸಲ ನಮ್ಗೆ ಅದು ಸಮಾಧಿ ಅವಸ್ಥೆ ಗೊತ್ತಾಗ್ಲಿಲ್ಲ. ಯಾಕಂದ್ರೆ ನಾವು ನಿತ್ಯ ಭಕ್ತಿ ಸೇವೆಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ ಇವೆಲ್ಲ ಮಾಡ್ತಾ ಇದ್ರ
ಸಮಾಧಿ ಸ್ಥಿತಿಗೆ ಹೋಗ್ತೀವಿ ಅಂತ ಹೇಳ್ತಾ ಇದ್ರಿ. ಇದು ಹಾ ಕೇವಲ ಯೋಗಾಸನದಲ್ಲಿ ಶೂನ್ಯ ಧ್ಯಾನದಲ್ಲಿ ಇರ್ತಾರಂತಾನು ಹೇಳ್ತಾ ಇದ್ದಾರಲ್ಲ ಪ್ರಭುಜಿ. ಹಾ ಅಲ್ಲಿ ಅದೇ ಸಮಾಧಿ ಅಂದ್ರೆ ಶೂನ್ಯ, ಅವ್ರೇನು ಅವರಿಗೆ ಸೆನ್ಸ್ ಇರಂಗಿಲ್ಲ, ಹಾ ಕೋಮಾ ಸ್ಟೇಜ್ ಅಲ್ಲಿ ಇರ್ತಾರ, ಆ ತರ ಬಂದಂಗೆ ಹಾ ಸಮಾಧಿ ಸ್ಟೇಜ್ ಅಂತ ನಾವು ಅರ್ಥ ಹಾ ಮಾಡ್ಕೊಂಡಿದೀವಿ. ಅದು ಹೌದು ನಿಜವಾಗಿ ಇವಾಗ ನೀವು ಹೇಳಿದ್ಮೇಲೆ ಇದೆಲ್ಲ ಭಕ್ತಿ ಸೇವೆಯಲ್ಲಿ ಶ್ರವಣ, ಕೀರ್ತನ, ಸ್ಮರಣ ಅವೆಲ್ಲ ಭಕ್ತಿ ಸೇವೆಗೆ ಸಂಬಂಧಪಟ್ಟಿದ್ದು, ಅದರಲ್ಲಿ ಸಮಾಧಿಗೆ ಹೋಗ್ತಾರಂತ ನೀವು ಹೌದು ಹೇಳಿದ್ರಿ. ಹೌದು ಈಗ ಅದು ನಾವು ಇನ್ನೊಂದ್ಸಲ ನಮ್ಗೆ ಕ್ಲೀನ್ ಆಗಿ ಎಕ್ಸ್ಪ್ಲೇನ್ ಮಾಡಿ ಪ್ರಭು. ನೀವು ಹೇಳಿದಾಗೆ ಶ್ರವಣ ಕೀರ್ತನೆ ಈಗ ಮಾಡ್ತಾ ಇದ್ದೇವೆ, ಆದ್ರೆ ಈಗ ಮಾಡುವಾಗ ನಮ್ಗೆ 100% ಕಾನ್ಸಂಟ್ರೇಷನ್ ಇಲ್ಲ. ನಾವು ಒಂದ್ಸಲ ಹೌದು 10% ಇರ್ಬೋದು, ಒಂದ್ಸಲ 20% ಇರ್ಬೋದು, ಒಂದ್ಸಲ 60% ಇರ್ಬೋದು. ವ್ಯತ್ಯಾಸ ನಮ್ಮ ದೇಹದ ಸ್ಥಿತಿ, ಮನಸ್ಸಿನ ಸ್ಥಿತಿ ಮೇಲೆ ನಾವು ಮಾಡುವ ಶ್ರವಣ ಆಗ್ಬೋದು, ನಾವು ಮಾಡುವ ಕೀರ್ತನೆ ಆಗ್ಬೋದು, ನಾವು ಮಾಡುವ ಜಪ ಆಗ್ಬೋದು, ಇದಿದೆ. ಸಮಾಧಿ ಸ್ಥಿತಿಯಲ್ಲಿ ಅದು 100%, ಅದರಲ್ಲೇ ಕಂಪ್ಲೀಟ್ ಆಗಿ ಏನು ಒಂದು ಇದಿಲ್ಲದೆ, ಇನ್ನೊಂದು ವಿಚಾರವಿಲ್ಲದೆ ಆ 9 ಚಟುವಟಿಕೆ ಶ್ರವಣ, ಕೀರ್ತನ, ಸ್ಮರಣ, ಅರ್ಚನೆ ಏನಾದ್ರೂ ಆಗ್ಬೋದು ಕೃಷ್ಣ ಸಂಬಂಧವಾಗಿ ಅವರು 100ಕ್ಕೆ 100 ಇದೆ. ನಾವು ಕೇಳ್ತೇವಲ್ಲ ಆ ಸಮಾಧಿ ಸ್ಥಿತಿಯಲ್ಲಿ ಯಾರು ಆ ಇವರು ವಿದುರ ಭಗವಂತನು ಬಂದಿದ್ದಾನೆ ಅವ್ರ ಮನೆಗೆ. ಸೊ ಬಂದಾಗ ಕೃಷ್ಣನಿಗೆ ಏನೋ ಅರ್ಪಣೆ ಮಾಡ್ಬೇಕು, ಕೃಷ್ಣನಿಗೆ ಅರ್ಪಣೆ ಮಾಡ್ಬೇಕು ಅಂದ್ರೆ ಅವರ ಹೆಂಡತಿ ಕೊಟ್ಟಿದ್ದಾರೆ, ಬಾಳೆಹಣ್ಣಿನೋ ಕೊಟ್ಟಿದ್ದಾರೆ. ಸೊ ಇವರು ಕೃಷ್ಣನಿಗೆ ಸ್ವತಃ ಕೈಯಲ್ಲಿ ಕೊಟ್ಟು ತಿನ್ನಿಸ್ಬೇಕು ಅಂತ. ಸೊ ಅವ್ರು ತೆಗೆಯುವಾಗ ಅವರು ಚಿಪ್ಪೆಯನ್ನು ತೆಗಿತಾ ಇದ್ದಾರೆ, ಆದ್ರೆ ಚಿಪ್ಪೆಯನ್ನು ತೆಗೆದು ಚಿಪ್ಪೆಯನ್ನು ಅವ್ರು ಕೃಷ್ಣನ್ ಕೊಡ್ತಾ ಇದ್ದಾರೆ, ಅದರಲ್ಲಿರೋ ಒಳಗ ಇದನ್ನು ಅವ್ರು ಬಿಸಾಡ್ತಾ ಇದ್ದಾರೆ. ಸೊ ಆಕ್ಚುಲಿ ಇದೇನು ಇದು ನೋಡಿದ್ರೆ ಇದು ನಾವೇನ್ ಹೇಳ್ತೀವಿ, ಇದು ಬೇಜವಾಬ್ದಾರಿತನ. ನಿಮ್ಗೆ ಯಾರಾದ್ರು ಗೆಸ್ಟ್ ಬಂದ್ರೆ ನೀವು ಆ ರೀತಿ ಮಾಡ್ತೀರಾ? ಅವ್ರಿಗೆ ಒಳ್ಳೆಯದಾಗಿ ಅವ್ರಿಗೆ ನೀವು ಒಂದು ಕರೆಕ್ಟ್ ಆಗಿ ಜಾಗರೂಕತೆಯಿಂದ ಕೊಡ್ಬೇಕು ಅವ್ರಿಗೆ. ಇಲ್ಲಿ ನೋಡಿದ್ರೆ ಇಲ್ಲಿ ಅಜಾಗರೂಕತೆಯಿಂದ ಕೊಡೋ ರೀತಿ ಕಾಣ್ತಾ ಇದೆ ವಿದುರನು. ಏನು ಅಂತ ನಿರ್ಲಕ್ಷ್ಯದಿಂದ ಕೊಡೋ ರೀತಿ ಕಾಣ್ತಾ ಇದೆ, ಇಲ್ಲ ಏನೋ ಒಂದು ವೈರಭಾವದಿಂದ ಕೊಡೋ ರೀತಿ ಕಾಣ್ತಾ ಇದೆ. ಕೃಷ್ಣ ನೀನ್ ತಿನ್ನು, ನೀನು ಕೇವಲ ನೀನು ಈ ಚಿಪ್ಪುಗಳನ್ನು ತಿನ್ನು, ನೀನು ಇದಕ್ಕೆ ಅರ್ಹನಲ್ಲ ನೀನು. ಸೊ ಆ ರೀತಿಯಲ್ಲಿ ಯಾರ ದೂರ ನೋಡಿದ್ರೆ ಆತ ಅನ್ಕೊಳ್ಬಹುದು ನಾವು, ಏನಿದು ವಿದುರ ಈ ರೀತಿ ಹುಚ್ಚತನ ಮಾಡ್ತಾ ಇದ್ದಾರೆ, ಈ ಬೇಜವಾಬ್ದಾರಿತನ ಮಾಡ್ತಾ ಇದ್ದಾರೆ, ಭಗವಂತನ ಜೊತೆ ಈ ರೀತಿ ಅಗೌರವ ಮಾಡ್ತಾ ಇದ್ದಾರೆ ಅಲ್ವಾ, ಈ ರೀತಿ ಎಲ್ಲ ಭಾವಿಸ್ಬೋದು ನಾವು. ಆದ್ರೆ ಹೇಳೋದು ಅವರು ನಿಜವಾದ ಸಮಾಧಿ ಆಗಿದ್ದಾರೆ, ಅವ್ರು ನಿಜವಾದ ಕೈವಲ್ಯ. ಅವರು ಕೇವಲ ಅವರು ಕೃಷ್ಣ ನೋಡ್ತಾನೆ, ಅವ್ರಿಗೆ ಸಂಪೂರ್ಣ ಅವ್ರಿಗೆ ನಾನೆಲ್ಲಿ ಕೃಷ್ಣನೆಲ್ಲಿ, ನಾನು ಒಂದು ಚಿಕ್ಕ ಜೀವಿ, ಕೃಷ್ಣನು ಪರಮ ಪುರುಷ, ಲಕ್ಷ್ಮೀಪತಿ, ಕೈವಲ್ಯಪತಿ. ಸೊ ಅವನು ಬಂದಿದ್ದಾನೆ ನನ್ನ ಮನೆಗೆ, ಸೊ ಅವನು ನನ್ನ ಈ ಭಕ್ತಿ ಸೇವೆಯನ್ನು ಸ್ವೀಕರಿಸೋಕೆ ಬಂದಿದ್ದಾನೆ. ಸೊ ಆ ರೀತಿ ಅವರಿಗೆ ಭಗವಂತನ ದಿವ್ಯ ಗುಣಗಳಲ್ಲಿ ಅವರು ಸಮಾಧಿಯಲ್ಲಿದ್ದಾರೆ. ಅವರು ಭಗವಂತನ ಕೃಪೆಯಲ್ಲಿ ಅನಂತ ಕರುಣೆ ಇದನ್ನು ಸ್ಮರಿಸ್ತಾ ಅವರು ತಮ್ಮನ್ನೇ ಕಳ್ಕೊಂಡ್ಬಿಟ್ಟಿದ್ದಾರೆ. ಅವ್ರು ಏನ್ ಮಾಡ್ತಾ ಇದ್ದಾರೆ, ಅವ್ರು ಯಾವ ರೀತಿಯಲ್ಲಿ ಕೃಷ್ಣನಿಗೆ ತೃಪ್ತಿ ಪಡ್ತಾರೆ, ಅದು ಕೃಷ್ಣನು ಕೂಡ ಅದರ ಇದಿಲ್ಲ. ಕೃಷ್ಣನಿಗೆ ಸಂತೋಷ ಆಯ್ತು, ನೀನ್ ಕೊಡೋದು ಏನ್ ಕೊಡ್ತೀಯೋ ಅದೇ ತಿಂತೀನಿ, ಅದನ್ನೇ ತಿಂತಾ ಇದೆ. ಕೃಷ್ಣ ಕೂಡ ವಿದುರ ಏನ್ ಮಾಡ್ಬಿಟ್ಟೆ ನೀನು, ನನಗೆ ಅಗೌರವ ಕೊಡ್ತಾ ಇದ್ದ, ನನ್ನ ಮನೆಗೆ ಕರೆದು ಈ ರೀತಿ ನೀನು ಅವಮಾನ ಮಾಡ್ತಾ ಇದ್ಯಾ, ಇಲ್ಲ ಆ ರೀತಿಯನ್ನು ಕೃಷ್ಣ ಮಾಡಿ. ಸೊ ಇದು ಸಮಾಧಿ ಸ್ಥಿತಿ, ಇದು ಸಮಾಧಿ ಸ್ಥಿತಿ ಅಂದ್ರೆ ಕೃಷ್ಣನಿಗೆ ಕೊಡಿಸ್ತಾ ಇದ್ದಾರೆ. ಎಲ್ಲ ಇಂದ್ರಿಯಗಳು ವರ್ಕ್ ಮಾಡ್ತವೆ, ಬಟ್ ಭಗವಂತನ ಸೇವೆಯಲ್ಲಿ ಇರ್ತವೆ. ಭಗವಂತ ತೃಪ್ತಿ, ಭಗವಂತ ಸಂತೋಷಕ್ಕೆ ಇರುತ್ತೆ, ಸಂತೋಷ. ನಾವೇನ್ ಅನ್ಕೊಂಡಿದ್ದೀವಿ ಸಮಾಧಿ ಅಂದ್ರೆ ಶೂನ್ಯ ಸ್ಟೇಜು, ಕೋಮಾ ಅಂತೇವಲ್ಲ, ಕೋಮಾ ಸ್ಟೇಜ್ ಆ ತರ ಅಂತ ನಾವು ತಿಳ್ಕೊಂಡಿದ್ದೀವಿ. ನಾವು ಅನ್ಕೊಂಡ್ಬಿಟ್ಟು ನಾವು ಹಂಗೆ ಸಾಮಾನ್ಯವಾಗಿ ಈ ಬೇರೆ ಚಿಂತನೆ ಅಂದ್ರೆ ಬೇರೆ ನಿರಾಕಾರವಾದದಲ್ಲಿ ಆ ಕೋಮಾ ಸ್ಥಿತಿ ನೀವು ಹೇಳಿದಾಗ, ಹೌದು ಕೋಮಾ ಸ್ಥಿತಿ ಅದೊಂದು ಡೇಂಜರ್, ಡೇಂಜರ್ ಅಲ್ಲಿ ಏನದು, ಮತ್ತೆ ಅದು ಜೀವ ಬರುತ್ತೋ ಜೀವ ಬರೋದಿಲ್ಲ, ಹೆಚ್ಚಾಗಿ ಜೀವ ಹೋಯ್ತು ಅಂತಾನೆ ಅಷ್ಟ ಅರ್ಥ. ಕೋಮಾ ಹೋಯ್ತು ಅಂದ್ರೆ ನಾವು ಜೀವನೇ ಇಲ್ಲ, ಇನ್ನು ಮತ್ತೆ ನಾವು ಎಲ್ಲೋ ಹೋದ್ವೋ, ನಮ್ಮ ಕರ್ಮಾನುಸಾರ ಯಾವ ದೇಹ ಸಿಗುತ್ತೋ ಗೊತ್ತಿಲ್ಲ ನಮ್ಗೆ ಅಲ್ವಾ, ಕೋಮಾ. ಸೊ ಇದು ಪ್ರಭುಜಿ ಉದ್ದವ ಕೂಡ ಹಾಗೆ ಅಲ್ವಾ ಪ್ರಭುಜಿ, ಉದ್ದವ ವಿದುರ ಕೇಳ್ತಾನಲ್ವಾ ಕೃಷ್ಣನ ಬಗ್ಗೆ, ಆಗ ಅವನು ಸಂಪೂರ್ಣ ಅವನ ಪಾದ ಸೇವೆಯಲ್ಲಿ ತಲ್ಲೀನನಾಗಿರ್ತಾನಂತೆ. ಅವರೆಲ್ಲ ಅದೇ ಕೈವಲ್ಯ ಸಮಾಧಿ ಸ್ಥಿತಿಯಲ್ಲಿ ಇದ್ದಾರೆ, ಅವರೆಲ್ಲ ಒಬ್ಬೊಬ್ಬರು ಕೂಡ ಈ ಶುದ್ಧ ಭಕ್ತರು. ಧನ್ಯವಾದಗಳು. ಸೊ ಮಾತಾಜಿ ಹೇಳಿದಾಗ ಉದ್ದವ ಕೂಡ ಕೇಳ್ತಾರೆ, ಉದ್ದವಾಗಿ ಆ ರೀತಿ ಚಿಕ್ಕ ಮಗುವಾಗಿಂದಾನು ಅವರು ಆ ಸಮಾಧಿ ಸ್ಥಿತಿ ಕೈವಲ್ಯದಲ್ಲಿ ಇರ್ತಾ ಇದ್ದಾರೆ. ಅವರ ತಾಯಿ ಒಂದ್ಸಲ ಏನೋ ಆಹಾರಕ್ಕೆ ಕರೆದ್ರೆ ಅವ್ರು ಬರೋದಿಲ್ವಂತೆ. ಚಿಕ್ಕ ಮಗು ಅಂದ್ರೆ ತಾಯಿ ಹೋಗಿ ಕೇಳುತ್ತೆ, ಅಯ್ಯೋ ತುಂಬಾ ಹಸಿವಾಗ್ತಾ ಇದೆ, ನನಗೆ ಇದು ಬೇಕು. ನಮಗೆಲ್ಲ ನೆನಪಿದೆ, ಚಿಕ್ಕ ಮಕ್ಕಳಾದಾಗ ನಾವು ತಂದೆ ತಾಯಿಯರಿಗೆ ಎಷ್ಟು ಕಷ್ಟಗಳು ಕೊಡ್ತಾ ಇದ್ವಿ. ಅವ್ರಿಗೋಗಿ ನನಗೆ ಇದು ಬೇಕು, ಈ ಚಾಕ್ಲೇಟ್ ಬೇಕು, ಈ ಐಸ್ ಕ್ರೀಮ್ ಬೇಕು, ಅದು ಬೇಕು, ಇದು ಬೇಕು, 1000 ಇಚ್ಛೆಗಳಿರುತ್ತೆ ಮಕ್ಕಳಿಗೆ. ಎಲ್ಲಾದ್ರೂ ಹೊರಗೆ ಕರ್ಕೊಂಡು ಹೋದ್ರೆ ಅದು ಬೇಕು, ಇಲ್ಲಾಂದ್ರೆ ಅಲ್ಲೇ ನಾವು ಕುಣಿದಾಡಿ ಮಾಡಿ ಕೆಳಗೆ ಬಿದ್ದು, ಯಾಕಂದ್ರೆ ಆತರ ಆಸೆಗಳು, ಹಾಗೆ ಅದನ್ನ ತಡ್ಕೊಳಿಕ್ ಆಗೋದಿಲ್ಲ ಮಗುವಿನ ಒಂದು ದೇಹದಲ್ಲಿ ಇರೋ ಮನಸ್ಸು. ಆದ್ರೆ ಹೇಳ್ತಾರೆ ಉದ್ದವ ಆ ತರ ಎಲ್ಲ ಮಾಡ್ಲಿಲ್ಲ. ಉದ್ದವರು ಅವರು ಕಂಪ್ಲೀಟ್ ಇದರ ಬಗ್ಗೆ ನಿರ್ಲಕ್ಷ್ಯ, ಅವರು ಆಗ್ಲೇ ಕೃಷ್ಣ ಮೇಲೆ ಸ್ಮರಣೆಯ ಸಮಾಧಿಯಲ್ಲಿದ್ದಾರೆ.
ಇದು ಉದ್ಧವ ಶುದ್ಧ ಭಕ್ತರು, ಅದು ನಿಜವಾದ ಕೈವಲ್ಯ, ಅದು ನಿಜವಾದ ಸಮಾಧಿ. ಬೇರೆ ಸಮಾಧಿಗಳೆಲ್ಲ ನಾವು ಮತ್ತೆ ಪ್ರಭುಜಿ ಹೇಳಿದಾಗೆ ಕೋಮಾ ತರ ಸ್ವಲ್ಪ ತಮೇ ಇರ್ತೀವಿ ಅಷ್ಟೇ. ಮತ್ತೆ ಆ ಕೋಮಾಯಿಂದ ಚೆನ್ನಾಗಿದ್ದ ತಕ್ಷಣ ಮತ್ತೆ ಶುರು ಆಯ್ತು ಮತ್ತೆ ನಮ್ಮ ಭೌತಿಕ ಚಟುವಟಿಕೆಗಳು. ಅಲ್ಲೇನಾಯ್ತು, ಆ ರಾಜಕೀಯ ಏನಾಯ್ತು, ಅಲ್ಲಿ ಅವ್ರ ಮನೆ ಅಲ್ಲಿ ಏನಾಯ್ತು, ಅಲ್ಲಿ ಇಲ್ಲಿ ಎಲೆಕ್ಷನ್ ಇನ್ನೊಂದು ಸ್ಪೋರ್ಟ್ಸ್ ಏನಾಯ್ತು, ಎಲ್ಲ ಇಲ್ಲಿಂದೊಂದಾಯ್ತು. ಇದು ನಮ್ಮ ಸ್ಥಿತಿ, ಇದು ನಮ್ಮ ಕೈವಲ್ಯ ಸ್ಥಿತಿ ಅಂದ್ರೆ. ಹಾಗೆ ನಿಜವಾದ ಕೈವಲ್ಯ ಇದಲ್ಲ. ನಿಜವಾದ ಕೈವಲ್ಯ ಅಂದ್ರೆ ಕಂಪ್ಲೀಟ್ ಕೃಷ್ಣನ ಭಕ್ತಿಯಲ್ಲಿ ಕೃಷ್ಣ ಚಿಂತನೆ ಮಾಡ್ತಾ ಕೃಷ್ಣನಿಗೆ ತೃಪ್ತಿ ಪಡಿಸ್ತಾ ಇರೋದು ನಿಜವಾದ ಕೈವಲ್ಯ, ಅದು ನಿಜವಾದ ಸಮಾಜ. ಪ್ರಭುಜಿ, ಮತ್ತೆ ಇವರು ಗೋಪಿಯರು, ಬೃಂದಾವನದ ಗೋಪಿಯರು, ಯಶೋಧ ಮಾತೆ ಎಲ್ಲ ಅವರು ಕೂಡ ನೋಡಿ ಅವರು ಸೊ ಅವ್ರಿಗೆ ಗೋಪಿಕೆಯರಿಗೆ ಕೃಷ್ಣ ಕೊಡಲು ಕೇಳಿದ್ದೆ, ಅವ್ರು ಸರಿಯಾಗಿ ಡ್ರೆಸ್ ಮಾಡ್ಕೊಳ್ಳಿಲ್ಲ ಅಂತ ಹೇಳ್ತಾರೆ. ಮೇಲಿದ್ದು ಕೆಳಗೆ, ಕೆಳಗೆ ಮೇಲೆ, ಅರ್ಧ ಒಂದ್ ಕಡೆ ಡೆಕೋರೇಷನ್, ಇನ್ನೊಂದ್ ಕಡೆ ಡೆಕೋರೇಷನ್ ಇಲ್ಲ. ನೋಡಿದ್ರೆ ಇದು ನಮ್ಗೇನನ್ಸುತ್ತೆ, ಏನೋ ಯಾರೋ ಹುಚ್ಚರ ಏನೋ ಹುಚ್ಚಿ ಆಗ್ಬಿಟ್ಟಿದ್ದಾರೆ ಯಾರೋ ಅನ್ಸುತ್ತೆ. ಯಾರಾದ್ರೂ ಹತ್ರ ಫೋಟೋಸ್ ಕಳ್ಸಿದಾರೆ, ನೀವು ನೋಡಿದ್ರು ಏನು ಹುಚ್ಚಿನ ಏನು ಸರಿಯಾಗಿ ಹೇಗೆ ಹಾಕೊಡೋದು ಗೊತ್ತಿಲ್ಲ, ಬಟ್ಟೆ ಹಾಕೊಳಕ್ಕೆ, ಇನ್ನೊಂದು ಅಲಂಕಾರ ಮಾಡ್ಕೊಳಕ್ಕೆ ಬೇಸಿಕ್ ಇದು ಗೊತ್ತಿಲ್ಲ ಅಲ್ಲ. ಸೊ ಇಲ್ಲ, ಅವ್ರು ಹುಚ್ಚರಲ್ಲ, ಅವ್ರೆಲ್ಲ ಸಮಾಧಿಯಲ್ಲಿದೆ. ಹೌದು ಮಾತಾಡಿ, ಕರೆಕ್ಟ್. ಮತ್ತೆ ಆಮೇಲೆ ಯಶೋದೆ ಅಷ್ಟು ಓಡ್ತಾ ಇದ್ದಾರೆ, ಕೃಷ್ಣನು ಅವ್ರನ್ನ ಓಡಿಸ್ತಾ ಇದ್ದಾನೆ ಮನೆ ಒಳಗೆ. ತಾಯಿ ಯಶೋದೆ ಹಿಡಿಲಿಕ್ಕೆ ಆಗ್ತಾ ಇಲ್ಲ ಕೃಷ್ಣನಿಗೆ. ನಾವ್ ಹೇಗೆ 100 ಮೀಟರ್ ರೇಸ್ ಓಡ್ತಾ ಇದ್ದಾರೆ ಕೃಷ್ಣನ ಹಿಡಿಲಿಕ್ಕೆ. ಸೊ ಅದೆಲ್ಲ ಸಮಾಧಿ ಅವ್ರದ್ದು, ಇನ್ನೇನೋ ಭೌತಿಕ ಸ್ಥಿತಿ ಅಲ್ಲ ಅದೆಲ್ಲ. ಎಸ್ ಮಾತಾಡಿ, ಏನೋ ಹೇಳ್ತಾ ಇದ್ರಿ ನೀವು. ಅಲ್ಲ, ಅವ್ರು ಅಡಿಗೆ ಮಾಡ್ತಾ ಇದ್ರೆ ಅರ್ಧ ಅಡಿಗೆ ಮಾಡಿ ಓಡ್ತಾ ಇದ್ರಂತೆ. ಅಡಿಗೆ ಮಾಡ್ತಾ ಇದ್ರು, ಅಡಿಗೆ ಮಾಡಿದ್ದು ಇವರೆಲ್ಲ ಗೋಪಿಕೆ ಇರಲ್ಲ ಅಲ್ವಾ? ಹೌದೌದು. ಅದೆಲ್ಲ ಏನಾಯ್ತು ಅದ್ ಮತ್ತೆ ಸುಟ್ಟೋಯ್ತು ಏನೋ ಇದೇ ಇಲ್ಲ. ಇವಾಗ ನಾವು ಒಂದು ಕ್ಷಣ ಅಡಿಗೆ ಇದಾಯ್ತು ಅಂದ್ರೆ ಏನೋ ಆಗುತ್ತೆ, ಅದನ್ನ ಮತ್ತೆ ಅದು ಸುಟ್ಟೋಗಿ ಅದು ಇದಾಗಿ ಅದರ ರುಚಿ ಬದಲಾಗಿ ಅದು ಸಿಹಿ ಪದಾರ್ಥಗಳು, ಏನ್ ಪದಾರ್ಥ ಆಯ್ತು ಅದು ದಾಲಾದ್ರೂ ಆಗ್ಬೋದು, ಅದು ಸುಟ್ಟೋದ್ರೆ ಆಯ್ತು. ಇನ್ನು ಅದನ್ನ ಯಾರು ಎಲ್ಲರೂ ಕೂಡ ಇವತ್ತು ಅದನ್ನ ಬಿಸಾಡ್ಬೇಕು, ಯಾಕೆ ನಮ್ಗೆ ತಂದ್ಕೊಟ್ರಿ ಇದ್ ಮಾಡ್ತಾರೆ ಅಲ್ವಾ? ಸೊ ಆ ರೀತಿ ಆದ್ರೆ ಗೋಪಿಕೆ ರೀತಿಯರೆಲ್ಲ ಮಾಡ್ತಾ ಇದ್ರು, ಆದ್ರೆ ಅದೆಲ್ಲವೂ ಸಮಾನ. ಕೃಷ್ಣ ಪ್ರಭು, ಹಾಗಾದ್ರೆ ಧ್ರುವ ಮಹಾರಾಜರು ಮತ್ತೆ ಪ್ರಹ್ಲಾದ್ ಮಹಾರಾಜರು ಅದೇ ಸ್ಥಿತಿ ಬರುತ್ತಾ? ಸ್ಥಿತಿ ಅವರು ಕೂಡ ಅದೇ ಹಾಗೆ ಇದ್ದಾರೆ. ಓಕೆ ಪ್ರಭು, ಧನ್ಯವಾದಗಳು. ಧನ್ಯವಾದಗಳು. ಪ್ರಹ್ಲಾದ್ ಮಹಾರಾಜರ ಬಗ್ಗೆ ಹೇಳ್ತಾರೆ, ಅವರಿಗೆ ಏನು ಅವ್ರಿಗೆ ಮಗು ಆಗಿದ್ರು ಕೂಡ ಅವ್ರಿಗೆ ಹೇಗೆ ನಡೀತಾ ಇದೆ ಅಂತಾನೆ ಗೊತ್ತಿಲ್ಲ ಒಂದು ರೀತಿ ಜೀವನ ಅಂತ. ಸಂಪೂರ್ಣ ಅವರೆಂತ ಅವರು ಹೈಯೆಸ್ಟ್ ಸಮಾಧಿ. ಧನ್ಯವಾದಗಳು. ಅವರು ಖಯಾಲದು ಹೊಟ್ಟೆಲಿರುವಾಗಲೇ ಅವರಿಗೆ ಸಮಾಧಿ ಸಿಕ್ಕಿದೆ. ಸಮಾಧಿ, ಹೌದು. ಇವರು ನಮ್ಮ ಷಟ್ಗೋಸ್ವಾಮಿಗಳು ಕೂಡ ಭೌತಿಕದಲ್ಲಿ ಇದ್ರು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ತಾ ಇದ್ರಂತೆ ಅವರು ಆತ್ಮದಿಂದ. ಹೌದು. ಸೊ ನೀವ್ ಒಂದೈತಿ ಹೇಳ, ಅವ್ರು ಭೌತಿಕವಾಗಿತ್ತು ಎಲ್ಲ ಒಂದ್ಸಲ ರಾಷ್ಟ್ರ ಏನೋ ಅವರು ಮಂತ್ರಿಗಳಾಗಿದ್ರು, ಅದೆಲ್ಲ ಬಿಟ್ಬಿಟ್ರು. ಮತ್ತೆ ಅವರು ಬೃಂದಾವನಕ್ಕೆ ಹೋಗಿ ಅಲ್ಲಿ ಒಂದು ಕೋಪಿನ ಇದು ಧಾರಣೆ ಮಾಡಿ ಇರ್ತಾ ಇರೋರು, ಇನ್ನೇನು ಇಲ್ಲ, ಮೇಲ್ವಸ್ತ್ರ ಇಲ್ಲ. ಆದ್ರೆ ಪ್ರಭುಜಿ ರಾಧಾರಾಣಿದೇನ ಗೆಜ್ಜೆ ಕಳೆದು ಹೋದಾಗ ಅವರು ಇದು ಆಧ್ಯಾತ್ಮಿಕ ಲೋಕಕ್ಕೆ ಹೋಗ್ಬಿಟ್ಟು ಅದು ಹುಡುಕ್ಬಿಟ್ಟು ಕೊಟ್ಟು ಬಂದ್ರಂತೆ, ಹಿಂಗೇನೋ ಕೇಳಿದ್ದೀನಿ. ಅದಕ್ಕೆ ಅಲ್ಲ, ಆಕ್ಚುಲಿ ಹೇಳ್ತಾರೆ ಅವ್ರ ಮುಕ್ತ ಸ್ಥಿತಿಯಲ್ಲಿ ಅವ್ರಿಗೆ ಅವ್ರ ಆಗ್ಲೇ ಜಾಗೃತವಾಗ್ಬಿಟ್ಟಿದೆ. ಅವರ ಇದು ಜಾಗೃತವಾಗಿ ಅವರು ಆಧ್ಯಾತ್ಮಿಕ ದೇಹದಲ್ಲೂ ಅವರು ಭಗವಂತನ ಸೇವೆ ಮಾಡ್ತಾರೆ, ಅದನ್ನ ಪ್ರವೇಶಗೊಳ್ತಾರೆ ಅಂತ. ಏನೋ ನಿತ್ಯಲೀಲಾ ಪ್ರವಿಷ್ಟ ಅಂತ ಹೇಳ್ತಾರೆ. ನಿತ್ಯಲೀಲಾ, ಕೃಷ್ಣನ ನಿತ್ಯಲೀಲೆ ನಡೀತಾ ಇದೆ ವೈಕುಂಠದಲ್ಲಿ, ಗೋಲೋಕದಲ್ಲಿ ಇಲ್ಲ, ಈ ಬೃಂದಾವನದಲ್ಲಿ ನಡೀತಾ ಇದೆ, ನಮ್ಗೆ ಕಾಣೋದಿಲ್ಲ ನಮ್ಗೆ. ಈಗ ಈ ಬೃಂದಾವನ ಆ ಬೃಂದಾವನ ಬೇರೆ ಅಲ್ಲ. ಆದ್ರೆ ಇವರಿಗೆ ಆತ ಮುಕ್ತ ಪುರುಷರು ಅದನ್ನ ಪ್ರವೇಶಗೊಂಡು ಅಲ್ಲಿನ ಭಾಗವಹಿಸೋ ಒಂದು ಇದು ಕೂಡ ಅವ್ರಿಗೆ ಇದಿರುತ್ತೆ. ಅವ್ರಿಗೆ ಆತರ ಅಚಿಂತ್ಯ ಶಕ್ತಿ ಕೃಷ್ಣನಿಗೆ. ಸೊ ಹಾಗೆ ಕೃಷ್ಣ ಕೃಪೆಯಿಂದ ಅವ್ರ ಭಕ್ತರಿಗೆ ಕೂಡ ಅವ್ರಿಗೆ ಅವ್ರು ನಾವು ಮಲಗಿದ್ರೆ ನಾವು ಮಲಗಿದ್ದಾಗ ಈ ರಜೋಗುಣ ತಮಗುಣ ಪ್ರಭಾವಗೊಳಕಾಗ್ತದೆ. ಯಾಕಂದ್ರೆ ಎಷ್ಟೋ ಇಚ್ಛೆಗಳು ಪೂರೈಕೆ ಆಗಿಲ್ಲ ನನಗೆ ಜಾಗೃತ ಸ್ಥಿತಿಯಲ್ಲಿ, ಮಲಗಿರುವಾಗ ಕೃಷ್ಣ ನನಗೆ ಅದು ಪೂರೈಕೆ ಮಾಡ್ತಾನೆ, ಪರಮಾತ್ಮ. ಸೊ ಆ ರೀತಿ ನನಗೆ ಯಾರೋ ಒಬ್ಬರು ಸ್ನೇಹಿತರು ಬರ್ತಾರೆ, ಮತ್ತೆ ಅವ್ರ ಜೊತೆ ನನ್ನ ಸಂಭಾಷಣೆ ಆಗುತ್ತೆ, ಮತ್ತೆ ಅವರ ನನ್ನ ಒಂದು ಭಿನ್ನಾಭಿಪ್ರಾಯ ಇರ್ಬೋದು, ಒಂದ್ಸಲ ಅವ್ರ ಜೊತೆ ಫ್ರೆಂಡ್ಸ್ ಆಗ್ಬಿಡ್ತಾರೆ, ಮತ್ತೆ ಅವರು ಏನೋ ಬರುತ್ತೆ ಕನಸಿನಲ್ಲಿ, ನಮ್ಗೆ ಭೌತಿಕವಾಗಿ ಆಗದೆ ಇರೋದು ನಮ್ಗೆ ಕನಸಿನಲ್ಲಿ ಇದೆಲ್ಲ ಪೂರೈಕೆ ಆಗುತ್ತೆ. ಆದ್ರೆ ಇವರು ಶುದ್ಧ ಭಕ್ತರು ಅವರು ಈ ರೀತಿ ಅವ್ರಿಗೇನು ಭೌತಿಕ ಆಸೆಗಳಿಲ್ಲ. ಅವರು ಮಲಗದೆ ಅಂದ್ರೆ ಆ ದೇಹ ಅಂದ್ರೆ ಅದಕ್ಕೆ ಸ್ವಲ್ಪ ಸಮಯ ವಿಶ್ರಾಮ ಬೇಕು, ಒಂದ್ ಅರ್ಧ ಗಂಟೆ 2 ಗಂಟೆ 3 ಗಂಟೆ ಬೇಕು ಅದಕ್ಕೆ, ಅದು ಮೆಷಿನ್ ಅದ ಇದ್ದಾಗ. ಸೊ ಹಾಗೆ ಅವ್ರು ಮಲಗೋದು ಆ ರೀತಿ ಅವ್ರಿಗೆ. ಸೊ ಅವರು ತಕ್ಷಣವೇ ಅವರು ಆತ್ಮದ ಜಾಗೃತಿ ಸ್ಥಿತಿಯಲ್ಲಿ ಕೃಷ್ಣ ಪ್ರಜ್ಞೆಯಲ್ಲಿ ಭಗವಂತನ ಭಕ್ತಿ ಸೇವೆಯಲ್ಲಿ ಅವರು ಶಿಲಪ್ರಭಾದ ಹೇಳ್ತಾರಲ್ಲ, ಒಂದ್ಸಲ ನಾನು ಅವ್ರ ಕನಸುಗಳು ಹೇಳ್ತಾರೆ, ನನ್ನ ಕನಸಿನಲ್ಲಿ ನಾನು ಕೃಷ್ಣನೊಟ್ಟಿಗೆ ಈ ತರ ಒಂದು ಸಿಹಿಯಾದ ಏನೋ ಇದನ್ನು ಅದು
ಪ್ರಭುಪಾದಿಗೆ ತುಂಬಾ ಫೇವರೇಟ್ ಯಾವ್ದು, ಆ ಕಚೋರಿ. ಕಚೋರಿ ತಿಂತಾ ಇದ್ದೆ ನಾನು ಅಂತ ಹೇಳ್ತಾರೆ ಯಾವ ಒಂದು ಸನ್ನಿವೇಶ. ಸೊ ಹೀಗೆ ಆಚಾರ್ಯರ ಶುದ್ಧ ಭಕ್ತರು ಈ ರೀತಿ ಸ್ಥಿತಿ ಅವ್ರದ್ದು. ಹೀಗೆ ಪ್ರವೇಶಗೊಂಡು ಭಗವಂತನ ಲೀಲೆಯಲ್ಲಿ ಅವರು ದಿವ್ಯಾನಂದವನ್ನು ಅನುಭವಿಸ್ತಾರೆ. ಆದ್ರೆ ಎಲ್ಲ ಸಮಯದಲ್ಲಿ ಅವ್ರು ಹೇಳೋದಿಲ್ಲ ಅದೆಲ್ಲ ನಮಗೆ, ಯಾಕೆ ನಮಗೆ ನಾವು ಈ ತರ ಆ ರೀತಿ ನಾವು ತುಂಬಾ ಅದನ್ನ ಬಗ್ಗೆ ಚಿಂತನೆ ಮಾಡ್ತಾ ಕಲ್ಪನೆ ಮಾಡ್ತಾ ಇಲ್ಲ. ಇದು ಸಹಜವಾಗಿ ಬರೋ ಸ್ಥಿತಿ, ಸಹಜವಾಗಿ ಆ ಶುದ್ಧ ಭಕ್ತರಿಗೆ ಅವ್ರಿಗೆ ಬರೋದು. ಸೊ ನಮಗೆ ಈಗ ಸದ್ಯವಾಗಿ ಈ ಭೌತಿಕ ಇದನ್ನು ಬಿಡೋಣ ನಾವು ಅಷ್ಟೇ, ನಾವು ಭೌತಿಕ ಕಲ್ಮಶಗಳನ್ನ ಬಿಡೋ ಪ್ರಯತ್ನ ಮಾಡೋಣ. ಈ ಸಾಧನೆ ಹರೇ ಕೃಷ್ಣ ಪ್ರಭು, ಒಂದೇ ಒಂದು ಕೇಳ. ಹೇಳಿ ಮಾತಾಜಿ. ಚೈತನ್ಯ ಮಹಾಪ್ರಭುಗಳು ಜಗನ್ನಾಥ ದೇವಸ್ಥಾನದಲ್ಲಿ ಒಳಗಡೆ ಹೋಗಕ್ ಮುಂಚೆನೆ ಮೂರ್ಛೆ ತಪ್ಪಿ ಬಿದ್ಬಿಡೋರು ಅಂತ ಹೇಳ್ತಾರಲ್ವಾ? ಸೊ ಅದನ್ನು ಈ ಸ್ಥಿತಿಗೆ ಅಂತಾನೆ ಕನ್ಸಿಡರ್ ಮಾಡ್ಕೋಬಹುದಾ ಪ್ರಭು? ಆ ಸ್ಥಿತಿಯನ್ನೇ ಅವ್ರು ಹೇಳ್ತಾರಲ್ಲ, ಅವ್ರು ಯಾವಾಗ್ಲೂ ಇವರ ಶ್ರೀಮತಿ ರಾಧಾರಾಣಿ ಭಾವನೆ. ಶ್ರೀಮತಿ ರಾಧಾರಾಣಿ ಅಂದ್ರೆ ಕೃಷ್ಣನ ಸಂಪೂರ್ಣ ಅವ್ರ ಧ್ಯಾನದಲ್ಲಿ ಇರ್ತಾರೆ. ಸೊ ಹಾಗೆ ಅವರು ಜಗನ್ನಾಥನ ನೋಡಿದ ತಕ್ಷಣವೇ ಕೃಷ್ಣನ ಮತ್ತೆ ನೋಡಿದೆ ನಾನು, ಎಲ್ಲಿ ದೂರದಿಂದ ಬಂದೆ, ಎಲ್ಲಿ ಅವರು ನವದ್ವೀಪದಿಂದ ಬಂದಿದ್ದಾರೆ ಚೈತನ್ಯ ಮಹಾಪ್ರಭು. ಸೊ ಇಲ್ಲಿ ಬಂದು ಇಲ್ಲಿ ಜಗನ್ನಾಥನ ನೋಡಿ ಸಾಕ್ಷಾತ್ ಕೃಷ್ಣನ ನೋಡ್ತಾರೆ. ನಮಗೆ ನೋಡಿದ್ರೆ ಈ ಜಗನ್ನಾಥ ಇದು ಒಂದು ಕಟ್ಟಿಗೆ, ಇದನ್ನ ಚೆನ್ನಾಗಿ ಶೃಂಗಾರ ಮಾಡಿದ್ದಾರೆ, ಒಳ್ಳೆ ಬಟ್ಟೆ ಹಾಕಿದ್ದಾರೆ ಇವತ್ತು ಒಳ್ಳೆ ಅಂತ ನಮ್ಗೆ ಅನ್ಸತ್ತೆ. ಯಾಕೆ ನಾವು ಭೌತಿಕ ಭಾವನೆಯಲ್ಲಿ ಇದ್ದೇವೆ ನಾವು. ಆದ್ರೆ ಅವ್ರಿಗೆ ಈ ಭೌತಿಕ ಭಾವನೆ ಅಲ್ಲ, ಆ ಜಗನ್ನಾಥ ಮೂರ್ತಿ ಸಾಕ್ಷಾತ್ ಕೃಷ್ಣನೇ, ಜಗನ್ನಾಥ. ಸೊ ಹಾಗೆ ಅವ್ರಿಗೆ ಕಾಣೋದ್ರಿಂದ ಅವ್ರಿಗೆ ಆ ಒಂದು ದಿವ್ಯ ಆನಂದದಲ್ಲಿ ಅವ್ರು ಮೂರ್ಛೆ ಹೋಗ್ತಾರೆ. ತುಂಬಾ ಅತಿ ಆನಂದ ಆದಾಗ, ತುಂಬಾ ಅತಿ ಬೇಸರ ಆದಾಗ ಏನಾಗುತ್ತೆ, ನಮ್ಮನ್ನ ನಾವು ಕಳ್ಕೊಂಡ್ಬಿಡುತ್ತೆ ಭೌತಿಕವಾಗಿ ಕೂಡ. ತುಂಬಾ ಆನಂದ ಆಯ್ತು, ತುಂಬಾ ಇದಾಯ್ತು, ಅವಾಗ ಏನ್ ಮಾಡೋದು ಗೊತ್ತಿಲ್ಲ. ಆಗ ಒಂದ್ ರೀತಿ ತುಂಬಾ ಇದಾದ್ರೆ ಅವಾಗ ಇನ್ನ ಮೂರ್ಛೆನೆ ಹೋಗ್ಬಿಡುತ್ತೆ. ಆ ರೀತಿ ಇದು ಕೃಷ್ಣ ಪ್ರಜ್ಞೆಯಲ್ಲಿ ಅವ್ರು ತೋರಿಸುವ ಚಟುವಟಿಕೆ. ಸರಿ ಪ್ರಭು, ಧನ್ಯವಾದಗಳು ಪ್ರಭು. ಸೊ ಹರೇ ಕೃಷ್ಣ ಮಾತಾಜಿ, ನೀವು ಮುಂದುವರಿಸಿ ಮಾತಾಜಿ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯಶ್ಚ ಪತಿತನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಗ್ರಂಥರಾಜ್ ಶ್ರೀಮದ್ ಭಾಗವತಂ ಕಿ ಜೈ, ಶಿಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಪ್ರಭುಜಿ. ಹರೇ ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಹರೇ ಧನ್ಯವಾದಗಳು ಪ್ರಭುಜಿ. ಮತ್ತಾಜಿ, ಮ್ಯೂಟಲ್ ಇದೆ ನಿಮ್ದು, ನೀವು ಮಾತಾಡೋದು ಏನು ಕೇಳಿಸ್ತಾ ಇಲ್ಲ. ಈಗ ಕೇಳ್ತದಾ? ಹಾ ಮಾತಾಜಿ, ಕೇಳಿಸ್ತಾ ಇದೆ. ಮಾತಾಜಿ. ಓಕೆ, ಏನೋ ಓಕೆ. ಯಾರಾದ್ರೊಬ್ರು ಪ್ರೇಯರ್ ಅನ್ನು ಹೇಳಿ. ನಾವು 1/4 ಗಂಟೆ, ಜಾಸ್ತಿ ಏನು ಉದ್ದ ತೆಗೆಯುವುದಿಲ್ಲ. ಅಷ್ಟೊತ್ತಿಗೆ ನಾವು ಮುಗಿಸಿ ಬಿಡೋಣ. ನಾನು ಅಷ್ಟೊತ್ತಿಗೆ ಸ್ಕ್ರೀನ್ ಆಗ್ಲಿಕ್ಕೆ ಆಗ್ತದ ನೋಡ್ತೇನೆ. ಪ್ರೇಯರ್ ಮಾಡಿ ಮಾತಾಜಿ, ಯಾರಾದ್ರೂ ಮಾಡಿ. ಅಜ್ಞಾನ ತಿಮಿರಂಧಸ್ಯ ಹೇಳಿ ಮಾತಾಜಿ. ಅದು ಅಭ್ಯಾಸ ಆಗ್ತದೆ ನಿಮಗೆ ಮತ್ತೆ. ಬರುದಿಲ್ಲವಾ? ಬೇಡ, ನಾರಾಯಣಂ ನಮಸ್ಕೃತ್ಯ ಹೇಳ್ತೀರಾ? ನಾರಾಯಣ ಹೇಳಿ ಮಾತಾಡಿ.
ಹಾ ಮಾತಾಜಿ, ಹರೇ ಕೃಷ್ಣ ಎಲ್ರಿಗೂ, ಹರೇ ಕೃಷ್ಣ ಮಾತಾಜಿ. ಹರೇ ಓಂ ಕೃಷ್ಣ. ಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ येन ತಸ್ಮೈ ಶ್ರೀ ಗುರುವೇ ನಮಃ. ನಮೋ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿ ಇತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣೆ. ಜಯ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು ಹರೇ ಮಾತಾಜಿ. ಕೃಷ್ಣ. ಈಗ ಬರ್ತದೆ ಸ್ಕ್ರೀನ್. 10ನೇ ಸ್ಕಂದದ್ದು 14ನೇ ಅಧ್ಯಾಯ ಬಂತಂತ ಅನಿಸ್ತದೆ ಸ್ಕ್ರೀನ್ ನೋಡಿ. ಓದುವವರು ಕಂಪ್ಲೀಟ್ ಆಗಿ ಅರ್ಥಪೂರ್ಣವಾಗಿ ಓದಿ, ಯಾಕೆಂದ್ರೆ ನಾವೆಲ್ಲ ಕೇಳುವವರು. ಸೊ ಎಲ್ಲರೂ ಕೂಡ ಓಕೆ, ಒಬ್ಬೊಬ್ಬರು ಒಂದೊಂದು ಪ್ಯಾರವನ್ನು ಓದಿ. ಹರೇ ಶ್ರೀ ಕೃಷ್ಣ ಮಾತಾಜಿ. ಅಧ್ಯಾಯ ಹರೇ 14, ಕೃಷ್ಣ ಸ್ಕಂದ 10, 14 ಅಧ್ಯಾಯ ಬ್ರಹ್ಮ 14 ಬ್ರಹ್ಮನ ಶ್ರೀಕೃಷ್ಣ ಶ್ರೀಕೃಷ್ಣ ಸ್ತೋತ್ರ. ಸ್ತೋತ್ರ. ಈ ಅಧ್ಯಾಯದಲ್ಲಿ ನಂದನಂದನನೆಂದು ಪ್ರಸಿದ್ಧನಾದ ಶ್ರೀಕೃಷ್ಣನಿಗೆ ಬ್ರಹ್ಮನು ಅರ್ಪಿಸಿದ ಸ್ತೋತ್ರಗಳನ್ನು ವರ್ಣಿಸಲಾಗಿದೆ. ಮೊಟ್ಟ ಮೊದಲು ಬ್ರಹ್ಮನು ಭಗವಂತನ ತೃಪ್ತಿಗಾಗಿ ಆತನ ದಿವ್ಯ ಅಂಗಾಂಗಗಳ ಚೆಲುವನ್ನು ವರ್ಣಿಸಿದನು. ಆ ನಂತರ ಮಾಧುರ್ಯದಿಂದ ಕೂಡಿದ ಆತನ ಮೂಲ ವ್ಯಕ್ತಿತ್ವವನ್ನು ಗ್ರಹಿಸುವುದು ಆತನ ಸಮೃದ್ಧಿಯನ್ನು ಗ್ರಹಿಸುವುದಕ್ಕಿಂತಲೂ ಕಠಿಣವೆಂದು ಸಾರಿದರು. ವೇದಾಧಿಕಾರ ಸಂಪನ್ನರಿಂದ ಸ್ವೀಕರಿಸಿದ ದಿವ್ಯೋಚ್ಚನಗಳನ್ನು ಶ್ರವಣ ಕೀರ್ತನೆಗಳ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಮಾತ್ರ ವ್ಯಕ್ತಿಯು ದೇವೋತ್ತಮ ಪರಮ ಪುರುಷನನ್ನು ಸತ್ಕರಿಸಿಕೊಳ್ಳಬಹುದು. ವೇದ ಪ್ರಮಾಣದ ವ್ಯಾಪ್ತಿಯೊಳಗೆ ಬಾರದ ಇತರ ಪ್ರಕ್ರಿಯೆಗಳ ಮೂಲಕ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಲು ಯತ್ನಿಸುವುದು ನಿಷ್ಫಲ. ಅಪರಿಮಿತ ಅಧ್ಯಾತ್ಮ ಗುಣಗಳ ನಿಧಿಯಾದ ದೇವೋತ್ತಮ ಪರಮ ಪುರುಷನ ನಿಗೂಢತೆಯ ಆಗ್ರಾಹ್ಯವಾದುದು. ಪರಮ ಪುರುಷನ ನಿರಾಕಾರ ಲಕ್ಷಣಗಳನ್ನು ಅರಿತುಕೊಳ್ಳುವುದಕ್ಕಿಂತ ಹೆಚ್ಚು ಕಠಿಣಕರವಾದುದು. ಭಗವಂತನ ಕರುಣೆಯಿಂದ ಮಾತ್ರ ನಾವು ಆತನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಅಂತಿಮವಾಗಿ ಬ್ರಹ್ಮನು ಇದನ್ನು ಅರ್ಥ ಮಾಡಿಕೊಂಡು ತನ್ನ ಕಾರ್ಯಗಳನ್ನು ಮತ್ತೆ ಮತ್ತೆ ಖಂಡಿಸಿಕೊಂಡನು. ಬ್ರಹ್ಮಾಂಡಕ್ಕೆ ಆಶ್ರಯದಾತನಾದ ಶ್ರೀಕೃಷ್ಣನು ಸ್ವಂತ ತಂದೆ ಎಂದು ಮೂಲ ನಾರಾಯಣನೆಂದು ಬ್ರಹ್ಮನು ಅರಿತನು. ಈ ರೀತಿಯಾಗಿ ಬ್ರಹ್ಮನು ಭಗವಂತನ ಕ್ಷಮೆಯನ್ನು ಯಾಚಿಸಿದನು. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಈಗ ಈ ಪ್ಯಾರದಲ್ಲಿ ನಿಮ್ಗೆ ಏನು ಅರ್ಥ ಆಯ್ತು ಒಂದು ಸಂಕ್ಷಿಪ್ತವಾಗಿ ಹೇಳಿ. ಯಾರು ಹೇಳ್ತೀರಿ? ಪದ್ಮ ಮಾತಾಜಿ ಹೇಳ್ತೀರಾ? ಏನ್ ಅರ್ಥ ಆಯ್ತು ನಿಮ್ಗೆ? ಈಗ ಭಕ್ತಿ ಸೇವೆಯಿಂದ ಅಂದ್ರೆ ಭಗವಂತನ ಸಾಕ್ಷಾತ್ಕಾರ ಹೊತ್ತಿಸು ನಿಷ್ಫಲ. ಅಂದ್ರೆ ಬೇರೆ ಹರೇ ಕೃಷ್ಣ ಮಾತಾಜಿ ಒಂದು ನಿಮಿಷ. ವ್ಯಕ್ತಿ ಅಂದ್ರೆ ನಿಗೂಢತೆ ನೋಡಿ, ಇಲ್ಲಿ ಒಂದು ನಿಮಿಷ ನಾನೇ ಹೇಳ್ತೇನೆ, ಇಲ್ಲದಿದ್ದರೆ ಟೈಮ್ ಉದ್ದ ಹೋಗ್ತದೆ. ಬ್ರಹ್ಮನ ಮೊಟ್ಟ ಮೊದಲು ಈಗ ಬ್ರಹ್ಮ, ಈಗ ಇದು ಬ್ರಹ್ಮನು ಅರ್ಪಿಸಿದಂತಹ ಸ್ತೋತ್ರಗಳನ್ನು ಈ ಅಧ್ಯಾಯದಲ್ಲಿ ವರ್ಣಿಸಲಾಗಿದೆ, ವಿವರಿಸಲಾಗಿದೆ. ಈಗ ಮೊದಲಿಗೆ ಬ್ರಹ್ಮ ಭಗವಂತನ ತೃಪ್ತಿಗಾಗಿ ಅವನ ದಿವ್ಯ ಅಂಗಾಂಗಗಳ ಚೆಲುವನ್ನೆಲ್ಲ ವರ್ಣಿಸ್ತಾ ಇದ್ದಾನೆ. ಅದು ಹೇಗೆ? ಮಾಧುರ್ಯದಿಂದ ಕೂಡಿದ ಆತನ ಮೂಲ ವ್ಯಕ್ತಿತ್ವವನ್ನು ಗ್ರಹಿಸುವುದು ಮತ್ತೆ ಅವನ ಸಮೃದ್ಧಿಯನ್ನು. ಇದು ಕಠಿಣ ಅಂತ ಹೇಳಿ ಅವನು ಹೇಳಿದ. ಆಮೇಲೆ ಶ್ರವಣ ಕೀರ್ತನೆಗಳ ಭಕ್ತಿ ಸೇವಾ ಪ್ರಕ್ರಿಯೆಯಿಂದ ಮಾತ್ರ ವ್ಯಕ್ತಿ ದೇವೋತ್ತಮ ಪರಮ ಪುರುಷನನ್ನು ಸಾಕ್ಷಾತ್ಕರಿಸಿಕೊಳ್ಬಹುದು ಅಂತೇಳಿ ಇದರಲ್ಲಿ ಗೊತ್ತಾಯ್ತು. ಮತ್ತೆ ವೇದ ಪ್ರಮಾಣದ ವ್ಯಾಪ್ತಿಯೊಳಗೆ ಬಾರದಂತಹ ಆ ಪ್ರಕ್ರಿಯೆಗಳು, ಇತರ ಎಲ್ಲ ಪ್ರಕ್ರಿಯೆಗಳ ಮೂಲಕ ನಮ್ಗೆ ಭಗವಂತನನ್ನು ಸಾಕ್ಷಾತ್ಕರಿಸಿಕೊಳ್ಳಿಕ್ಕೆ
ಯತ್ನಿಸುವುದು ಕೂಡ ಅದು ವಿಫಲ, ನಿಷ್ಫಲ, ಅದು ಫಲವಿಲ್ಲದು. ಅಪರಿಮಿತ ಅಧ್ಯಾತ್ಮ ಗುಣಗಳಿಂದ ನಿಧಿಯಾದ ದೇವೋತ್ತಮ ಪರಮ ಪುರುಷನ ಈ ನಿಗೂಢತೆ ಅದೇನಿದೆ ಅಗ್ರಾಹ್ಯವಾದದ್ದು. ಅದು ಭಗವಂತನ ಪರಮ ಪುರುಷನ ನಿರಾಕಾರ ಲಕ್ಷಣವನ್ನು ಅರಿತುಕೊಳ್ಳುವುದಕ್ಕಿಂತ ಕೂಡ ಹೆಚ್ಚು ಕಷ್ಟಕರವಾದದ್ದು. ಅದರಿಂದ ನಮ್ಗೆ ಇಲ್ಲಿ ಭಗವಂತನ ಕರುಣೆಯಿಂದ ಮಾತ್ರ ನಾವು ಆತನ ಮಹಿಮೆಗಳನ್ನು ಅರ್ಥ ಮಾಡಿಕೊಳ್ಳಬಹುದು. ಅಂತಿಮವಾಗಿ ಬ್ರಹ್ಮನು ಇದನ್ನು ಅರ್ಥ ಮಾಡಿಕೊಂಡು ಅವನೇನ್ ಮಾಡ್ತಾನೆ, ತನ್ನ ಕಾರ್ಯಗಳನ್ನು ಮತ್ತೆ ಮತ್ತೆ ಖಂಡಿಸ್ಕೊಳ್ತಾನೆ. ಹಾಗೆ ಬ್ರಹ್ಮಾಂಡಕ್ಕೆ ಆಶ್ರಯದಾತನಾದ ಶ್ರೀಕೃಷ್ಣ ಸ್ವಂತ ತಂದೆ, ಅವನೇ ಮೂಲ ಪುರುಷ, ಅವನೇ ಮೂಲ ನಾರಾಯಣ ಅಂತ ಹೇಳಿ ಬ್ರಹ್ಮ ಅಲ್ಲಿ ತಿಳಿತಾನೆ. ಈ ರೀತಿಯಾಗಿ ಬ್ರಹ್ಮನು ಭಗವಂತನನ್ನು ಈಗ ಕ್ಷಮೆಯನ್ನು ಯಾಚಿಸ್ತಾನೆ. ಓದಿ ಈಗ ನೆಕ್ಸ್ಟ್ ಪ್ಯಾರ ಓದಿ ಮತ್ತೆ. ನಂತರ ಬ್ರಹ್ಮನು ಗ್ರಹಿಕೆಗೆ ನಿಲುಕದ ದೇವೋತ್ತಮ ಪುರುಷನ ಸಮೃದ್ಧಿಯನ್ನು ವೈಭವಿಸಿದನು. ಹಾಗೂ ಬ್ರಹ್ಮ ಮತ್ತು ಶಿವ ಭಗವಾನ್ ವಿಷ್ಣುವಿಗಿಂತ ಯಾವ ರೀತಿಯಲ್ಲಿ ಭಿನ್ನರು ಎಂದು ವರ್ಣಿಸಿದನು. ಪರಮಪ್ರಭುವು ನಾನಾ ದೇವತೆಗಳಲ್ಲಿ ಹಾಗೂ ಪ್ರಾಣಿ ಮೊದಲಾದಗಳಲ್ಲಿ ಆವಿರ್ಭವಿಸುವ ಕಾರಣಗಳನ್ನು, ದೇವೋತ್ತಮ ಪುರುಷನ ಲೀಲೆಗಳ ಶಾಶ್ವತ ಸ್ವರೂಪವನ್ನು, ಭೌತಿಕ ಜಗತ್ತಿನ ನಶ್ವರತೆಯನ್ನು ವರ್ಣಿಸಿದನು. ವಾಸ್ತವವಾಗಿ ಪರಮ ಪುರುಷನನ್ನು ಅರಿಯುವ ಮೂಲಕ ವ್ಯಕ್ತಿಗತ ಜೀವಾತ್ಮನು ಬಂಧ ವಿಮೋಚನೆ ಹೊಂದಬಹುದು. ಹಾಗೆ ನೋಡಿದರೆ ಬಂಧ ಮತ್ತು ಮೋಕ್ಷ ಇವೆರಡೂ ನಿಜವಾದವಲ್ಲ. ಜೀವಿಯ ಬದ್ಧ ದೃಷ್ಟಿಕೋನದಿಂದಾಗಿ ಆತನ ಬಂಧ ಮತ್ತು ಮೋಕ್ಷ ಉತ್ಪನ್ನವಾಗುತ್ತವೆ. ಭಗವಾನ್ ಕೃಷ್ಣನ ವ್ಯಕ್ತಿಗತ ರೂಪವನ್ನು ಕಲ್ಪನೆಯಲ್ಲಿ ಚಿಂತಿಸುವ ಮೂಢರು ಆತನ ಪಾದಕಮಲಗಳನ್ನು ತಿರಸ್ಕರಿಸುತ್ತಾರೆ ಹಾಗೂ ಪರಮಾತ್ಮನು ಬೇರೆಲ್ಲ ಕಡೆ ಕಾಣಲು ಹುಡುಕುತ್ತಾರೆ. ಅವರ ಹುಡುಕಾಟದ ನಿರರ್ಥಕತೆಯೇ ಅವರ ಈ ಮೌಢ್ಯಕ್ಕೆ ಸಾಕ್ಷಿಯಾಗಿದೆ. ದೇವೋತ್ತಮ ಪುರುಷನ ಕರುಣೆ ಮಾತ್ರವಲ್ಲದೆ ಆತನ ನಿಜವನ್ನು ತಿಳಿದುಕೊಳ್ಳಲು ಅನ್ಯ ಮಾರ್ಗಗಳಿಲ್ಲ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಇಲ್ಲಿ ಬ್ರಹ್ಮನು ಅವನು ಗ್ರಹಿಕೆಗೆ ನಿಲುಕದ್ದ ದೇವೋತ್ತಮ ಪರಮ ಪುರುಷನ ಆ ಸಮೃದ್ಧಿಯನ್ನು ವೈಭವಿಸ್ತಾನೆ. ಬ್ರಹ್ಮ, ಶಿವ, ಭಗವಾನ್ ವಿಷ್ಣುವಿಗಿಂತ ಯಾವ ರೀತಿಗಳಲ್ಲಿ ಕೂಡ ಅವರು ಭಿನ್ನರಲ್ಲ ಅಂತ ಹೇಳಿ ಕೂಡ ಅಲ್ಲಿ ವಿವರಿಸ್ತಾನೆ. ಭಗವಂತ ದೇವೋತ್ತಮ ಪರಮ ಪುರುಷ ಎಲ್ಲಾ ನಾನಾ ದೇವತೆಗಳಲ್ಲಿ ಹಾಗೂ ಪ್ರಾಣಿಗಳಲ್ಲಿ ಆವಿರ್ಭವಿಸುವ ಕಾರಣಗಳನ್ನು, ದೇವೋತ್ತಮ ಪರಮ ಪುರುಷನ ಆ ಲೀಲೆಗಳನ್ನು, ಶಾಶ್ವತ ಸ್ವರೂಪವನ್ನು ಮತ್ತೆ ಈ ಭೌತಿಕ ಜಗತ್ತಿನ ನಶ್ವರತೆಯನ್ನೆಲ್ಲ ವರ್ಣಿಸಿದ್ರು. ವಾಸ್ತವವಾಗಿ ಪರಮ ಪುರುಷನು ಅವನನ್ನು ಅರಿಯುವ ಮೂಲಕ ವ್ಯಕ್ತಿಗತ ಜೀವಾತ್ಮ ಅವನು ಬಂಧ ವಿಮೋಚನೆಯನ್ನು ಹೊಂದಬಹುದು. ಅಥವಾ ಹಾಗೆ ನೋಡಿದ್ರೆ ಬಂಧ ಮತ್ತೆ ಮೋಕ್ಷ ಇವೆರಡು ಕೂಡ ನಿಜವಾದದ್ದು ಅಲ್ಲ ಅಂತೇಳಿ. ಜೀವಿ ಬದ್ಧ ದೃಷ್ಟಿಕೋನದಿಂದಾಗಿ ಆತನ ಬಂಧ ಮತ್ತೆ ಮೋಕ್ಷ ಉತ್ಪನ್ನವಾಗ್ತದೆ. ಭಗವಾನ್ ಕೃಷ್ಣನ ವ್ಯಕ್ತಿಗತ ರೂಪವನ್ನು ಕಲ್ಪನೆಯಲ್ಲಿ ಚಿಂತಿಸುವಂತಹ ಮೂಢರು ಆತನ ಪಾದ ಕಮಲಗಳನ್ನು ಅವರು ತಿರಸ್ಕರಿಸ್ತಾರೆ. ಮೂಢರೆಲ್ಲ ಪರಮಾತ್ಮನನ್ನು ಬೇರೆಲ್ಲಾ ಕಡೆ ಕಾಣಲು ಹುಡುಕ್ತಾ ಇರ್ತಾರೆ. ಅವರ ಹುಡುಕಾಟದ ಅದು ನಿರಾರ್ಥಕತೆ ಅದನ್ನು ಅವರ ಮೌಢ್ಯಕ್ಕೆ ಸಾಕ್ಷಿಯಾಗಿದೆ. ದೇವೋತ್ತಮ ಪುರುಷನ ಕರುಣೆ ಮಾತ್ರವಲ್ಲದೆ ಆತನ ನಿಜವನ್ನು ತಿಳಿದುಕೊಳ್ಳಲು ಬೇರೆ ಯಾವ ಮಾರ್ಗವೂ ಇಲ್ಲ. ಓದಿ ಅಂಬಿಕಾ ಮಾತಾಜಿ ಓದಿ. ಹರೇ ಕೃಷ್ಣ. ಈ ಸಿದ್ಧಾಂತವನ್ನು ಸ್ಥಾಪಿಸಿದ ಬಳಿಕ ಬ್ರಹ್ಮ ಇಲ್ಲ ಸಿಗ್ನಲ್ ಇಲ್ಲ, ನಿವಾಸಿಗಳ ನೆಟ್ವರ್ಕ್ ಇಲ್ಲ ಮಾತಾಜಿ, ಬೇಡ, ಕ್ಲಿಯರ್ ಆಗಿ ಅರ್ಥ ಆಗುದಿಲ್ಲ. ನೆಟ್ವರ್ಕ್ ಇದ್ದ ಕಡೆಗೆ ಬರ್ಬೇಕು. ಅಥವಾ ಈ ಯಾರು ಓದ್ಲಿಕ್ಕೆ ಇಲ್ಲದಿದ್ರೆ ನಾನೇ ಓದ್ತೀನಿ. ಚಂದ್ರಕಾಂತ್ ಪ್ರಭುಜಿ ಓದ್ತೀರಾ? ಓದ್ತೇನೆ ಮಾತಾಜಿ. ಥ್ಯಾಂಕ್ ಯು. ಈ ಸಿದ್ಧಾಂತವನ್ನು ಸ್ಥಾಪಿಸಿದ ಬಳಿಕ ಬ್ರಹ್ಮನು ವ್ರಜ ನಿವಾಸಿಗಳ ಮಹಾಭಾಗ್ಯವನ್ನು ವಿಶ್ಲೇಷಿಸಿದನು. ಅನಂತರ ಅಲ್ಲಿ ಒಂದು ಹುಲ್ಲು ಗರಿಕೆಯಾಗಿ ಅಥವಾ ಪೊದೆಯಾಗಿ ಅಥವಾ ಲತೆಯಾಗಿ ಯಾದರೂ ತನ್ನ ಜನಿಸಬೇಕೆಂಬುದಾಗಿ ಭಗವಂತನನ್ನು ತಾನೇ ಪ್ರಾರ್ಥಿಸಿದನು. ಬೃಂದಾವನ ನಿವಾಸಿಗಳ ಮನೆಗಳು ವಾಸ್ತವವಾಗಿ ಭೌತಿಕ ಅಸ್ತಿತ್ವದ ಸೆರೆಮನೆಗಳಲ್ಲ, ಬದಲಾಗಿ ಜ್ಞಾನಿಗಳು ಹಾಗೂ ಯೋಗಿಗಳು ಸಹ ಅಸೂಯೆ ಪಡುವಂತಹ ಧಾಮಗಳು. ಹಾಗೆ ನೋಡಿದರೆ ಶ್ರೀಕೃಷ್ಣನ ಸಂಬಂಧವಿಲ್ಲದ ಯಾವುದೇ ಮನೆಯು
ನಿಜವಾಗಿ ಭೌತಿಕ ಅಸ್ತಿತ್ವದ ಸೆರೆಮನೆಯೇ ಆಗಿರುತ್ತದೆ. ಅಂತಿಮವಾಗಿ ಬ್ರಹ್ಮನು ಪರಮಪ್ರಭುವನ್ನು ಮತ್ತೆ ಮತ್ತೆ ಸ್ತುತಿಸುತ್ತಾ ತನ್ನನ್ನು ಸಂಪೂರ್ಣವಾಗಿ ಆತನ ಪಾದ ಕಮಲಗಳಿಗೆ ಅರ್ಪಿಸಿಕೊಂಡು ಪ್ರದಕ್ಷಿಣೆ ಮಾಡಿ ಆತನನ್ನು ಬೀಳ್ಕೊಂಡನು. ಹರೇ ಕೃಷ್ಣ ಮಾತಾಜಿ. ನೋಡಿ, ಈ ಸಿದ್ಧಾಂತವನ್ನು ಸ್ಥಾಪಿಸಿದ ಬಳಿಕ ಬ್ರಹ್ಮ ಬ್ರಜ ನಿವಾಸಿಗಳ ಮಹಾಭಾಗ್ಯವನ್ನು ಅದನ್ನು ವಿವರಿಸ್ತಾನೆ, ವಿಶ್ಲೇಷಿಸ್ತಾನೆ. ಈಗ ಅಲ್ಲಿ ಒಂದು ಹುಲ್ಲುಗರಿಕೆಯಾಗಿ ಅಥವಾ ಪೊದೆಯಾಗಿ ಅಥವಾ ಒಂದು ಲತೆಯಾಗಿ ಆದ್ರೂ ಒಂದು ಸಣ್ಣ ಚಿಗುರು ತನ್ನ ಜನಿಸ್ಬೇಕು ಅಂತ ಹೇಳಿ ಭಗವಂತನನ್ನು ತಾನು ಪ್ರಾರ್ಥಿಸ್ತಾನೆ. ವೃಂದಾವನದ ನಿವಾಸಿಗಳು ಮನೆಗಳು, ಅವರ ಮನೆಗಳು, ವೃಂದಾವನ ನಿವಾಸಿಗಳ ಮನೆಗಳು ವಾಸ್ತವವಾಗಿ ಅದು ಭೌತಿಕ ಅಸ್ತಿತ್ವದ ಸೆರೆಮನೆಗಳು ಅಲ್ಲ. ಬದಲಾಗಿ ಅದು ಜ್ಞಾನಿಗಳು, ಯೋಗಿಗಳು ಸಹ ಅಸೂಯೆ ಪಡೆಯುವಂತಹ ಆ ಧಾಮ. ಹಾಗೆ ನೋಡಿದ್ರೆ ಅಲ್ಲಿ ಕೃಷ್ಣನ ಸಂಬಂಧವಿಲ್ಲದೆ ಯಾವುದೇ ಮನೆ ಕೂಡ ನಿಜವಾಗಿ ಭೌತಿಕ ಅಸ್ತಿತ್ವದ ಸೆರೆಮನೆ. ನಾವೆಲ್ಲ ಇರುವಂತಹ ಮನೆಗಳೆಲ್ಲ ಒಂದು ಜೈಲಿ. ಅಂತಿಮವಾಗಿ ಬ್ರಹ್ಮನು ಪರಮಪ್ರಭುವನ್ನು ಮತ್ತೆ ಮತ್ತೆ ಸ್ತುತಿಸುತ್ತಾ ತನ್ನನ್ನು ಸಂಪೂರ್ಣವಾಗಿ ಆತನ ಪಾದ ಕಮಲಗಳಿಗೆ ಅರ್ಪಿಸಿಕೊಳ್ತಾನೆ, ಪ್ರದಕ್ಷಿಣೆ ಮಾಡ್ತಾನೆ, ಮತ್ತೆ ಆತನನ್ನು ಬೀಳ್ಕೊಳ್ತಾನೆ. ನೆಕ್ಸ್ಟ್ ಓದಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಓದಿ. ತರುವಾಯ ಶ್ರೀಕೃಷ್ಣನು ಬ್ರಹ್ಮನು ಕದ್ದಿದ್ದ ಪ್ರಾಣಿಗಳೆಲ್ಲವನ್ನು ಒಂದುಗೂಡಿಸಿ ಅವುಗಳನ್ನು ಹಿಂದೆ ಗೋಪಾಲ ಬಾಲಕರು ಊಟ ಮಾಡುತ್ತಿದ್ದ ಯಮುನಾ ತೀರಕ್ಕೆ ಕರೆತಂದನು. ಹಿಂದೆ ಅಲ್ಲಿದ್ದ ಅದೇ ಸ್ನೇಹಿತರೇ ಈಗಲೂ ಅಲ್ಲಿ ಕುಳಿತಿದ್ದರು. ಕೃಷ್ಣನ ಮಾಯಾಶಕ್ತಿಯ ಬಲದಿಂದಾಗಿ ಏನು ನಡೆಯಿತೆಂಬುದು ಅವರಿಗೆ ತಿಳಿದೇ ಇರಲಿಲ್ಲ. ಹೀಗಾಗಿ ಅವರು ಕೃಷ್ಣ ಕರುಗಳೊಡನೆ ಬಂದಾಗ, ಓ, ನೀನು ಇಷ್ಟು ಬೇಗ ಬಂದು ಬಿಟ್ಟೆಯಾ? ಒಳ್ಳೆಯದಾಯ್ತು. ನೀನು ಹೋದಾಗಿನಿಂದ ನಾವು ಒಂದು ತುತ್ತನ್ನು ತಿನ್ನಲಿಲ್ಲ. ಬಾ, ಊಟ ಮಾಡು ಎಂದು ಆತನಿಗೆ ಹೇಳಿದರು. ಆ ಗೋಪಾಲಕರ ಮಾತುಗಳನ್ನು ಕೇಳಿ ನಕ್ಕುಬಿಟ್ಟ ಕೃಷ್ಣ. ಅವರ ಜೊತೆ ಕುಳಿತು ಊಟ ಮಾಡತೊಡಗಿದನು. ಊಟ ಮಾಡುತ್ತಾ ಶ್ರೀಕೃಷ್ಣ ತನ್ನ ತರುಣ ಮಿತ್ರರಿಗೆ ಅಜಗರದ ಚರ್ಮವನ್ನು ತೋರಿಸಿದನು. ಆಗ ಆ ಬಾಲಕರು, ಈಗ ತಾನೇ ಕೃಷ್ಣ ಈ ಭಯಂಕರ ಹಾವನ್ನು ಕೊಂದಿರಬೇಕು ಎಂದು ಭಾವಿಸಿದರು. ಅನಂತರ ಅವರು ವೃಂದಾವನ ನಿವಾಸಿಗಳಿಗೆ ಕೃಷ್ಣನು ಅಘಾಸುರನನ್ನು ಕೊಂದ ಪ್ರಸಂಗವನ್ನು ನಿಜವಾಗಿಯೂ ವಿವರಿಸಿದರು. ಈ ರೀತಿಯಲ್ಲಿ ಶ್ರೀಕೃಷ್ಣನಿಗೆ ಪೌಗಂಡ ವಯಸ್ಸು 6ರಿಂದ 10ರವರೆಗೆ ಆರಂಭವಾಗಿದ್ದರು. ಆತ ತನ್ನ ಬಾಲ್ಯದಲ್ಲಿ 1ರಿಂದ 5ರವರೆಗೆ ಮಾಡಿದ ಲೀಲೆಗಳನ್ನು ಆ ಬಾಲಕರು ವರ್ಣಿಸಿದರು. ಶುಕಮುನಿಗಳು ಈ ಅಧ್ಯಾಯವನ್ನು ಗೋಪಿಯರು. ಹರೇ ಕೃಷ್ಣ ಮಾತಾಜಿ, ಮೇಲೆ ಮಾಡ್ತೀರಾ? ಓಕೆ. ಎಲ್ಲೋಯ್ತು? ಈ ಅಧ್ಯಾಯ ಗೋಪಿಯರು ಶ್ರೀಕೃಷ್ಣನನ್ನು ಹೇಗೆ ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸುತ್ತಿದ್ದರು ಎಂಬುದನ್ನು ವಿವರಿಸುತ್ತಾ ಮುಕ್ತಾಯಗೊಳಿಸುತ್ತಾರೆ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಬ್ರಹ್ಮನು ಕದ್ದಿದ್ದ ಪ್ರಾಣಿಗಳೆಲ್ಲವನ್ನು ಒಂದುಗೂಡಿಸಿ ಕೃಷ್ಣ ಬಾಲ್ಯ ಲೀಲೆ, ಕೃಷ್ಣ ಬುಕ್ಕಲ್ಲಿ ನಾವು ಓದಿದ್ದೇವೆ ಇದನ್ನು. ಹಿಂದೆ ಗೋಪಾಲಕರು ಊಟ ಮಾಡುತ್ತಿದ್ದ ಯಮುನಾ ತೀರಕ್ಕೆ ಕರೆತರ್ತಾನೆ. ಹಿಂದೆ ಅಲ್ಲಿದ್ದೆ ಅದೇ ಸ್ನೇಹಿತರು ಈಗಲೂ ಕೂಡ ಅಲ್ಲೇ ಕುಳಿತಿದ್ರು. ಕೃಷ್ಣನ ಮಾಯಾಶಕ್ತಿಯ ಬಲದಿಂದಾಗಿ ಏನು ನಡೆಯಿತೆಂಬುದನ್ನು ಅವರಿಗೆ ತಿಳಿದೇ ಇಲ್ಲ. ಹೀಗಾಗಿ ಅವರು ಕೃಷ್ಣ ಕರುಗಳೊಡನೆ ಬಂದಾಗ, ಓ, ನೀನು ಇಷ್ಟು ಬೇಗ ಬಂದು ಬಿಟ್ಟಿದ್ಯಾ, ಒಳ್ಳೇದಾಯ್ತು. ನೀನು ಹೋದಾಗಿನಿಂದ ನಾವು ಒಂದು ತುತ್ತು ತಿನ್ನಲಾಗಿಲ್ಲ, ಬಾ, ಊಟ ಮಾಡು ಅಂತ ಹೇಳಿ ಆತನಿಗೆ ಹೇಳ್ತಾರೆ. ಆ ಗೋಪಾಲ ಬಾಲಕರ ಮಾತನ್ನು ಕೇಳಿ ನಕ್ಕು ಬಿಟ್ಟ ಕೃಷ್ಣ. ಅವರ ಜೊತೆ ಕುಳಿತು ಊಟ ಮಾಡತೊಡಗಿದ. ಊಟ ಮಾಡ್ತಾ ಮಾಡ್ತಾ ಶ್ರೀಕೃಷ್ಣ ತನ್ನ ತರುಣ ಮಿತ್ರರಿಗೆ ಅಜಗರ ಇದು ಚರ್ಮ ಅಂತ ಹೇಳಿದ್ರೆ ಅದು ಹಾವಿನ ಚರ್ಮವಾ? ಹರೇ ಕೃಷ್ಣ. ಆ ಚರ್ಮವನ್ನು ತೋರಿಸ್ತಾನೆ. ಆಗ ಆ ಬಾಲಕರು, ಈಗ ತಾನೇ ಈ ಕೃಷ್ಣ ಅಗಾಸುರ ಆ ಭಯಂಕರವಾದ ಹಾವನ್ನು ಕೊಂದಿದ್ದಾನೆ ಅಂತ ಹೇಳಿ ಭಾವಿಸ್ತಾರೆ. ಆನಂತರ ವೃಂದಾವನದ ನಿವಾಸಿಗಳಿಗೆ ಕೃಷ್ಣನು ಅಗಾಸುರನನ್ನು ಕೊಂದಂತಹ ಪ್ರಸಂಗವನ್ನು ಅವರು ಕೂಡ ನಿಜವಾಗಿಯೇ ವಿವರಿಸಿದ್ರು. ಈ ರೀತಿಯಲ್ಲಿ ಕೃಷ್ಣನಿಗೆ ಪೌಗಂಡ ವಯಸ್ಸು ಅಂದ್ರೆ 6ರಿಂದ 10ರವರೆಗೆ ಪೌಗಂಡ ವಯಸ್ಸು. ನಾವು ಹೇಳ್ತೇವಲ್ಲ, ಬಾಲ್ಯ, ಶೈಶವ, ಹಾಗೆ ಇದು ಪೌಗಂಡ ವಯಸ್ಸು 6ರಿಂದ 10. ಆಗ ಆರಂಭವಾಯಿತು. ಅವನು ತನ್ನ ಬಾಲ್ಯದಲ್ಲಿ 1ರಿಂದ 5 ವರ್ಷದವರೆಗೆ ಮಾಡಿದ ಲೀಲೆಗಳು ಆ ಬಾಲಕರು ವರ್ಣಿಸ್ತಾರೆ. ಸುಖಮುನಿಗಳು ಈ ಅಧ್ಯಾಯವನ್ನು ಗೋಪಿಯರು ಶ್ರೀಕೃಷ್ಣನನ್ನು ಹೇಗೆ
ತಮ್ಮ ಮಕ್ಕಳಿಗಿಂತ ಹೆಚ್ಚಾಗಿ ಪ್ರೀತಿಸ್ತಿದ್ರು ಎಂಬುದನ್ನು ವಿವರಿಸ್ತಾ ಅಲ್ಲಿ ಮುಕ್ತಾಯಗೊಳಿಸಿದ್ರು. ಹರೇ ಕೃಷ್ಣ. ಶ್ಲೋಕ 1 ಗೀತಾಗಮ್ಯ ಮಾತಾಜಿ ಓದಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 1. ಶ್ರೀ ಬ್ರಹ್ಮ ಉವಾಚ ನೌಮೀಡ್ಯಾತೆ ಅಬ್ರವಪುಷೆ ತಡಿದಂಬರಾಯ ಗುಂಜಾವತಂಸ ಪರಿಪಿಚ್ಚಲ ಸನ್ಮುಖಾಯ ವನ್ಯಸ್ರಜೆ ಕಲವೇತ್ರ ವಿಷಾಣುವೇಣು ಲಕ್ಷ್ಮಾಶ್ರಿಯೇ ಮೃದುಪದೇ ಪಶುಪಾಂಗಜಾಯ. ಇದು ಬೇಡ ಮಾತಾಜಿ, ಇದನ್ನು ಓದೋಣ, ಅನುವಾದವನ್ನು ಓದೋಣ. ಅನುವಾದ ಓದಿ ಮತ್ತೆ. ಅನುವಾದ. ಪ್ರಭುಪಾದರಿಗೆ ಜಯವಾಗಲಿ. ಬ್ರಹ್ಮನು ಹೇಳಿದನು, ನನ್ನ ಪ್ರಿಯ ಪ್ರಭು, ನೀನೊಬ್ಬ ಮಾತ್ರವೇ ಪೂಜಾರ್ಹನಾದ ಭಗವಂತ, ದೇವೋತ್ತಮ ಪರಮಪುರುಷ. ಆದ್ದರಿಂದಲೇ ನಿನ್ನನ್ನು ಸಂತೋಷಗೊಳಿಸಲು ನಾನು ವಿನೀತನಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ ಹಾಗೂ ನಿನ್ನನ್ನು ಸ್ತುತಿಸುತ್ತೇನೆ. ಹೇ ಗೋಪಾಲಕ, ರಾಜರ ಪುತ್ರನೇ, ನಿನ್ನ ದಿವ್ಯ ದೇಹವು ದಟ್ಟ ನೀಲಿ, ನಿನ್ನ ಉಡುಪು ಮಿಂಚಿನಂತೆ ಹೊಳಪು, ಕರ್ಣಕುಂಡಲಗಳಿಂದ ತಲೆಯ ಮೇಲಿರುವ ನವಿಲುಗರಿಯಿಂದ ನಿನ್ನ ಮುಖ ಸೌಂದರ್ಯವು ವರ್ಧಿಸಿದೆ. ವೈವಿಧ್ಯಮಯ ವನಪುಷ್ಪ ಹಾಗೂ ಪತ್ರೆಗಳ ಮಾಲೆ ಧರಿಸಿ, ಗೊಲ್ಲರ ಕೋಲು, ಕಹಳೆ ಹಾಗೂ ಕೊಳಲಿನಿಂದ ಭೂಷಿತನಾಗಿ, ಕೈಯಲ್ಲಿ ಅನ್ನದ ತುತ್ತು ಹಿಡಿದು ಸುಂದರವಾಗಿ ನಿಂತಿರುವೆ. ಹೇಳಿ ಮಾತಾಜಿ, ಇದನ್ನು ಸ್ವಲ್ಪ ವಿವರಿಸಿ. ಹಾ ಮಾತಾಜಿ, ಇಲ್ಲಿ ಯಾವ ಒಂದು ಪ್ರಸಂಗ ಅಂತಂದ್ರೆ ಬ್ರಹ್ಮ ವಿಮೋಹ ಲೀಲೆ ಅಂತ. ಅಂದ್ರೆ ಬ್ರಹ್ಮ ನೋಡ್ತಾ ಇದ್ದಾನೆ, ಅಂದ್ರೆ ಇಲ್ಲಿ ಒಂದು ವೃಂದಾವನದಲ್ಲಿ ಒಂದು ಲೀಲೆ ನಡೀತಿದೆ. ಅಂದ್ರೆ ಈ ಕೃಷ್ಣನ ತುಂಬಾ ಆಪ್ತ ಸ್ನೇಹಿತ ಅವನು, ಏನಂತ ಹೇಳ್ತಾರೆ, ಮಧುಮಂಗಳ. ಅವನೇನ್ ಮಾಡ್ತಾನೆ, ಆ ತಾಯಿ ಕೊಟ್ಟಿದ್ದು ಊಟ ತಂದಿದ್ದಾನೆ. ಅವ್ನು ಹೇಳ್ತಾ ಇದ್ದಾನೆ, ಇದು ತುಂಬಾ ಹಳೇದು, ಇದು ಹುಳಿ ಬಂದ್ಬಿಟ್ಟಿದೆ ಮಜ್ಜಿಗೆ, ನೀನ್ ತಿನ್ಬೇಡ ಅಂತ ಹೇಳ್ತಾನೆ. ಅಂದ್ರೆ ತಂದಿದ್ದನ್ನೆಲ್ಲ ಹಂಚ್ಕೋತಾರೆ ಅಲ್ಲಿ, ಕೃಷ್ಣನಿಗೆ ಮೊದ್ಲು ಕೊಡ್ತಾರೆ ತಂದಿದ್ದನ್ನ. ಇವನು ಕೃಷ್ಣನಿಗೆ ಕೊಡ್ದಿರ ಬಚ್ಚಿಟ್ಕೊಂಡು ತಿಂತಾ ಇರ್ತಾನೆ. ಎಲ್ಲರೂ ಹೇಳ್ತಾರೆ ಇವ್ನು ಕೊಡ್ದಿರೋ ತಿಂತಾ ಇದ್ದಾನೆ ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ, ಹೋಗಿ ಅವ್ನು ಕೊಡ್ಡಲ್ಲ ಅಂದ್ರೂ ಕೂಡ ಅವ್ನ ಅಟ್ಟಿಸ್ಕೊಂಡು ಹೋಗಿ ತಗೊಳಕ್ ಹೋಗ್ತಾನೆ. ಅಷ್ಟ್ರಲ್ಲಿ ಅವ್ನು ಕುಡ್ದು ಬಿಡ್ತಾನೆ ಮಧುಮಂಗಳ. ಆಗ ಕೃಷ್ಣ ಏನ್ ಮಾಡ್ತಾನೆ, ಅವನ ಮುಖದ ಮೇಲೆ ಎಲ್ಲ ಅದು ಬಿದ್ದಿರುತ್ತೆ, ಅದನ್ನ ಹೋಗಿ ನೆಕ್ತಾನೆ. ಅದನ್ನ ನೋಡ್ದಂತ ಬ್ರಹ್ಮನಿಗೆ ಅನಿಸ್ಬಿಡುತ್ತೆ, ಇದು ಇವನನ್ನ ದೇವೋತ್ತಮ ಪರಮಪುರುಷ ಅಂತ ನಾವ್ ಅನ್ಕೊಂಡಿದೀವ, ಇದೇನೋ ಸುಳ್ಳು ಅನ್ಸುತ್ತೆ. ಭಗವಂತನ್ಗೆ ನಾವು ಎಷ್ಟು ಮೈಲಿಗೆ ಮಾಡ್ತೀವಿ ಅಂದ್ರೆ, ಎಷ್ಟು ಭಗವಂತನ ಆರಾಧನೆ ಮಾಡೋ ರೀತಿಯಲ್ಲಿ ನಾರದ ಪಂಚರಾತ್ರ ವಿಧಿಯನ್ನೆಲ್ಲ ಫಾಲೋ ಮಾಡ್ತೀವಿ. ಕೃಷ್ಣ ಈ ತರ ಒಬ್ಬನ ಮೂತಿ ಮೇಲೆ, ಅಂದ್ರೆ ಅವನ ಮುಖದ ಮೇಲೆ ಆಗಿರುವಂತದನ್ನ ಎಂಜಲು ಆ ಪದಾರ್ಥವನ್ನ ಹಾಗೆ ನೆಕ್ಕಿ ತಿಂತಾನ ಅಂತ ಅಂದ್ಬಿಟ್ಟು ಅವ್ರಿಗೆ ಅನುಮಾನ ಬಂದು ಅವನೇನ್ ಮಾಡ್ತಾನೆ, ಎಲ್ಲ ಗೋಪ ಬಾಲಕರನ್ನ ಅಪಹರಿಸಿಬಿಡ್ತಾನೆ. ಆ ಸಂದರ್ಭದಲ್ಲಿ ಕೃಷ್ಣ ಗೊತ್ತಾಗತ್ತೆ ಬ್ರಹ್ಮ ಮಾಡಿರುವಂತದ್ದು, ಬ್ರಹ್ಮನಿಗೆ ಕೃಷ್ಣನ ಮೇಲೆ ಅನುಮಾನ ಬಂದಿದೆ, ಅವನನ್ನ ಟೆಸ್ಟ್ ಮಾಡ್ತಾ ಇದ್ದಾನೆ ಅಂತ. ಆಗ ಕೃಷ್ಣ ಏನ್ ಮಾಡ್ತಾನೆ, ಅಷ್ಟು ಗೋಪ ಬಾಲಕರು ಕರುಗಳು ಹಸುಗಳಾಗಿ ಅವನೇ ವಿಸ್ತರಣೆ ಆಗ್ಬಿಡ್ತಾರೆ. ವಿಸ್ತರಣೆ ಆದ್ಮೇಲೆ ಆಗ್ತಾ ಇರುವಂತಹ ಒಂದು ವಿಚಾರ ಇದು. ಅದು ಗೊತ್ತಾದ್ಮೇಲೆ ಬ್ರಹ್ಮ ಬರ್ತಾರೆ. ಅಂದ್ರೆ ಅವ್ನು ಸ್ವಲ್ಪ ಸಮಯ ಅವ್ರನ್ನೆಲ್ಲ ಕರ್ಕೊಂಡು, ಅಂದ್ರೆ ಬ್ರಹ್ಮಲೋಕದಲ್ಲಿ ಇದ್ದಾರೆ ಎಲ್ಲರೂ, ಗೋಪ ಬಾಲಕರು, ಕರುಗಳು, ಹಸುಗಳೆಲ್ಲ. ಈಗ ಇಲ್ಲಿ ಬಂದು ನೋಡ್ತಾ ಇದ್ದಾನೆ ಕೃಷ್ಣ ಏನ್ ಮಾಡ್ತಾ ಇದ್ದಾನೆ ಅಂತ. ನೋಡಿದ್ರೆ ಎಲ್ಲಾರು ಅಲ್ಲೇ ಇರೋ ತರನೇ ಇದಾರೆ. ಎಲ್ಲ ಇನ್ನೊಂದು ಸೆಟ್ಟು ಗೋಪ ಬಾಲಕರು, ಕರುಗಳು, ಹಸುಗಳೆಲ್ಲ ಹಾಗೆ ಇದೆ, ಕೃಷ್ಣನು ಅಲ್ಲೇ ಇದ್ದಾನೆ. ಅವನ್ಗೆ ಗೊತ್ತಾಗುತ್ತೆ, ಓ ದೇವೋತ್ತಮ ಪರಮ ಪುರುಷನೇ, ನಾನು ಈ ತರ ಮಾಡಿದ ಮಹಾ ಅಪರಾಧ ಆಯ್ತು ಅಂತ ಹೇಳಿ ಕೆಳಗಿಳಿದು ಬಂದು ಭಗವಂತನಿಗೆ ಈ ರೀತಿ ಸ್ತುತಿಗಳನ್ನು ಮಾಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ. ಭಗವಂತ ತಪ್ಪು ಮಾಡಿದೀನಿ ಅಂತ. ಅಂದ್ರೆ ನಾವು ನೋಡ್ತೀವಿ ಮುಂದೆ ಬ್ರಹ್ಮನೇ ಈ ಒಂದು ತಪ್ಪಿಗೆ ಶಿಕ್ಷೆ ತಗೊಳ್ತಾನೆ. ನಾನು ಮ್ಲೇಚ್ಛರ ಕುಟುಂಬದಲ್ಲಿ ಜನ್ಮ ಪಡಿಬೇಕು, ಭಗವಂತನ ಸೇವೆ ಮಾಡಬೇಕು ಅಂತ ಹೇಳಿ ಹರಿದಾಸ್ ಠಾಕೂರರಾಗಿ ಬರ್ತಾರೆ. ಈಗ ಏನಾಗಿದೆ ಅಂದ್ರೆ ಬ್ರಹ್ಮ ಹೇಳ್ತಾ ಇದ್ದಾನೆ, ಅಂದ್ರೆ ಈಗ ಭಗವಂತನ ಮುಂದೆ ಬಂದಿದ್ದಾನೆ, ಅವ್ನು ಮಾಡಿರೋ ತಪ್ಪಿಗೆ ಹೇಗೆ ಪ್ರಾರ್ಥನೆ ಮಾಡ್ಬೇಕು ಅನ್ನೋದನ್ನ ನಾವು ನೋಡ್ತೀವಿ. ಅರ್ಜುನನ ಒಂದು ವಿಚಾರದಲ್ಲೂ ಕೂಡ ಅರ್ಜುನ ಭಕ್ತರಾದವರು ಭಗವಂತನ ದರ್ಶನ ಮಾಡಿದಾಗ ಮೊದಲು ಅವ್ರಿಗೆ ಪ್ರಣಾಮಗಳನ್ನ ಮಾಡ್ತಾರೆ. ಆಮೇಲೆ ಅವ್ರು ಮಾಡಿದ ಹಿಂದಿನ ಎಲ್ಲ ತಪ್ಪುಗಳಿಗೆ ಕ್ಷಮೆ ಕೇಳ್ತಾರೆ. ನಂತರ ಭಗವಂತನನ್ನ ಸ್ತುತಿಸ್ತಾರೆ. ಮತ್ತೆ ಅವರು ಅಂದ್ರೆ ನಿವೇದನೆ ಮಾಡ್ಕೋತಾರೆ, ನನ್ಗೆ ಏನು ಅಂದ್ರೆ ಭಗವಂತ ಈ ರೀತಿ ಹರಿಸು ಅಂತ ಕೇಳ್ಕೋತಾರೆ. ಹಾಗೆ ಇಲ್ಲಿ ಮೊದಲಿಗೆ ಭಗವಂತನನ್ನ ನೋಡಿ ಅವನ ಒಂದು ಸೌಂದರ್ಯವನ್ನ ಇಲ್ಲಿ ವರ್ಣಿಸ್ತಾ ಇದ್ದಾನೆ. ಹೇಗೆ ಇದ್ದ ಭಗವಂತ ಅನ್ನೋದನ್ನ ಇಲ್ಲಿ ವರ್ಣಿಸ್ತಾ ಇದ್ದಾನೆ, ಅವನ ರೂಪವನ್ನ. ನನ್ನ ಪ್ರಿಯ ಪ್ರಭು, ನೀನೊಬ್ಬ ಮಾತ್ರನೇ ಪೂಜಾರ್ಹನಾದ ಭಗವಂತ, ದೇವೋತ್ತಮ ಪರಮಪುರುಷ. ಆದ್ದರಿಂದಲೇ ನಿನ್ನನ್ನು ಸಂತೋಷಗೊಳಿಸಲು ನಾನು ವಿನೀತವಾಗಿ ಪ್ರಾರ್ಥನೆ ಸಲ್ಲಿಸುತ್ತಿದ್ದೇನೆ. ಅಂದ್ರೆ ನಾವು ನೋಡ್ತೀವಿ, ಬ್ರಹ್ಮ ಹುಟ್ಟಿದ ನಂತರ ಅವನು ತಪಸ್ ಮಾಡ್ತಾನೆ. ತಪಸ್ ಮಾಡಿದ್ಮೇಲೆ ಭಗವಂತನ ದರ್ಶನ ಅವನಿಗಾಗುತ್ತೆ. ಇದು
ಎರಡನೇ ಬಾರಿ ಭಗವಂತನ ದರ್ಶನ ಆಗಿದೆ ಅವನಿಗೆ. ಆದ್ರೆ ಭಗವಂತ ಅಂತ ಅವನು ತಿಳಿದೇ ತಪ್ಪನ್ನು ಮಾಡಿದ್ದಾನೆ. ಆದ್ರೆ ಅವನನ್ನ ಸಾಧಾರಣ ಬಾಲಕ ಅಂತ ಅನ್ಕೋತಾನೆ. ಆದ್ರೆ ಈಗ ಅದಕ್ಕೆ ಅವನು ಹೇಳ್ತಾ ಇದ್ದಾನೆ, ಭಗವಂತ ಅಂದ್ರೆ ನೀನು ಎಲ್ಲರೂ ನಿನ್ನನ್ನ ಮಾತ್ರನೇ ಪೂಜೆ ಮಾಡ್ಬೇಕು, ನೀನೇ ಎಲ್ಲರಿಗೆ ದೇವೋತ್ತಮ ಪರಮ ಪುರುಷ ಅನ್ನೋದನ್ನ ಅಲ್ಲಿ ಒಪ್ಕೋತಾ ಇದ್ದಾನೆ. ವಿನೀತ ಭಾವನೆಯಿಂದ ಅವನು ಪ್ರಾರ್ಥನೆ ಸಲ್ಲಿಸ್ತಾ ಇದ್ದಾನೆ, ಸ್ತುತಿಸ್ತಾ ಇದ್ದಾನೆ, ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ಆದ್ರೆ ಈ ಒಂದು ಬ್ರಹ್ಮ ಯಾವುದು ಮಾತಾಜಿ ಅದು ಹೆಸರು ಮರ್ತೋಯ್ತು ನಂಗೆ ಸಡನ್ ಆಗಿ. ಮಾತಾಜಿ ಅಂಗಾನೀಯಸ್ಯ ಸಕಲೇಂದ್ರಿಯ ಮೃತಿಮತಿ ಏನಂತ ಹೇಳ್ತಾರೆ ಮಾತಾಜಿ ಇದನ್ನ? ಬ್ರಹ್ಮ ಸಂಹಿತ. ಇದು ಬ್ರಹ್ಮ ಸಂಹಿತ ಅವನು ಹೇಳ್ತಾ ಇರೋದು. ಬ್ರಹ್ಮ ಸಂಹಿತ ರೀತಿಯ ಒಂದು ಸ್ತುತಿಗಳು. ಹೇ ಗೋಪಬಾಲಕ ರಾಜರ ಪುತ್ರನೇ, ನಿನ್ನ ದಿವ್ಯ ದೇಹವು ದಟ್ಟ ನೀಲಿ, ನಿನ್ನ ಉಡುಪು ಮಿಂಚಿನಂತೆ ಹೊಳಪು, ಕರ್ಣಕುಂಡಲಗಳಿಂದ ತಲೆಯ ಮೇಲಿರುವ ನವಿಲುಗರಿಯಿಂದ ನಿನ್ನ ಮುಖ ಸೌಂದರ್ಯವು ವರ್ಧಿಸಿದೆ ಅಂತ. ಅಂದರೆ ಭಗವಂತ ಆ ಮೋಡದ ಬಣ್ಣವನ್ನು ಹೊಂದಿದ್ದಾನೆ. ಈ ಮಳೆ ಬರುವ ಸಮಯದಲ್ಲಿ ಮೋಡ ಹೇಗೆ ಕಪ್ಪಾಗುತ್ತೆ ಆ ರೀತಿಯಾಗಿದೆ. ಅದು ಕಪ್ಪಾದದ್ದು ಮಾತ್ರ ಅಲ್ಲ, ಅಲ್ಲಿ ಮಿಂಚು ಕೂಡ ಬರ್ತಾ ಇದೆ. ಮಿಂಚು ಬಂದಾಗ ಅದು ಹೇಗೆ ಕಾಣುತ್ತೆ ಆ ರೀತಿ ಅವನ ಉಡುಪು, ಅವನು ತೊಟ್ಟಿರುವಂತಹ ಒಂದು ಹಳದಿ ಬಣ್ಣದ ಒಂದು ಉಡುಪು ಹೊಳಿತಾ ಇದೆ, ರೇಷ್ಮೆ ಹಾಗೆ ಅದು. ಮತ್ತೆ ಅವನ ಆಭರಣಗಳನ್ನೆಲ್ಲ ಹೇಳ್ತಾ ಇದ್ದಾನೆ, ಕರ್ಣಕುಂಡಲಗಳನ್ನ ಧರಿಸಿದ್ದಾನೆ, ಮತ್ತೆ ಅವನು ನವಿಲುಗರಿಯನ್ನು ಇಟ್ಟಿದ್ದಾನೆ, ಮತ್ತೆ ಅವನು ತುಂಬಾ ಸುಂದರವಾಗಿದ್ದಾನೆ, ಅವನ ಮುಖ ಅಷ್ಟು ಸೌಂದರ್ಯವನ್ನ ಹೊಂದಿದೆ ಅಂತ ಇಲ್ಲಿ ಹೇಳ್ತಾ ಇದ್ದಾನೆ. ವೈವಿಧ್ಯಮಯ ನವಪುಷ್ಪ ಹಾಗೂ ಪತ್ರಿಗಳ ಮಾಲೆ ಅಂದ್ರೆ ವೈಜಯಂತಿ ಮಾಲೆಯನ್ನ ತೊಟ್ಟಿದ್ದಾನೆ. ಗೊಲ್ಲರ ಕೋಲು, ಅದರಲ್ಲಿ ಹೋಗುವಾಗ ಹಸುಗಳನ್ನ ಕರುಗಳನ್ನ ಕರ್ಕೊಂಡು ಹೋಗುವಾಗ ಅವರು ಅಲ್ಲಿ ಕೆಲವೊಂದು ವಾದ್ಯಗಳನ್ನ ಹಾಡ್ತಾ ಮೊಳಗಿಸ್ತಾ ಹೋಗ್ತಾ ಇರ್ತಾರೆ. ಅದರಲ್ಲಿ ಗೊಲ್ಲರ ಕೈಯಲ್ಲಿ ಕೋಲಿದೆ, ಮತ್ತೆ ಕಹಳೆ ಇದೆ, ಮತ್ತೆ ಕೊಳಲಿದೆ. ಇದನ್ನೆಲ್ಲ ಹಿಡಿದಿದ್ದಾನೆ ಭಗವಂತ. ಮತ್ತೆ ಇದೆಲ್ಲ ಹಿಡ್ಕೊಂಡು ಇನ್ನೊಂದು ಕೈಯಲ್ಲಿ ಅನ್ನದ ತುತ್ತನ್ನ ಹಿಡಿದು ಸುಂದರವಾಗಿ ನಿಂತಿದ್ದಾನೆ. ಅನ್ನದ ತುತ್ತ ಅಂದ್ರೆ ಆ ಗೋಪ ಬಾಲಕರು ಕೊಟ್ಟಿರುವಂತಹ, ಅವ್ರಿಗೆ ಕೊಡ್ತಾ ಇರುವಂತಹ ಅವರ ಒಂದು ಏನಂತ ಹೇಳ್ತಾರೆ, ಅವರ ತಾಯಂದಿರು ಕೊಟ್ಟಿರುವಂಥದ್ದು ಎಲ್ಲರೂ ಮೊದಲಿಗೆ ಭಗವಂತನಿಗೆ ಅರ್ಪಿಸ್ತಾರೆ. ಅದನ್ನ ಅವನ ಕೈಯಲ್ಲಿ ಇಟ್ಕೊಂಡಿದ್ದಾನೆ. ಅಷ್ಟು ಸುಂದರವಾದ ಒಂದು ದೃಶ್ಯ ಅಂತ ಇಲ್ಲಿ ಅದನ್ನ ವರ್ಣಿಸ್ತಾ ಇದ್ದಾನೆ. ಭಾವಾರ್ಥ ಪ್ರಭುಪಾದರಿಂದ ಪ್ರಭುಪಾದರಿಗೆ ಜಯವಾಗಲಿ. ಹಿಂದಿನ ಅಧ್ಯಾಯದಲ್ಲಿ ಸೃಷ್ಟಿಕರ್ತನಾದ ಬ್ರಹ್ಮನು ದೇವೋತ್ತಮ ಪರಮ ಪುರುಷನನ್ನು ಆತನ ಗೋಪಾಲಕ ಸ್ನೇಹಿತರು ಮತ್ತು ಕರುಗಳನ್ನು ಕದಿಯುವುದರ ಮೂಲಕ ದಿಗ್ಭ್ರಮೆಗೊಳಿಸಲು ಯತ್ನಿಸಿದನು. ಆದರೆ ಕೃಷ್ಣನ ಸ್ವಯಂ ಮಾಯಾಶಕ್ತಿಯ ಕಿಂಚಿತ್ ಪ್ರದರ್ಶನದಿಂದ ಸ್ವತಃ ಬ್ರಹ್ಮನೇ ಸಂಪೂರ್ಣವಾಗಿ ದಿಗ್ಭ್ರಾಂತಿಗೊಂಡನು. ಹೀಗಾಗಿ ಆತ ಅತಿ ವಿನೀತನಾಗಿ ಹಾಗೂ ಭಕ್ತಿಯಿಂದ ತನ್ನ ವಿನಯಪೂರ್ವಕ ನಮಸ್ಕಾರಗಳನ್ನು ಹಾಗೂ ಸ್ತುತಿಗಳನ್ನು ಭಗವಂತನಿಗೆ ಅರ್ಪಿಸುತ್ತಿದ್ದಾನೆ. ಈ ಶ್ಲೋಕದಲ್ಲಿ ಬಂದಿರುವ ಅಂದ್ರೆ ಇದು ಹಿಂದಿನ ಒಂದು ಪ್ರಸಂಗ. ಅಂದ್ರೆ ಯಾವಾಗ ಈ ರೀತಿ ಬ್ರಹ್ಮ ಭಗವಂತನನ್ನ ಅನುಮಾನಿಸ್ತಾನೆ, ಅಂದ್ರೆ ಭಗವಂತ ಈ ಬಾಲಕ ಅವನು ನಿಜವಾಗ್ಲೂ ಕೃಷ್ಣ ದೇವೋತ್ತಮ ಪರಮ ಪುರುಷನ ಅಂತ ಅವನಿಗೆ ಒಂದು ಪರೀಕ್ಷೆ ಮಾಡ್ಬೇಕು ಅಂತ ಹೇಳಿ ಬಂದು ಈ ರೀತಿ ಮಾಡಿದ್ದಾನೆ. ಅವನಿಗೆ ಗೊತ್ತಾಗಿದೆ ಈಗ ಕೃಷ್ಣನು ಕೂಡ ಅವನ ಮಾಯಾಶಕ್ತಿಯಿಂದ ಬ್ರಹ್ಮನನ್ನೇ ದಿಗ್ಭ್ರಾಂತಿಗೊಳಿಸ್ತಾ ಇದ್ದಾನೆ. ಹಾಗಾಗಿ ಈಗ ಬ್ರಹ್ಮನಿಗೆ ಗೊತ್ತಾಗಿದೆ ದೇವೋತ್ತಮ ಪರಮ ಪುರುಷ ಕೃಷ್ಣ ಅಂತ ಹೇಳಿ ಅಲ್ಲಿ ಬಂದು ಅವನು ವಿನಯ ಭಾವದಿಂದ ನಮಸ್ಕಾರ ಮಾಡಿ ಸ್ತುತಿಗಳನ್ನ ಹೇಳ್ತಾ ಇದ್ದಾನೆ. ಈ ಶ್ಲೋಕದಲ್ಲಿ ಬಂದಿರುವ ಕಮಲ ಎಂಬ ಪದವು ಕೃಷ್ಣನು ತನ್ನ ಎಡಗೈಯಲ್ಲಿ ಹಿಡಿದ ಮೊಸರನ್ನವನ್ನು ಸೂಚಿಸುತ್ತದೆ. ಸನಾತನ ಗೋಸ್ವಾಮಿಗಳ ಪ್ರಕಾರ ಕೃಷ್ಣನು ತನ್ನ ಎಡ ಕಂಕುಳಿನಲ್ಲಿ ಗೊಲ್ಲರ ಕೋಲು ಹಾಗೂ ಕಹಳೆಗಳನ್ನು ಒತ್ತಿ ಇಟ್ಟುಕೊಂಡಿದ್ದಾನು. ಕೊಳಲನ್ನು ಸೊಂಟಪಟ್ಟಿಯಲ್ಲಿ ಸಿಕ್ಕಿಸಲಾಗಿತ್ತು. ಸುಂದರವಾದ ತರುಣ ಕೃಷ್ಣನು ಬಹು ವರ್ಣರಂಜಿತ ಅರಣ್ಯ ಖನಿಜಗಳಿಂದ ಅಲಂಕೃತನಾಗಿದ್ದು ವೈಕುಂಠದ ವೈಭವಕ್ಕಿಂತಲೂ ಹೆಚ್ಚಿನ ಸಮೃದ್ಧಿಯನ್ನು ಪ್ರಕಟಿಸಿದ್ದನು. ವೈಕುಂಠದಲ್ಲಿ ಭಗವಂತ ಅವನು ಯಾವ ರೀತಿ ಇರ್ತಾನೆ ಅಂತಂದ್ರೆ ಐಶ್ವರ್ಯ ಭಾವದಲ್ಲಿ ಇರ್ತಾನೆ. ಅವನ ಒಂದು ವೇಷಭೂಷಣಗಳ ಬೇರೆ ರೀತಿ ಇರುತ್ತೆ, ಅವನು ರಾಜನ ಹಾಗೆ ಇರ್ತಾನೆ. ಆದ್ರೆ ಇಲ್ಲಿ ಕೃಷ್ಣ ಹೇಗಿದ್ದಾನೆ ಅಂತಂದ್ರೆ ಅವನು ಒಂದು ಕೈಯಲ್ಲಿ ಆ ಮೊಸರನ್ನವನ್ನ ಹಿಡಿದಿದ್ದಾನೆ, ಇನ್ನೊಂದು ಕೈಯಲ್ಲಿ ಆ ಕೊಳಲನ್ನ ಸೊಂಟಕ್ಕೆ ಸಿಕ್ಕಿಸಿದ್ದಾನೆ, ಮತ್ತೆ ಕಹಳೆ ಗೊಲ್ಲರ ಒಂದು ಕೋಲು ಇದನ್ನೆಲ್ಲ ಇನ್ನೊಂದು ಕೈಯಲ್ಲಿ ಅವನು ಹಿಡ್ಕೊಂಡಿದ್ದಾನೆ. ಹೀಗೆ ಸುಂದರವಾದ ತರುಣ ಕೃಷ್ಣ ಬಹು ವರ್ಣರಂಜಿತ ಅಂದ್ರೆ ಅಲ್ಲಿ ಅವನು ಆ ಕಾಡಿನ ಹೂಗಳು ಅವುಗಳಿಂದ ಎಲ್ಲ ಅಲಂಕೃತನಾಗಿದ್ದಾನೆ. ಹೀಗೆ ವೈಕುಂಠದ ವೈಭವಕ್ಕಿಂತ ಇದು ಹೆಚ್ಚು ಸಮೃದ್ಧಿಯನ್ನು ಪ್ರಕಟಿಸ್ತಾ ಇದೆ. ಅಂದ್ರೆ ವೈಕುಂಠದಲ್ಲಿ ರಾಜನ ಹಾಗೆ ಇರುವಂತ ಮಹಾವಿಷ್ಣುವಿನಿಗಿಂತ ಸುಂದರವಾಗಿದ್ದಾನೆ ಕೃಷ್ಣ ಅಂತ. ಬ್ರಹ್ಮನು ಭಗವಂತನ ಅಸಂಖ್ಯ ಚತುರ್ಭುಜ ರೂಪಗಳನ್ನು ಕಂಡಿದ್ದರೂ ಈಗ ಆತ ತನ್ನ ಮಹಾರಾಜನ ಪುತ್ರನಾಗಿ
ಬ್ರಹ್ಮನು ಭಗವಂತನ ಅಸಂಖ್ಯ ಚತುರ್ಭುಜ ರೂಪಗಳನ್ನು ಕಂಡಿದ್ದರೂ ಈಗ ಆತ ನಂದ ಮಹಾರಾಜನ ಪುತ್ರನಾಗಿ ಆವಿರ್ಭವಿಸಿದ್ದ 2 ಭುಜಗಳ ರೂಪದ ಕೃಷ್ಣನ ಪಾದಕಮಲಗಳಿಗೆ ಶರಣಾಗತನಾದನು. ಬ್ರಹ್ಮನು ಆ ರೂಪಕ್ಕೆ ತನ್ನ ಪ್ರಾರ್ಥನೆಗಳನ್ನು ಸಲ್ಲಿಸಿದನು. ಅಂದ್ರೆ ಹೀಗೆ ಅಷ್ಟು ಸುಂದರವಾಗಿದ್ದಾನೆ ಭಗವಂತನ ಸ್ತುತಿಗಳನ್ನ ಮಾಡ್ತಾ ಇದ್ದಾನೆ. ಅವನ ಒಂದು ಆ ಸೌಂದರ್ಯವನ್ನ ವರ್ಣಿಸ್ಕೊಂಡು ಅಂದ್ರೆ ಭಗವಂತ ಚತುರ್ಭುಜ ಆಗಿರ್ತಾನೆ ವಿಷ್ಣು ಆಗಿದ್ದಾಗ. ಇಲ್ಲಿ ಅವನು ದ್ವಿಭುಜ ಕೃಷ್ಣ. ಅವನು ವಾಸ್ತವದಲ್ಲಿ ದೇವತಮ ಪರಮ ಪುರುಷನು ದ್ವಿಭುಜಧಾರಿಯಾಗಿರ್ತಾನೆ. ಮತ್ತು ಅವನು ಕೊಳಲನ್ನಿಟ್ಟಿರ್ತಾನೆ, ಕೊಳಲು ನವಿಲುಗರಿಯನ್ನ ಹೊಂದಿರ್ತಾನೆ. ಹೀಗಿರುವಂತಹ ಕೃಷ್ಣನನ್ನ ನೋಡಿ ಅವನಿಗೆ ಶರಣಾಗತನಾಗಿ ಮತ್ತೆ ಮುಂದಿನ ಒಂದು ಶ್ಲೋಕಗಳಲ್ಲಿ ಪ್ರಾರ್ಥನೆಗಳನ್ನ ಸಲ್ಲಿಸ್ತಾ ಇದ್ದಾನೆ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು ಮಾತಾಜಿ. ನಂಗೆ ಫೋನ್ ಬಂತು, ಚಂದ ಮಾಡಿ ವಿವರಿಸಿದ್ರ. ಹರೇ ಕೃಷ್ಣ. ನಾಳೆ 2, 3 ನೋಡೋಣ. ಅಂದ್ರೆ ಇಲ್ಲಿ ನಾವು 2 ಶ್ಲೋಕವನ್ನು ಓದ್ಬೇಕಾಗ್ತದೆ. 66 ಏನೋ ಇದೆ ಇದ್ರಲ್ಲಿ. ಆಗ್ಬೋದಲ್ಲ ಮಾತಾಜಿ? ಆದಿತ್ತು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು ಎಲ್ಲರಿಗೂ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯ ಏವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಅನಂತ ಕೋಟಿ ಭಕ್ತ ವೃಂದ ಕಿ ಜೈ. ನಾಮಾಚಾರ್ಯ ಹರಿದಾಸ್ ಠಾಕೂರ್ ಕಿ ಜೈ. ಗುರು ಶ್ರೀಲ ಪ್ರಭುಪಾದ್ ಕಿ ಜೈ. ಧನ್ಯವಾದಗಳು. ಧನ್ಯವಾದಗಳು. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಧನ್ಯವಾದಗಳು ಮಾತಾಜಿ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಧನ್ಯವಾದಗಳು. ನಾಳೆ ನೋಡೋಣ. ನಾಳೆ ಪ್ರಭುಜಿ ಕ್ಲಾಸ್ ಎಂಡ್ ಆದ ಕೂಡಲೇ ಸ್ಟಾರ್ಟ್ ಮಾಡೋಣ. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ.